ನಿನ್ನ ಕರುಣೆ ಇಳಿದು ಬರಲಿ. ದಾಹದಿಂದ ನಿನ್ನ ಬಳಿಗೆ ಬಂದಿದ್ದಾರೆ, ನಿನ್ನನ್ನು ಆರಾಧಿಸಬೇಕೆಂದು ಬಂದಿದ್ದಾರೆ. ಅವರ ದಾಹವನ್ನು ಕರ್ತನೆ ನೀನು ತೀರಿಸುವ ದೇವರು. ಅವರ ಜೀವಿತದಲ್ಲಿ ಕಾರ್ಯಗಳನ್ನು ಮಾಡುವಂತ ದೇವರು ನೀನು ಸ್ವಾಮಿ. ಕರ್ತನೆ, ಬರಿದಾದ ಪಾತ್ರೆಗಳಾದ ನಾವು ನಿನ್ನ ಬಳಿಯಲ್ಲಿದ್ದೇವೆ. ನಮ್ಮನ್ನು ತುಂಬಿಸಿ ನಿನ್ನ ಮಹಿಮೆಗೋಸ್ಕರ ನೀನು ಉಪಯೋಗಿಸಬೇಕೆಂಬುದಾಗಿ ನಾವು ಬೇಡುತ್ತಿದ್ದೇವೆ ಸ್ವಾಮಿ. ನಿನ್ನ ಬಲ, ನಿನ್ನ ಶಕ್ತಿ, ನಿನ್ನ ಸಮಾಧಾನ ನಮ್ಮ ಒಬ್ಬೊಬ್ಬರ ಮೇಲೆ ಇಳಿದು ಬರುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಹೋಲಿ ಗಾಡ್. ಪರಿಶುದ್ಧನಾದ ತಂದೆ, ನಿನ್ನ ನಾಮದಲ್ಲಿ ನಮಗೆ ಜಯ ಉಂಟು, ನಿನ್ನ ನಾಮದಲ್ಲಿ ನಮಗೆ ಬಲ ಉಂಟು, ನಿನ್ನ ನಾಮದಲ್ಲಿ ನಮಗೆ ಕರ್ತನೆ ಕಾರ್ಯಗಳುಂಟು ಸ್ವಾಮಿ. ತಂದೆ, ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸುತ್ತಿದ್ದೇವೆ. ನಾವು ಕರ್ತನೆ ಈ ಸಮಯದಲ್ಲಿ ನಿನ್ನನ್ನು ಆರಾಧಿಸಲು ಬಂದಿದ್ದೇವೆ. ನಮ್ಮನ್ನು ನೀನು ಬಲಪಡಿಸಿ ನಡೆಸು, ಕಾರ್ಯವನ್ನು ಮಾಡುವುದಕ್ಕಾಗಿ ಸ್ತೋತ್ರ. ಎಲ್ಲವನ್ನು ನಮ್ಮ ಪ್ರಭು, ನಮ್ಮ ರಕ್ಷಕ ನೋಡೆಯನ್ನು ಪುನರುತ್ಥಾನ ಹೊಂದಿದ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಹಲ್ಲೆಲೂಯಾ. ನಾವೆಲ್ಲರೂ ಎದ್ದು ನಿಂತುಕೊಂಡು ಆತನ ಸನ್ನಿಧಾನದಲ್ಲಿ ಆತನ ಆರಾಧಿಸಲಿಕ್ಕೆ ಹೋಗುವ. ಗ್ಲೋರಿ ಓ ಗಾಡ್. ಅಭಿಷೇಕಿಸು, ಅಭಿಷೇಕಿಸು, ಪವಿತ್ರಾತ್ಮನೆ ಅಭಿಷೇಕಿಸು. ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನ ಅಗ್ನಿಯಿಂದ ನಮ್ಮನ್ನು ಅಭಿಷೇಕಿಸೆಂಬುದಾಗಿ ನಾವು ಆತನನ್ನು ನಾವು ಆರಾಧಿಸಲಿಕ್ಕೆ ಹೋಗುವ. ಗ್ಲೋರಿ ಓ ಗಾಡ್. ಅಭಿಷೇಕಿಸು, ಅಭಿಷೇಕಿಸು, ಪವಿತ್ರಾತ್ಮನೆ ಅಭಿಷೇಕಿಸು, 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 ಪವಿತ್ರಾತ್ಮನೆ ಅಭಿಷೇಕಿಸು. ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನ ಅಗ್ನಿಯಿಂದ ಅಭಿಷೇಕಿಸು. ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನ ಅಗ್ನಿಯಿಂದ ಅಭಿಷೇಕಿಸು. ಅಭಿಷೇಕಿಸು, 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 ಪವಿತ್ರಾತ್ಮನೆ ಅಭಿಷೇಕಿಸು. ಅಭಿಷೇಕಿಸು, ಅಭಿಷೇಕಿಸು, ಪವಿತ್ರಾತ್ಮನೆ ಅಭಿಷೇಕಿಸು. ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನ ಅಗ್ನಿಯಿಂದ ಅಭಿಷೇಕಿಸು. ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನ ಅಗ್ನಿಯಿಂದ ಅಭಿಷೇಕಿಸು. ಪಂಚಶತಮಾನ ದಿನದಂದು ಸುರಿಸಿದಂತೆ ಸುರಿಸಯ್ಯ, ಅಗ್ನಿ ಜ್ವಾಲೆಯು ಇಳಿದಂತೆ ಮಹಿಮೆಯಿಂದ ತುಂಬಿಸಯ್ಯ. ಪಂಚಶತಮಾದಿ ದಿನದಂದು ಸುರಿಸಿದಂತೆ ಸುರಿಸಯ್ಯ, ಅಗ್ನಿ ಜ್ವಾಲೆಯ ಇಳಿದಂತೆ ಮಹಿಮೆಯಿಂದಲೇ ತುಂಬಿಸಯ್ಯ. ನಿನಗೆ ಸಾಕ್ಷಿಯಾಗಿ ನಾ ಬೆಳಗಲು, ನಿನಗೆ ಸಾಕ್ಷಿಯಾಗಿ ನಾ ಬೆಳಗಲು ಉನ್ನತ ಬಲದಿಂದ ತುಂಬಿಸಯ್ಯ, ಉನ್ನತ ಬಲದಿಂದ ತುಂಬಿಸಯ್ಯ. ಅಭಿಷೇಕಿಸು, ಅಭಿಷೇಕಿಸು, ಪವಿತ್ರಾತ್ಮನೆ ಅಭಿಷೇಕಿಸು. ಅಭಿಷೇಕಿಸು, ಅಭಿಷೇಕಿಸು, ಪವಿತ್ರಾತ್ಮನೆ ಅಭಿಷೇಕಿಸು. ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನ ಅಗ್ನಿಯಿಂದ ಅಭಿಷೇಕಿಸು. ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನ ಅಗ್ನಿಯಿಂದ ಅಭಿಷೇಕಿಸು. ಯೇಸುವೆ ಸತ್ಯ ದೇವರೆಂದು ಸಾರಲು ಧೈರ್ಯವ ತುಂಬಿಸಯ್ಯ, ಅದ್ಭುತಗಳನ್ನು ಕಾಣುವಂತೆ ಮಹಿಮೆಯಾಗಿ ನೀ ಚಲಿಸಯ್ಯ. ಯೇಸುವೆ ಸತ್ಯ ದೇವರೆಂದು ಸಾರಲು ಧೈರ್ಯವ ತುಂಬಿಸಯ್ಯ, ಅದ್ಭುತಗಳನ್ನು ಕಾಣುವಂತೆ ಮಹಿಮೆಯಾಗಿ ನೀ ಚಲಿಸಯ್ಯ. ದಾದಿಂದ ನಿನ್ನ ಬೇಡುವೆನು, ಎಸ್ ಲಾರ್ಡ್, ದಾದಿಂದ ನಿನ್ನ ಬೇಡುವೆನು. ಸೇವೆಯ ಮಾಡಲು ಅಭಿಷೇಕಿಸು, ಸೇವೆಯ ಮಾಡಲು ಅಭಿಷೇಕಿಸು. ಅಭಿಷೇಕಿಸು, ಅಭಿಷೇಕಿಸು, ಪವಿತ್ರಾತ್ಮನೆ ಅಭಿಷೇಕಿಸು.
ಅಭಿಷೇಕಿಸು ಅಭಿಷೇಕಿಸು ಪವಿತ್ರಾತ್ಮನೇ ಅಭಿಷೇಕಿಸು ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನ ಅಗ್ನಿಯಿಂದ ಅಭಿಷೇಕಿಸು ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನ ಅಗ್ನಿಯಿಂದ ಅಭಿಷೇಕಿಸು ಆತ್ಮನೇ ನಿನ್ನ ಫಲಗಳಿಂದ ನನ್ನ ಬಾಳನ್ನು ನಿರೂಪಿಸು ನಿನ್ನ ಶ್ರೇಷ್ಠ ವರಗಳಿಂದ ಮಹಿಮೆಯಾಗಿ ಉಪಯೋಗಿಸು ಆತ್ಮನೇ ನಿನ್ನ ಫಲಗಳಿಂದ ನನ್ನ ಬಾಳನ್ನು ನಿರೂಪಿಸು ನಿನ್ನ ಶ್ರೇಷ್ಠ ವರಗಳಿಂದ ಮಹಿಮೆಯಾಗಿ ಉಪಯೋಗಿಸು ರಕ್ಷಿಸು ನಿನ್ನಯ ಜನರನ್ನು ಎಸ್ ಲಾರ್ಡ್ ರಕ್ಷಿಸು ನಿನ್ನಯ ಜನರನ್ನು ಎಪ್ಪಿಸು ನಿನ್ನ ಎಸ್ ಲಾರ್ಡ್ ಎಪ್ಪಿಸು ನನ್ನನ್ನು ನಿನಗಾಗಿ ಅಭಿಷೇಕಿಸು ಅಭಿಷೇಕಿಸು ಪವಿತ್ರಾತ್ಮನೇ ಅಭಿಷೇಕಿಸು 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 ಪವಿತ್ರಾತ್ಮನೇ ಅಭಿಷೇಕಿಸು ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನಂತ ದೇವರಿಲ್ಲ ನಿನಗೋಸ್ಕರ ನಾವು ಅಭಿಷೇಕಿಸು ನಿನಗೋಸ್ಕರ ನಮ್ಮನ್ನು ಅಭಿಷೇಕಿಸು ನಿನಗಾಗಿ ಕರ್ತನ ಪ್ರಕಾಶಿಸಲು ನಮ್ಮ ಒಬ್ಬೊಬ್ಬರನ್ನು ನೀನು ಬಲಪಡಿಸು ಕರ್ತನ ದೇವರೇ ನಿನ್ನಂತ ದೇವರು ಯಾರಿಲ್ಲ ಸ್ವಾಮಿ ಓ ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನ ಅಗ್ನಿಯಿಂದ ಅಭಿಷೇಕಿಸು ಅಭಿಷೇಕಿಸು ಒಬ್ಬೊಬ್ಬರಾಗಿ ಅಭಿಷೇಕಿಸು ಅಭಿಷೇಕಿಸು ಕೇವಲ ಹಾಡಬೇಕೆಂಬುದಾಗಿ ಹಾಡುವುದು ಬೇಡ ನಾವು ಅಭಿಷೇಕಿಸು ಸ್ವಾಮಿ ನಿನ್ನ ಬೆಂಕಿಯಿಂದ ಅಭಿಷೇಕಿಸು ಸ್ವಾಮಿ ನಿನ್ನ ವಾಕ್ಯದ ವರಗಳಿಂದ ಎಂಬುದಾಗಿ ಅದನ್ನು ನಾವು ಕೇಳಿಕೊಳ್ಳುವ ನೀನ ಆತನಿಗೋಸ್ಕರ ಪ್ರಕಾಶಿಸಲು ಈ ರಾಜ್ಯದಲ್ಲಿ ಈ ಲೋಕದಲ್ಲಿ ನಾವು ಆತನಿಗೋಸ್ಕರ ಪ್ರಕಾಶಿಸಲು ಆತನನ್ನು ಕೇಳಿಕೊಳ್ಳುವ ಆ ಪರಲೋಕದಲ್ಲಂತೂ ಆತನೊಂದಿಗೆ ನಾವು ಪ್ರಕಾಶಿಸ್ತಾ ಆತನೊಂದಿಗೆ ಇರುತ್ತೇವೆ ಈ ಲೋಕದಲ್ಲಿ ನಾವು ಪ್ರಕಾಶ ಕೇಳಿಕೊಳ್ಳುವ ಅಭಿಷೇಕಿಸು 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 ಪವಿತ್ರಾತ್ಮನೇ ಅಭಿಷೇಕಿಸು ಅಭಿಷೇಕಿಸು ಗೌರಿ ಅಭಿಷೇಕಿಸು ಪವಿತ್ರಾತ್ಮನೇ ಅಭಿಷೇಕಿಸು ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನ ಅಗ್ನಿಯಿಂದ ಅಭಿಷೇಕಿಸು ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನ ಅಗ್ನಿಯಿಂದ ಅಭಿಷೇಕಿಸು ಕರ್ತನೇ ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು ಕರ್ತನೇ ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು ನಿನಗೆ ನಿನಗೆ ಸಮಾನ ಯಾರು ಯೇಸುವೇ ನಿನಗೆ ಸಮಾನ ಯಾರು ಯಾರು ಇಲ್ಲಪ್ಪ ನಿನಗೆ ಸಮಾನ ಯಾರು ಯೇಸುವೇ ನಿನಗೆ ಸಮಾನ ಯಾರು ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು ಕರ್ತನೇ ನಮ್ಮ ದೇವರ್ತಿ ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು ನಿನಗೆ ಸಮಾನ ಯಾರು ಯೇಸುವೇ ನಿನಗೆ ಸಮಾನ ಯಾರು ನಿನಗೆ ಸಮಾನ ಯಾರು ಯೇಸುವೇ ನಿನಗೆ ಸಮಾನ ಯಾರು ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು ಆಕಾಶದಲ್ಲೂ ಭೂಮಿಯಲ್ಲೂ
ನಿನಗೆ ಸಮಾನ ಯಾರು? ಕೆಂಪು ಸಮುದ್ರವ ಒಯ್ಲಿ ನಿನ್ನ ಜನರನ್ನು ನಡೆಸಿದೆ. ಕೆಂಪು ಸಮುದ್ರವ ಸೀಳಿ ನಿನ್ನ ಜನರನ್ನು ನಡೆಸಿದೇನಿ. ನೀನೆ ಶಕ್ತನು, ಸರ್ವಶಕ್ತನು, ನಿನ್ನ ವಾಕ್ಯವು ಬದಲಾಗದು. ಆಮೆನ್, ಆಮೆನ್. ನೀನೆ ಶಕ್ತನು, ಸರ್ವಶಕ್ತನು, ನಿನ್ನ ವಾಕ್ಯವು ಬದಲಾಗದು. ನಿನಗೆ ಸಮಾನ, ನಿನಗೆ ಸಮಾನ ಯಾರು? ಯೇಸುವೇ ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಯೇಸುವೇ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಪರಲೋಕ ಮನ್ನವ ನೀಡಿ ನಿನ್ನ ಜನರನ್ನು ಪೋಷಿಸಿದೆ. ಪರಲೋಕ ಮನ್ನವ ನೀಡಿ ನಿನ್ನ ಜನರನ್ನು ಪೋಷಿಸಿದೆ. ನಿನ್ನಂತೆ ಯಾರು ಉಂಟು ಎಲ್ಲ ಜನರನ್ನು ಪ್ರೀತಿಸಲು? ನಿನ್ನಂತೆ ಯಾರು ಎಲ್ಲ ಜನರನ್ನು ಪ್ರೀತಿಸಲು? ನಿನಗೆ, ನಿನಗೆ ಸಮಾನ ಯಾರು? ಯೇಸುವೇ ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಗೋಳಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು? ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಬಂಡೆಯನ್ನು ನೀನು ಸೋಟಿದ್ದು ನಿನ್ನ ಜನರ ದಾನಿಗಿದೆ. ಬಂಡೆಯನ್ನು ನೀನು ಒಡೆದು ನಿನ್ನ ಜನರ ದಾನಿಗಿದೆ. ನಿನ್ನ ನಾಮದ ಅತಿಶಯ ಯಾವಾಗಲೂ ರಕ್ಷಿಸಿದೆ. ನಿನ್ನ ನಾಮದ ಅತಿಶಯ ಯಾವಾಗಲೂ ರಕ್ಷಿಸಿದೆ. ನಿನಗೆ ಸಮಾನ ಯಾರು? ಯೇಸುವೇ ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಯೇಸುವೇ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕರ್ತನೇ ದೇವರಲ್ಲಿ. ಹೌದು ಸ್ವಾಮಿ, ನಿನಗೆ ಸಮಾನ ಓ ದಾವೀದನ ಅಂಕುರದಿಂದ ಬಂದಾತನೇ, ಯೆಹೂದ ಕುಲದ ಸಿಂಹನಾದಾತನೇ, ಓ ನಮಗೋಸ್ಕರ ಓ ಈ ಲೋಕಕ್ಕೆ ಬಂದಾತನೇ, ನಮ್ಮ ಯಜಮಾನನೇ, ನಮ್ಮ ರಾಜಾದಿರಾಜನೇ, ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ನಿನಗೆ ಸಮಾನನಾದ ದೇವರು ಯಾರು ಇಲ್ಲ. ಥ್ಯಾಂಕ್ ಯು ಹೋಲಿ ಅಪ್ಪ. ಯೋ ಶಮ್ಮನಾದಾತನು, ಯಹೋ ಎಲ್ಚುಡಾಯಾದಾತನು, ಯಹೋ ರಾಫನಾದಾತನು, ಯಹೋ ಚಾರನಾದಾತನು, ನಿನಗೆ ಸ್ತೋತ್ರವು. ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಹೌದು ಸ್ವಾಮಿ, ನಮಗೋಸ್ಕರ ದಾವೀದನ ಅಂಕುರದಲ್ಲಿ ಬಂದ ಆತನು ನೀನು.
ಓ ನಮಗೋಸ್ಕರ ರಾಜಾದಿರಾಜನಾಗಿ ಬಂದಂಥ ದೇವರು ನೀನು. ನಮಗೋಸ್ಕರ ಯಹೂದ ಕುಲ ಸಿಂಹನಾಗಿ ಓ ಕರ್ತನೆ ನಮಗೋಸ್ಕರ ನೀನು ನಿಂತಂಥ ದೇವರು, ನಿನಗೆ ಸ್ತೋತ್ರ ಸಲ್ಲಿಸ್ತಿದ್ದೇವೆ. ಓ ಕರ್ತನೆ, ನೀನು ಕರ್ತನೆ ವ್ಯಾಧಿಗಳೇ ನಮಗೆ ಸುಖ ತಂದ ಆತನು, ವೇದನೆಯಲ್ಲಿ ಜೊತೆಯಾದಂಥ ದೇವರು, ಶೋಧನೆಯಲ್ಲಿ ಓ ಜಯವನ್ನು ತಂದಂಥ ದೇವರೇ, ನಿನ್ನನ್ನು ನಾವು ಸ್ತೋತ್ರವನ್ನು ನಾವು ಸಲ್ಲಿಸ್ತಿದ್ದೇವೆ. ಗ್ಲೋರಿ ಓ ಗಾಡ್, ಹಲ್ಲೆಲೂಯಾ, ಥ್ಯಾಂಕ್ ಯು ಹೋಲಿ ಓ ಗಾಡ್, ವಿ ವರ್ಷಿಪ್ ಯು ಗ್ಲೋರಿ ಓ ಗಾಡ್. ಪರಿಶುದ್ಧನಾದ ತಂದೆ, ನಿನ್ನನ್ನು ನಾವು ಹಾಡುತ್ತೇವೆ. ದಾವೀದನ ಕುಮಾರನೇ ನಿನಗೆ ನಾವು ಸ್ತೋತ್ರ. ದಾವೀದನ ಕುಮಾರನೇ ಸ್ತೋತ್ರವು, ಯಜಮಾನನೇ ನಿನಗೆ ಸ್ತೋತ್ರವು, ರಾಜಾದಿರಾಜನೇ ಸ್ತೋತ್ರ. ಎಲ್ಲರೂ ಕೈಗಳನ್ನು ತಟ್ಟುತ್ತಾ ಸಂತೋಷದಿಂದ ನಮ್ಮ ದೇವರನ್ನು ಆರಾಧಿಸುವ. ಗ್ಲೋರಿ ಓ ಗಾಡ್. ದಾವೀದನ ಕುಮಾರನೇ ಸ್ತೋತ್ರವು, ಯಜಮಾನನೇ ನಿನಗೆ ಸ್ತೋತ್ರವು, ರಾಜಾದಿರಾಜನೇ ಸ್ತೋತ್ರವು, ನಮ್ಮ ದೇವರೇ ನಿನಗೆಂದು ಸ್ತೋತ್ರವು. ಸ್ತೋತ್ರ 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 ಯಾ ಸ್ತೋತ್ರ 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 ಯೇಸುವೇ ಸ್ತೋತ್ರ 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 ಅಪ್ಪ ಸ್ತೋತ್ರ 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 ಯೇಸುವೇ ಸ್ತೋತ್ರ ಸ್ತೋತ್ರ. ಯೆಹೋವ ಶಮ್ಮ ಸ್ತೋತ್ರ ಸ್ತೋತ್ರ, ಯಾಹೂ ಎಲ್ ಶಡೈ ಸ್ತೋತ್ರ ಸ್ತೋತ್ರ, ಯಾಹೂ ರಾಫ ಸ್ತೋತ್ರ ಸ್ತೋತ್ರ, ಯಾಹೂ ಜೈರಾ ಸ್ತೋತ್ರ ಸ್ತೋತ್ರ, ಎಬಿನೇಜರೇ ನಿನಗೆ ಸ್ತೋತ್ರ ಸ್ತೋತ್ರ, ಇಮ್ಮಾನುವೇಲನೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ದಾವೀದನ ಕುಮಾರನೇ ಸ್ತೋತ್ರವು, ಯಜಮಾನನೇ ನಿನಗೆ ಸ್ತೋತ್ರವು, ರಾಜಾದಿರಾಜನೇ ಸ್ತೋತ್ರವು, ನಮ್ಮ ದೇವರೇ ನಿನಗೆಂದು ಸ್ತೋತ್ರವು. ದಾವೀದನ ಕುಮಾರನೇ ಸ್ತೋತ್ರವು, ಯಜಮಾನನೇ ನಿನಗೆ ಸ್ತೋತ್ರವು, ರಾಜಾದಿರಾಜನೇ ಸ್ತೋತ್ರವು, ನಮ್ಮ ದೇವರೇ ನಿನಗೆಂದು. ಇನ್ನೊಂದು ಬರ್ತೇವೆ. ಓ ಶಮ್ಮ, ಯಾಹೂ ಶಮ್ಮ ಸ್ತೋತ್ರ ಸ್ತೋತ್ರ, ಯಾಹೂ ಎಲ್ ಶಡೈ ಸ್ತೋತ್ರ ಸ್ತೋತ್ರ, ಯಾಹೂ ರಾಫ ಸ್ತೋತ್ರ ಸ್ತೋತ್ರ, ಯಾಹೂ ಜೈರಾ ಸ್ತೋತ್ರ ಸ್ತೋತ್ರ, ಎಬಿನೇಜರೇ ನಿನಗೆ ಸ್ತೋತ್ರ ಸ್ತೋತ್ರ, ಇಮ್ಮಾನುವೇಲನೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ದಾವೀದನ ಕುಮಾರನೇ ಸ್ತೋತ್ರವು, ಯಜಮಾನನೇ ನಿನಗೆ ಸ್ತೋತ್ರವು, ರಾಜಾದಿರಾಜನೇ ಸ್ತೋತ್ರವು, ನಮ್ಮ ದೇವರೇ ನಿನಗೆಂದು ಸ್ತೋತ್ರವು. ದಾವೀದನ ಕುಮಾರನೇ ಸ್ತೋತ್ರವು. ನಮ್ಮ ಯಜಮಾನನಿಗೆ ಸ್ತೋತ್ರ ಸಲ್ಲಿಸುವ. ಓ ನಮ್ಮ ರಾಜಾದಿರಾಜನಿಗೆ, ಓ ನಮ್ಮ ದೇವರಾದ ಆತನಿಗೆ, ಓ ಯೆಹೂದ ಕುಲ ಸಿಂಹನಾದ ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವ. ಎಂದು ಸ್ತೋತ್ರವು. ಸ್ತೋತ್ರ 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 ಅಪ್ಪ ಸ್ತೋತ್ರ 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 ಯೇಸುವೇ ಸ್ತೋತ್ರ 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 ಅಪ್ಪ ಸ್ತೋತ್ರ 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 ಯೇಸುವೇ ಸ್ತೋತ್ರ ಸ್ತೋತ್ರ. ವ್ಯಾಧಿಯಲ್ಲಿ ಸುಖ ತಂದೆ ಸ್ತೋತ್ರ ಸ್ತೋತ್ರ, ವೇದನೆಯಲ್ಲಿ ಜೊತೆಯಾದೆ ಸ್ತೋತ್ರ ಸ್ತೋತ್ರ, ವ್ಯಾಧಿಯಲ್ಲಿ ಸುಖ ತಂದೆ ಸ್ತೋತ್ರ ಸ್ತೋತ್ರ, ವೇದನೆಯಲ್ಲಿ ಜೊತೆಯಾದೆ ಸ್ತೋತ್ರ ಸ್ತೋತ್ರ, ಶೋಧನೆಯಲ್ಲಿ ತಂದೆ ಸ್ತೋತ್ರ ಸ್ತೋತ್ರ, ಚಿಂತೆ ನೀಗಿಸಿ ಆಧರಿಸಿದೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ದಾವೀದನ ಕುಮಾರನೇ ಸ್ತೋತ್ರವು, ಯಜಮಾನನೇ ನಿಮಗೆ ಸ್ತೋತ್ರವು, ರಾಜಾದಿರಾಜನೇ ಸ್ತೋತ್ರವು, ನನ್ನ ದೇವರೇ ನಿನಗೆಂದು ಸ್ತೋತ್ರವು. ದಾವೀದನ ಕುಮಾರನೇ ಸ್ತೋತ್ರವು, ಯಜಮಾನನೇ ನಿಮಗೆ ಸ್ತೋತ್ರವು, ರಾಜಾದಿರಾಜನೇ ಸ್ತೋತ್ರವು, ನಮ್ಮ ದೇವರೇ ನಿನಗೆಂದು ಸ್ತೋತ್ರವು. ಯಜಮಾನನೇ ಸ್ತೋತ್ರವು, ಯಜಮಾನನೇ ನಿನಗೆ ಸ್ತೋತ್ರವು, ರಾಜಾದಿರಾಜನೇ ಸ್ತೋತ್ರವು, ನನ್ನ ದೇವರೇ ನಿನಗೆಂದು ಸ್ತೋತ್ರವು. ಪ್ರೀತಿಯಲ್ಲಿ ಪ್ರೀತಿ ತಂದು ಅಪ್ಪಿಕೊಂಡೆ ಸ್ತೋತ್ರ ಸ್ತೋತ್ರ, ಅದ್ಭುತವ ನಡೆಸಿದೆ ಸ್ತೋತ್ರ ಸ್ತೋತ್ರ. ಒಪ್ಪಿಕೊಂಡೆ ಸ್ತೋತ್ರ ಸ್ತೋತ್ರ, ಅದ್ಭುತವ ನಡೆಸಿದೆ ಸ್ತೋತ್ರ ಸ್ತೋತ್ರ. ಒಳ್ಳೆಯ ದಾನಗಳ ತಂದೆ ಸ್ತೋತ್ರ, ಪೂರ್ಣವಾದ ವರಕ್ಕಾಗಿ ಸ್ತೋತ್ರ ಸ್ತೋತ್ರ ಸ್ತೋತ್ರ. ದಾವೀದನ ಕುಮಾರನೇ ಸ್ತೋತ್ರವು,
ಯಜಮಾನನೇ ನಿನಗೆ ಸ್ತೋತ್ರವು, ರಾಜಾದಿರಾಜನೇ ಸ್ತೋತ್ರವು, ನನ್ನ ದೇವರೇ ನಿನಗೆಂದು ಸ್ತೋತ್ರವು. ದಾವೀದನ ಕುಮಾರನೇ ಸ್ತೋತ್ರವು, ಯಜಮಾನನೇ ನಿನಗೆ ಸ್ತೋತ್ರವು, ರಾಜಾದಿರಾಜನೇ ಸ್ತೋತ್ರವು, ನನ್ನ ದೇವರೇ ನಿನಗೆಂದು ಸ್ತೋತ್ರವು. ದಾವೀದನ ಕುಮಾರನೇ ಸ್ತೋತ್ರವು, ಯಜಮಾನನೇ ನಿನಗೆ ಸ್ತೋತ್ರವು, ರಾಜಾದಿರಾಜನೇ ಸ್ತೋತ್ರವು, ನಮ್ಮ ದೇವರೇ ನಿನಗೆಂದು ಸ್ತೋತ್ರವು. ಸ್ತೋತ್ರ 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 ಯೇಸುವೆ ಸ್ತೋತ್ರ 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 ಅಪ್ಪ ಸ್ತೋತ್ರ 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 ಯೇಸುವೆ ಸ್ತೋತ್ರ 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 ಅಪ್ಪ ಸ್ತೋತ್ರ 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 ಯೇಸುವೆ ಸ್ತೋತ್ರ ಸ್ತೋತ್ರ ಗ್ಲೋರಿ 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 ಅಪ್ಪ ಸ್ತೋತ್ರ 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 ಯೇಸುವೆ ಸ್ತೋತ್ರ 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 ಅಪ್ಪ ಸ್ತೋತ್ರ 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 ಯೇಸುವೆ ಸ್ತೋತ್ರ ಚರ್ಚ್ ಸ್ತೋತ್ರ ಸ್ತೋತ್ರ ಅಪ್ಪ ಸ್ತೋತ್ರ 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 ಯೇಸುವೆ ಸ್ತೋತ್ರ 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 ಅಪ್ಪ ಸ್ತೋತ್ರ 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 ಯೇಸುವೆ ಸ್ತೋತ್ರ ಸ್ತೋತ್ರ. ದಾವೀದನ ಕುಮಾರನೇ ಸ್ತೋತ್ರವು, ಯಜಮಾನನೇ ನಿನಗೆ ಸ್ತೋತ್ರವು, ರಾಜಾದಿ ಆತ ನಮಗೋಸ್ಕರ ತಂದೆಯ ಬಲ ಪಾರ್ಶ್ವದಲ್ಲಿ ಕುಳಿತುಕೊಂಡು ನಮ್ಮನ್ನು ನೋಡುತ್ತಿದ್ದಂತ ನೋಡುತ್ತಾ ಆತನು ರಾಜಾದಿರಾಜನಾಗಿದ್ದಾನೆ, ಯಹೂದ ಕುಲದ ಸಿಂಹನಾಗಿದ್ದಾನೆ, ಆತನು ನಮ್ಮ ಮಧ್ಯೆ ಇರುವಾತನಾಗಿದ್ದಾನೆ. ಟೋಟಲ್ ಸರೆಂಡರ್ ಒಟ್ಟಿಗೆ ನಮ್ಮ ಕೈಗಳನ್ನೆತ್ತುತ್ತಾ ಆತನನ್ನು ಆರಾಧಿಸುವ. ಥ್ಯಾಂಕ್ ಯು ಹೋಲಿ ಗಾಡ್, ವಿ ವರ್ಷಿಪ್ ಯು. मैं हाथ उठाकर गाऊंगा यीशु तेरा. टोटल सरेंडर, ಟೋಟಲ್ ಸರೆಂಡರ್ ಒಂದಿಗೆ ಮೇ ಹಾತ್ ಉಟಾಕರ್ ಮೇ ಗಾವ್ ಮೇ ನಮ್ಮ ಕೈಗಳನ್ನೆತ್ತುತ್ತ ಪರಲೋಕದ ಕಡೆಗೆ ಅಪ್ಪ ನಾನು ಸಂಪೂರ್ಣವಾಗಿ ಅರ್ಪಿಸುತ್ತಾ ನಾನು ನಿನ್ನನ್ನು ಕೊಂಡಾಡುತ್ತೇನೆ. नाम रहे ऊंचा, मैं हाथ उठाकर गाऊंगा यीशु तेरा नाम रहे ऊंचा. ಇನ್ನೊಂದು ಬರ್ತಿ मैं हाथ उठाकर गाऊंगा यीशु तेरा नाम रहे ऊंचा. यीशु मसीह भरोसा मेरा, तू ही सहारा है मेरा. मुश्किल समय में तू ही दिलासा, साथ रहेगा तू सदा. यीशु मसीह भरोसा मेरा, तू ही सहारा है मेरा. मुश्किल समय में तू ही दिलासा, साथ रहेगा तू सदा. करुणा भलाई तेरी सदा रहेगी मुझ पर. तेरी विश्वास योग्यता देखूंगा मैं उम्र भर. Come on church, ಕೈಗಳನ್ನೆತ್ತುತ್ತಾ मैं हाथ उठाकर गाऊंगा यीशु तेरा नाम रहे ऊंचा. मैं हाथ उठाकर
मैं हाथ उठाकर गाऊंगा, यीशु तेरा नाम रहे ऊंचा। मौत से बचाया तूने, जीवन नया है दे दिया। नाम लेकर पुकारा मुझे, महिमा से मुझको भर दिया। मौत से बचाया तूने, मौत से बचाया तूने, जीवन नया है दे दिया। नाम लेकर पुकारा मुझे, महिमा से मुझको भर दिया। करुणा भलाई तेरी सदा रहेगी मुझ पर, तेरी विश्वास योग्यता देखूंगा मैं उम्र भर। मैं ಎಲ್ಲ ಕೈಗಳು ಪರಲೋಕದ ಕಡೆ ಎತ್ತುತ್ತಾ, ಅಪ್ಪ ನಾನು ನಿನಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಡುತ್ತಿದ್ದೇನೆ, ದೊಡ್ಡ ಸರೆಂಡರ್ ಒಟ್ಟಿಗೆ ನಾನು ಒಪ್ಪಿಸಿಕೊಡುತ್ತಿದ್ದೇನೆ। ऊंचा मैं हाथ उठाकर गाऊंगा, यीशु तेरा नाम रहे ऊंचा। मैं हाथ उठाकर गाऊंगा, यीशु तेरा नाम रहे ऊंचा। आदर और महिमा हो तेरी, तू ही हमारा खुदा। पूरी हो तेरी मर्जी, आए तेरा राजा। आदर और महिमा, आदर और महिमा हो तेरी, तू ही हमारा खुदा। पूरी हो तेरी मर्जी, तेरी राज मैं हाथ उठाकर गाऊंगा, यीशु तेरा नाम रहे ऊंचा। हाथ उठाकर गाऊंगा खुदा, मैं हाथ उठाकर गाऊंगा, यीशु तेरा नाम रहे ऊंचा। हम हाथ उठाकर गाएंगे, हम हाथ उठाकर गाएंगे, यीशु तेरा नाम रहे ऊंचा। छोड़ो हाथ उठाकर गाएंगे, यीशु तेरा नाम रहे ऊंचा। मैं हाथ उठाकर गाएंगे, यीशु तेरा नाम रहे ऊंचा। यीशु तेरा नाम रहे ऊंचा। यीशु तेरा नाम रहे ऊंचा। Thank you, Holy God. यीशु मसीह तेरे जैसा है कोई नहीं, तेरे चरणों में झुके आसमान और महिमा गाए
तेरे जैसा है कोई नहीं, तेरे चरणों में झुके आसमान और महिमा गाए ज़मीन, तू गाए हो साना, तू राजाओं का है राजा, तेरी महिमा होवे सदा, तू है प्रभु हमारा खुदा, तू है प्रभु हमारा खुदा. ಸ್ತೋತ್ರ ಯೇಸುವೆ. ಎಲ್ಲ ಘನತೆ ಮಾನ ಮಹಿಮೆ ನಿನ್ನೊಬ್ಬನಿಗೆ ನಾವು ಸಲ್ಲಿಸ್ತೇವೆ. ರಾಜ, ನಿನ್ನ ಪ್ರೀತಿ, ನಿನ್ನ ಉಪಕಾರ, ನಿನ್ನ ನಡೆಸಬೇಕಾಗಿ ನಿನಗೆ ಸ್ತೋತ್ರ. ವಾಕ್ಯದ ಮೂಲಕ ನಮ್ಮ ಕೂಡ ಮಾತನಾಡು, ಮಹಿಮೆ ಹೊಂದಿಕೋ. ಯೇಸು ಕ್ರಿಸ್ತರ ದಿವ್ಯ ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೇನ್, ಆಮೇನ್. Hallelujah. Hallelujah. Glory to God. ಇವತ್ತಿನ ಧ್ಯಾನಕ್ಕಾಗಿ ದೇವರ ವಾಕ್ಯದ ಮಾತು, ಅದು ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 11ನೇ ವಚನ. ಒಂದು ವಚನ, ಜ್ಞಾನೋಕ್ತಿ 19ನೇ ಅಧ್ಯಾಯ, ಅದರಲ್ಲಿ 11ನೇ ವಚನ ಹೀಗೆ ಹೇಳ್ತದೆ: ಮನುಷ್ಯನ ವಿವೇಕವು ಅವನ ಸಿಟ್ಟಿಗೆ ಅಡ್ಡಿ, ಪರರ ದೋಷವನ್ನು ಲಕ್ಷಿಸದಿರುವುದು ಅವನಿಗೆ ಭೂಷಣ. ಜ್ಞಾನೋಕ್ತಿ ಪ್ರೊವರ್ಬ್ಸ್ 19:11. ಜ್ಞಾನೋಕ್ತಿ 19:11. ಮನುಷ್ಯನ ವಿವೇಕವು ಅವನ ಸಿಟ್ಟಿಗೆ ಅಡ್ಡಿ, ಪರರ ದೋಷವನ್ನು ಲಕ್ಷಿಸದಿರುವುದು ಅವನಿಗೆ ಭೂಷಣ ಅಂತ ಬರೆದಿದೆ. ಏನು ಅರ್ಥ ಆಗ್ತಾ ಇಲ್ಲ ಅಲ್ವಾ? ಇನ್ನೊಮ್ಮೆ ಓದಲಿಕ್ಕೆ ಇಷ್ಟಪಡ್ತೇನೆ. ಇಂಗ್ಲೀಷಲ್ಲಿ ಒಮ್ಮೆ ಓದಿ. ಮನುಷ್ಯನ ವಿವೇಕವು ಅವನ ಸಿಟ್ಟಿಗೆ ಅಡ್ಡಿ, ಪರರ ದೋಷವನ್ನು ಲಕ್ಷಿಸದಿರುವುದು ಅವನಿಗೆ ಭೂಷಣ. ಇನ್ನು ಎಷ್ಟು ಸಾರಿ ಓದಿದ್ರು ಅದು ಪಕ್ಕಕ್ಕೆ ಅರ್ಥ ಆಗೋದಿಲ್ಲ. ಯಾಕಂದರೆ ಅದರ ಒಂದೊಂದು ವರ್ಡ್ ಕೂಡ ನಾವು ಅರ್ಥೈಸಿಕೊಂಡು ಹೋಗಬೇಕಾಗ್ತದೆ. ಹಲ್ಲೆಲೂಯ. ಓಕೆ, ನಾನು ಇದನ್ನು ವಿವರಿಸಲಿಕ್ಕೆ ಇಷ್ಟಪಡ್ತೇನೆ. ಈಗ ಇಲ್ಲಿ ಮನುಷ್ಯನ ವಿವೇಕವು ಅವನ ಸಿಟ್ಟಿಗೆ ಅಡ್ಡಿ ಅಂತ ಬರೆದಿದೆ. ಈಗ ಸಿಟ್ಟು ಅನ್ನುವಂಥ ಒಂದು ವಿಷಯದಲ್ಲಿ ನಮಗೆ ಗೋಚರಕ್ಕೆ ಬರ್ತದೆ. ಓಕೆ, ಸಿಟ್ಟು. ಈಗ ಸಿಟ್ಟು ಅನ್ನುವಾಗ ಕೆಲವು ಘಟನೆಗಳು ಸಿಟ್ಟಿನ ಮೂಲಕ ನಡೆದು ಹೋಗಿದೆ. ಒಂದು ಸಾರಿ ಸಿಟ್ಟು ಅನ್ನುವಾಗ ಸಡನ್ಲಿ ಬರುವಂಥ ಕೋಪ ಅಂದರೂ ಕೂಡ ತಪ್ಪಾಗಲಿಲ್ಲ. ಸಡನ್ಲಿ ಬರುವಂಥ ಕೋಪ. ಒಂದು ಸಾರಿ ಏನಾಯ್ತಂದರೆ, ಒಂದು ಮನೇಲಿ ಅಣ್ಣ ತಮ್ಮಂದಿರು ಇಬ್ಬರಿದ್ದರು. ಅಣ್ಣ ಕೆಲಸಕ್ಕೆ ಹೋಗುವಾಗ ತನ್ನ ಹಣವನ್ನು ಮರೆತು ಹೋಗಿದ್ದಾನೆ. ಸ್ವಲ್ಪ ಹಣ ಇತ್ತು, ಎಷ್ಟೋ ಹಣ ಇತ್ತು. ಈಗ ಮನೆಗೆ ಬರುವಾಗ ಹಣ ಕಾಣಿಸ್ತಾ ಇಲ್ಲ. ತಮ್ಮನ ಜೊತೆ ವಾದ ವಿವಾದ ಸ್ಟಾರ್ಟ್ ಆಯಿತು. ಅಣ್ಣನಿಗೆ ಸಿಟ್ಟು ಬಂತು, ತಮ್ಮನಿಗೂ ಸಿಟ್ಟು ಬಂತು. ಇಬ್ಬರು ಸಿಟ್ಟಿನಿಂದ ಏನಾದರೂ ಅಂದರೆ ಕುದಿಲಿಕ್ಕೆ ಸ್ಟಾರ್ಟ್ ಆದರು. ಸಿಟ್ಟಿನಿಂದ ಕೊದ್ದು ಎಲ್ಲಿ ಅಂತ್ಯವಾಯ್ತಂದ್ರೆ, ಆ ಸಿಟ್ಟು ಎಲ್ಲಿ ಬಂದು ನಿಂತಿತ್ತಂದ್ರೆ, ತಮ್ಮ ಸಿಟ್ಟಿನಿಂದ ಎಷ್ಟು ಅಣ್ಣಗೆ ಹೇಳಿದ್ರು ಕೇಳದಿದ್ದರಿಂದ ಸಿಟ್ಟಿನಿಂದ ಒಂದು ಮಣೆ ಅಂತ ಹೇಳ್ತಾರಲ್ಲ, ತುಳುವಲ್ಲಿ ಮಣೆ ಅಂತ ಹೇಳ್ತಾರೆ, ಕನ್ನಡದಲ್ಲಿ ವರ್ಡ್ ಏನೋ ಯೂಸ್ ಮಾಡ್ತಾರೆ ಅದಕ್ಕೆ. ಸಣ್ಣದಾಗಿ ನೆಲದಲ್ಲಿ ಕುತ್ಕೊಂಡು ಕೆಲಸ ಮಾಡಲಿಕ್ಕೆ ಏನಾದರೂ ಆ ಮಣೆ ಅಂತ ಒಂದು ಯೂಸ್ ಮಾಡ್ತಾರೆ. ಅವನೇನು ಮಾಡಿದಂದರೆ, ತಮ್ಮ ತೆಗೆದು ಸಿಟ್ಟಿನಿಂದ ರಪ್ಪಕ್ಕ ಹೊಡೆದು ಬಿಟ್ಟ.
ಅಂಥ ಸಂದರ್ಭದಲ್ಲಿ ಏನಾಯ್ತಂದರೆ ನಿಜವಾಗಿಯೂ ಇದು ನಿಜ ನಡೆದಂಥ ಘಟನೆ, ಒಂದು ಕ್ರೈಸ್ತ ಕುಟುಂಬದಲ್ಲಿ ನಡೆದಂಥ ಘಟನೆ. ನೀವು ನಂಬ್ತೀರಾ ಇಲ್ವಾ? ಆ ಫೋರ್ಸಿಗೆ ಅಣ್ಣನ ಕತ್ತು ಮುರಿದು ಅವನು ಬಿದ್ದು ಸತ್ತೇ ಹೋದ. ಅವನಿಗೆ ಅನ್ನೋ ಕತ್ತೆ ಮುರಿಯಲ್ಪಟ್ಟಿತ್ತು, ಬಿದ್ದಿದ್ದಾನೆ. ಈಗ ಇವನಿಗೆ ಗೋಚರ ಆಯಿತು, ಸಿಟ್ಟು ಎಲ್ಲಿ ಓಡಿತಂತೆ ಅಲ್ಲ, ಸಿಟ್ಟು ತಾನು ನಿರ್ವಹಿಸಬೇಕಾದಂಥ ಕಾರ್ಯವನ್ನು ನಿರ್ವಹಿಸಿದಾಗ ಅವನನ್ನು ಬಿಟ್ಟು ಹೋಗ್ತದೆ. ಬಿಟ್ಟು ಹೋದ ನಂತರ ಅವನಿಗೆ ಗೋಚರ ಆಗ್ತದೆ, ಅಯ್ಯೋ ಅಣ್ಣ ಅಂತ. ಬಿದ್ದ ಬಾಡಿಗೆ ಅವನ ತಲೆಯನ್ನು ಜೋಡಿಸಿ ಹೀಗೆ ಇಟ್ಕೊಂಡು ಅಣ್ಣ ಬಾ ಅಂತ ಕರೀತಾ ಇದ್ದಾನೆ. ಅಣ್ಣ ಎಲ್ಲಿ ಬರ್ತಾನೆ? ಅಣ್ಣ ಬರಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅಣ್ಣ ಶಾರೀರಿಕ ಜೀವಿತ ಈಗಾಗಲೇ ಅವನ ಸಿಟ್ಟಿನ ನಿಮಿತ್ತವಾಗಿ ಮುಗಿಸಿದ್ದಾನೆ. ಅದಕ್ಕೆ ಕಾರಣ ಅಂದರೆ, ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಮಾತು ಹೆಚ್ಚಲಿಕ್ಕೆ ಬಿಡುವಂಥದ್ದು, ಮಾತಿಗೂ ಕೂಡ ಸಿಟ್ಟೇ ಇರುವಂಥದ್ದು, ಮಾತಿಗೂ ಕೂಡ ಮಾತನ್ನು ಹೆಚ್ಚಲಿಕ್ಕೆ ಬಿಡುವಂಥದ್ದು. ಖಂಡಿತವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಈ ಸಿಟ್ಟು ಅನ್ನುವಂಥದ್ದು. ಅದಕ್ಕೆ ಇವನು ಅಪೊಸ್ತಲನಾದ ಪೌಲನು ಯಾರಿಗೆ ಬರೆಯುವಾಗ, ಎಫೆಸದವರಿಗೆ ಬರೆಯುವಾಗ ಒಂದು ಮಾತು ಹೇಳ್ತಾನೆ, ಕೋಪ ಮಾಡಬೇಕಾದ 4ನೇ ಅಧ್ಯಾಯ 26ನೇ ವಚನ, ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡ್ರಿ. ಯಾರಿಗೆ ಬರೆದದ್ದು? ಚರ್ಚ್ಗೆ ಬರೆದದ್ದು, ಚರ್ಚ್ಗೆ. ಹಲ್ಲೆಲೂಯಾ. ಚರ್ಚ್ಗೆ ಬರ್ತದೆ. ಯಾವ ಚರ್ಚ್ಗೆ ಬರ್ತಿದ್ದಾನೆ? ಎಫೆಸ ಚರ್ಚ್ಗೆ. ನಿಮಗೊಂದು ಗೊತ್ತಿರಬೇಕು, ಪೌಲನು ಯಾವ ಸಭೆಗೆ ಏನನ್ನಾದರೂ ಬರ್ದಿರುವುದಾದರೆ ಅದು ಹೋಲಿ ಸ್ಪಿರಿಟ್ ಗೈಡೆನ್ಸಿಂದ ಬರೆದಿದ್ದಾನೆ. ಹಲ್ಲೆಲೂಯಾ. ಹೋಲಿ ಸ್ಪಿರಿಟ್ಗೆ ಗೊತ್ತುಂಟು ಅಲ್ಲಲ್ಲಿ ಇರುವಂಥ ಕ್ರಿಸ್ತನ ಸಭೆ ಅಲ್ಲಲ್ಲಿ ಸ್ಥಳೀಯ ಸಭೆಯಾಗಿದೆ. ಕೊರಿಂಥ್ಯದಲ್ಲಿ, ಎಫೆಸದಲ್ಲಿ, ಥೆಸಲೋನಿಕದಲ್ಲಿ, ಬೇರೆ 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 ಕಡೆ ಇದೆ. ಆ ಸಭೆಯ ಚಿತ್ರಣ ಹೋಲಿ ಸ್ಪಿರಿಟ್ಗೆ ಗೊತ್ತುಂಟು. ಅಲ್ಲಿಯ ದೇವಜನರ ಒಬ್ಬೊಬ್ಬರ ಚಿತ್ರಣ ಕೇಳ್ರಿ, ಎಲ್ಲರೂ ಡೈವರ್ಟ್ ಆಗಬೇಡ್ರಿ, ಕೇಳ್ರಿ. ಹೋಲಿ ಸ್ಪಿರಿಟ್ಗೆ ಗೊತ್ತುಂಟು. ಅದನ್ನು ನಾನು ನಂಬ್ತೇನೆ. ಹೋಲಿ ಸ್ಪಿರಿಟ್ಗೆ ಎಫೆಸ ಚರ್ಚಿನ ಚಿತ್ರಣ ಕೂಡ ಗೊತ್ತುಂಟು. ಅಲ್ಲಿ ಎಫೆಸದಲ್ಲಿ ಇನ್ ಕ್ರೈಸ್ಟ್ ರೆವಲೇಷನ್ ಕೂಡ ಇದ್ದರೂ ಕೂಡ, ಇನ್ ಕ್ರೈಸ್ಟ್ ರೆವಲೇಷನ್ ಉಂಟು. ಕ್ರಿಸ್ತನಲ್ಲಿ ಯಾರಾಗಿದ್ದೇವೆ, ಏನಾಗಿದ್ದೇವೆ ಎಂಬ ರೆವಲೇಷನ್ ಇದ್ದರೂ ಕೂಡ ಇದನ್ನು ಕೂಡ ಹೋಲಿ ಸ್ಪಿರಿಟ್ ತೋರಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಈ ಭಾಗವನ್ನು ಕೂಡ ಹೋಲಿ ಸ್ಪಿರಿಟ್ ತೋರಿಸ್ತಾ ಇದ್ದಾನೆ. ಯಾವ ಭಾಗ? ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡ್ರಿ. ಅದನ್ನು ಓದಿ 4ನೇ 26ನೇ ವಚನ. ಕೋಪ 26 ಮತ್ತು ಎಫೆಸ 4:26-27. ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ. ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ. ಸೈತಾನನಿಗೆ ಅವಕಾಶ ಕೊಡಬೇಡಿರಿ. ಸೈತಾನನಿಗೆ ಅವಕಾಶ ಕೊಡಬೇಡ್ರಿ. ಒಂದಂತೂ ನಮಗೆ ಗೊತ್ತಿರಬೇಕು, ಸೈತಾನ ಅವನಿಗೆ ನಮ್ಮ ಮೇಲೆ ಲೀಗಲ್ ರೈಟ್ಸ್ ಖಂಡಿತವಾಗಿಲ್ಲ. ನೋಡ್ರಿ, ಕೆಲವು ಜನರನ್ನು ನೋಡುವಾಗ ನನಗೆ ಭಾಳ ಬೇಜಾರಾಗೋದು. ಅವ್ರಿಗೆ ಗೊತ್ತಿಲ್ಲ ಸೈತಾನನಿಗೆ ಲೀಗಲ್ ರೈಟ್ಸ್ ಅವರ ಮೇಲೆ ಇಲ್ಲ ಅಂತ ಗೊತ್ತಿಲ್ಲ. ಎದ್ದದಕ್ಕೆ ಕುತ್ತದಕ್ಕೆ ಸೈತಾನ ಹಾಗೆ ಮಾಡಿದ, ಸೈತಾನ ಹೀಗೆ ಮಾಡಿದ, ಸೈತಾನ ಬಿಡ್ತಾ ಇಲ್ಲ. ಹಲೋ ಕ್ರಿಸ್ತನಲ್ಲಿ ಬಂದಾಗ ಸೈತಾನನಿಗೆ ನಮ್ಮ ಮೇಲಿದ್ದಂಥ ಲೀಗಲ್ ರೈಟ್ಸ್ ಮುರಿಯಲ್ಪಟ್ಟಿದೆ. ಅಧಿಕೃತ ಹಕ್ಕಿಲ್ಲ. ಮತ್ತೆ ನಮ್ಮನ್ನು ಟಚ್ ಮಾಡಬೇಕಾದ್ರೆ ನಾವು ಅವನಿಗೆ ಹಕ್ಕು ಕೊಡಬೇಕು ಅಥವಾ ನಾವು ಅವನಿಗೆ ಬಿಟ್ಟು ಕೊಡಬೇಕು. ಸೈತಾನನಿಗೆ ಅವಕಾಶ ಕೊಡಬೇಡ್ರಿ. ಇಲ್ಲಿ ಕೋಪದ ವಿಷಯವಾಗಿ ಬರೆಯುವಾಗ ಆತನು ಹೇಳುವಂಥ ಮಾತು, ಹಾಗಾದರೆ ಕೋಪದ ವಿಚಾರವಾಗಿ ಸಟ್ಟನೆ ಉಕ್ಕಿ ಬರುವಂಥ ಕೋಪದ ವಿಚಾರವಾಗಿ ವಿಶ್ವಾಸಿಗಳು ಒಂದು ವೇಳೆ ಲಕ್ಷ್ಯ ಕೊಡದೆ ಹೋದರೆ ಅದು ಸೈತಾನನಿಗೆ ಅವಕಾಶ ಕೊಡುವಂಥದ್ದು. ನೋಡ್ರಿ, ಆ ಅಣ್ಣ ತಮ್ಮ, ಕ್ರೈಸ್ತ ಕುಟುಂಬದ ಅಣ್ಣ ತಮ್ಮಂದಿರು, ಬೇರೆ ಯಾರಲ್ಲ, ಕ್ರೈಸ್ತ ಕುಟುಂಬದ ಅಣ್ಣ ತಮ್ಮಂದಿರು. ಅವರು ಎಷ್ಟು ಬೆಳೆದಿದ್ದಾರೆ ರಕ್ಷಣಾ ಜೀವಿತದಲ್ಲಿದ್ದರೆ ನನಗೆ ಗೊತ್ತಿಲ್ಲ. ಆದರೆ ನಡೆದ ಒಂದು ಘಟನೆ, ಬೇರೆ ಒಂದು ಕರ್ನಾಟಕದ ಒಂದು ಪ್ಲೇಸಲ್ಲಿ ನಡೆದಂಥ ಘಟನೆ, ಲಾಸ್ಟಿಗೆ ಏನಾಯಿತು? ಅಣ್ಣ ಬರ್ತಾನ, ಅಣ್ಣ ಬಾ. ಅವನ ಗೋರಿ ಕಾರ್ಯ ಆಗುವಾಗಲೂ ಕೂಡ ಬೆಕ್ಕಿ ಹೇಳ್ತಾ ಇದ್ದಾನೆ, ಅಣ್ಣ ಬರ್ತಾನ. ಕೋಪ ಮಾಡಬೇಕಾದ್ರೆ, ಕೋಪ ಅನ್ನುವಂಥದ್ದು ಸಹಜ ಬರ್ತದೆ. ಅನೇಕ ಸಂಗತಿಗಳಲ್ಲಿ ನಾವು ಕೋಪಿಸ್ಕೊಳ್ಬೇಕಾಗ್ತದೆ. ಆದರೆ ಭಾಳ ಎಚ್ಚರವಿರಬೇಕು. ನಮ್ಮ ಕೋಪ ನಮ್ಮ ಮಕ್ಕಳ ಮೇಲೆಯೂ
ನಮ್ಮ ಹೆಂಡತಿಯ ಮೇಲೆಯೂ ನಮ್ಮ ಗಂಡನ ಮೇಲೆಯೂ ಇನ್ನೊಂದರ ಮೇಲೆ ಸಹಜ ಬರ್ತದೆ ಅನೇಕ ಸಾರಿ. ಆದರೆ ಅದು ಯಾವಾಗಲೂ ಪಾಪಕ್ಕೆ ತಿರುಗಿದ್ರೆ ಬಹಳ ಕಷ್ಟ ಇದೆ. ನೋಡ್ರಿ, ಇನ್ನೊಂದು ವಾಕ್ಯ ಹೀಗೆ ಹೇಳ್ತದೆ, 14ನೇ ಅಧ್ಯಾಯ Proverbs 17:14. ವ್ಯಾಜ್ಯದ ಆರಂಭವು ಏರಿಗೆ ಬಿಲಬಿದ್ದಂತೆ. ವ್ಯಾಜ್ಯದ ಆರಂಭವು ಏರಿಗೆ ಬಿಲ ಬಿದ್ದಂತೆ. ವ್ಯಾಜ್ಯದ ಆರಂಭ ಉಂಟಲ್ಲ, ಅದಕ್ಕೆ ನೋಡ್ರಿ ಏನು ವ್ಯಾಜ್ಯ ಸ್ಟಾರ್ಟ್ ಆಗ್ತದೆ. ಸಿಟ್ಟಲ್ಲಿ ಮಾತಾಡಿಕೊಳ್ಳುವವರೇ ಕ್ರೈಸ್ತ ಕುಟುಂಬವೇ ನಾವು ಯಾವಾಗಲೂ ಎಚ್ಚರವಾಗಿರಬೇಕು. ನಾನು ಹೇಳ್ತೇನೆ, ಎದುರಿನವನು ಸಿಟ್ಟಲ್ಲಿ ಬಂದರೂ ಕೂಡ ಒಬ್ಬ ಆತ್ಮಿಕ ವ್ಯಕ್ತಿಯಾದ ನಾವು ಇಷ್ಟು ಕೂಲಾಗಿರ್ಬೇಕಾಗ್ತದಂದ್ರೆ ಕಾರಣ ಯಾಕೆ? ಕೂಲ್ ಆಗದಿರೋದಿದ್ರೆ ಎರಡೂ ಪ್ಲೇಸಲ್ಲಿ ದೇವರ ಮಕ್ಕಳೆನಿಸಿಕೊಳ್ಳುವವರು ಎರಡೂ ಕಡೆ ಒಂದು ವೇಳೆ ಸಿಟ್ಟಿಗೆದ್ರೆ ಏನಾಗ್ತದೆ? ಏರಿಗೆ ಬಿಲಬಿದ್ದಂತೆ. ಮತ್ತೆಂತಾಗ್ತದಂತೆ? ಸಿಟ್ಟಿರುವುದಕ್ಕಿಂತ ಮುಂಚೆ ಜಗಳವನ್ನು ಬಿಟ್ಟು ಬಿಡು. ಸಿಟ್ಟೇರುವುದಕ್ಕಿಂತ ಮುಂಚೆ ನೋಡಿ, ಒಂದು ಕೋಪ ಅನ್ನೋದು ಬರ್ತದೆ, ಅದು ಮತ್ತೆ ಆ ಸಿಟ್ಟು ರೈಸ್ ಆದರೆ ಆ ಮನುಷ್ಯ ಏನಾಗ್ತಾನೆ ಏನು ಮಾಡ್ತಾನೆ ಅಂತ ಹೇಳಿಕ್ಕೆ ಆಗುದಿಲ್ಲ. ಕಂಪ್ಲೀಟ್ ಓಪನ್ ಡೋರ್ ಫಾರ್ ಸೈಟನ್. ನಾನು ಹೇಳ್ತೇನೆ, ಸಿಟ್ಟು ಬಂದರೆ ಕೆಲವರು ಏನು ಮಾಡ್ತಾರೆ, ಬ್ರೂಸ್ಲಿ. ಸಮ್ಟೈಮ್ಸ್ ಮನೆಯಲ್ಲಿ ಸಿಟ್ಟುಗಳು ಬಂದಾಗ ಬ್ರೂಸ್ಲಿಗಳಾಗ್ತಾರೆ. ಸಮ್ಟೈಮ್ಸ್ ಒಳ್ಳೆ ಭಯಂಕರ ಮಾತಾಡೋರಾಗಿರ್ತಾರೆ. ಓವಾ ಎಂಥ ವರ್ಡ್ ಕೇಳದ ವರ್ಡ್ಗಳು. ಯಾವ ಕಾಲೇಜ್ಗೆ ಹೋಗಿ ಕಲ್ತಿದ್ದಾರಂತ ಗೊತ್ತಿಲ್ಲ, ಅಂಥ ವರ್ಡ್ಗಳು ಬರ್ತಾ ಇರ್ತದೆ. ಯಾವ ವರ್ಡ್? ನಿಮ್ಮ ಬಾಯಲ್ಲಿ ಯಾವ ಕೆಟ್ಟ ಮಾತು ಹೊರಡಬಾರದು ಅಂತ ಬೈಬಲ್ ಹೇಳ್ತದೆ, ಅದಕ್ಕೆ ವಿರುದ್ಧವಾದ ವರ್ಡ್ಗಳು. ವಾವ್! ನಾನು ಎಣಿಸ್ತೇನೆ, ಒಬ್ಬ ಆತ್ಮಿಕ ಮನುಷ್ಯ ಸಮಾಧಾನದಲ್ಲಿರುವಂಥ ಮನುಷ್ಯನಾದರೆ ಅವನು ಈಗ ಎಣಿಸ್ಬೋದು, ಕಾಲೇಜ್ ಬೋದು ಕಲ್ತದ ಬೈದ ಮಾರ ಒಂದು ಭಾಷೆ ಪುರ ಅಂತ ಎಣಿಸ್ಬೋದು. ನೋಡ್ರಿ, ಭಾಳ ಚಂದವಾದ ವರ್ಡ್. ನಾನು ಒಂದೊಂದೇ ಮೆಲ್ಲ ವಿವರಿಸ್ತಾ ಹೋಗ್ತೇನೆ, ಮತ್ತೆ ಆ ಜ್ಞಾನೋಕ್ತಿಯ ಅರ್ಥವನ್ನು ನಿಮಗೆ ನಾನು ತಿಳಿಸ್ತೇನೆ. ಅಲ್ಲಿ ಇನ್ನೊಮ್ಮೆ ಓದಿ 14ನೇ ವಚನ, 17ನೇ ಅಧ್ಯಾಯ 14ನೇ ವಚನ. ವ್ಯಾಜ್ಯದ ಆರಂಭವು ಏರಿಗೆ ಬಿಲಬಿದ್ದಂತೆ. ಆಮೇಲೆ ಸಿಟ್ಟಿರುವುದಕ್ಕೆ ಮುಂಚೆ ಜಗಳವನ್ನು ಬಿಟ್ಟು ಬಿಡು. ನೋಡ್ರಿ, ಈ ವ್ಯಾಜ್ಯ ಮುಂದುವರಿದಂದ್ರೆ ಏನು ಗೊತ್ತುಂಟ? ಒಂದು ಹೋಲು ತೂತಾಗ್ತಾ ಹೋಗೋದು. ಒಂದು ವೇಳೆ ತೂತ ಆ ನೀರಿನ ರೇಂಜ್ಗೆ ಮುಟ್ಟಿದ್ರೆ ಇದರ ಅರ್ಥ ಅದೇ, ಏರಿಗೆ ಬಿಲಬಿದ್ದಂತೆ. ಅಂದರೆ ಆ ಒಂದು ನೀರಿನ ರೇಂಜ್ಗೆ ಹೋದರೆ ಆ ನೀರು ರಭಸದಿಂದ ಉಕ್ಕಿ ಬಂದರೆ ತೂತು ಏನಾಗ್ತದೆ ಗೊತ್ತುಂಟ? ದೊಡ್ಡ ಪ್ರಮಾಣದಲ್ಲಿ. ನೀವು ನೀರು ಹರಿಯುವಂಥ ಪ್ಲೇಸ್ ಅಲ್ಲೆಲ್ಲ ನೋಡಿ ಅಂತೆ, ಸ್ವಲ್ಪ ಜಾಗ ಸಿಕ್ಕಿದ್ರೆ ಆಯಿತು, ನೀರು ಉಕ್ಕಿ ಬರುವಂಥ ಪ್ಲೇಸಲ್ಲಿ ನೋಡ್ರಿ ಅಂತೆ. ಅದು ಬೇಡ. ನೀವು ಇದು ನೋಡಿದ್ದೀರಾ? ಬೆಟ್ಟ ಪ್ರದೇಶಗಳನ್ನು ನೋಡಿದ್ದೀರಾ? ಲಾವಾ ರಸ ಅಲ್ವಾ? ವಾಲ್ಕೆನೋ ಅದು ಹೇಗೆ ಉಕ್ಕಿ ಬರ್ತದೆ? ಸ್ವಲ್ಪ ಜಾಗ ಸಿಗ ಅದೆಲ್ಲ ಕರಗಿಸಿಕೊಂಡೇ ಉಕ್ಕಿ ಬರೋದು. ವಾಲ್ಕೆನೋ ಉಕ್ಕಿ ಬಂದರೆ ಏನಾಗ್ತದೆ? ಸುಂದರವಾದ ಬೆಟ್ಟ ಕಪ್ಪಾದ ಬೆಟ್ಟವಾಗಿ ಮಾರ್ಪಡ್ತದೆ. ಸುಂದರವಾದ ಆತ್ಮಿಕ ಜೀವಿತ ಕಪ್ಪಾಗಿ ಕಾಣ್ತದೆ. ನೀವು ನೋಡಿದ್ದೀರಾ? ಅಲ್ಲಿ ಹೋಗಿ ಅಲ್ಲಿ ನಡೆದಾಡುವವರು ಅದರ ಹತ್ತಿರ ಹೋಗೋರು ನೋಡ್ಕೊಳ್ಬೇಕಾಗ್ತದೆ, ಕಾಲು ಸುಟ್ಟೋಗ್ತದೆ. ಅದೇ ಪ್ರಕಾರ ಏರಿಗೆ ಬಿಲಬಿದ್ದಂತೆ ಅನ್ನುವಾಗ ಅರ್ಥ ಮಾಡ್ಕೊಳ್ರಿ, ನೀರಿನ ಪ್ರವಾಹ ಒಂದು ವೇಳೆ ಹೋಗಿ 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 ನೀರಿಗೆ ಸಿಕ್ಕಿಕೊಂಡ್ರೆ, ಪ್ರವಾಹಕ್ಕೆ ಸಿಕ್ಕಿಕೊಂಡ್ರೆ, ಪ್ರವಾಹ ಅದನ್ನು ಏನು ಮಾಡದಂತೆ? ಪ್ರವಾಹ ಅದನ್ನು ಒಡೆದುಕೊಂಡು ಬರ್ತದೆ, ಅದು ದೊಡ್ಡದಾಗ್ತದೆ. ಅದಕ್ಕೆ ಏನು ಮಾಡಬೇಕಂತೆ? 14ನೇ ವಚನದಲ್ಲಿ ಕೆಳಗಿನ ಭಾಗ ಏನು ಹೇಳ್ತದೆ ಕೇಳ್ರಿ? ಸಿಟ್ಟೇರುವುದಕ್ಕಿಂತ ಮುಂಚೆ ಜಗಳವನ್ನು ಬಿಟ್ಟು ಬಿಡು. ಬಿಡ್ತಾ ಇದ್ದೇವಾ? ಕ್ರೈಸ್ತ ಕುಟುಂಬ ನಾವು ಜಗಳಕ್ಕೆ ಕಾರಣವಾದಂಥ ಸಂಗತಿಗಳು ಬಂದಾಗ ಬೈಬಲ್ ಪ್ರಬೋಧನೆ ಕೊಡ್ತದೆ, ಜಗಳ ಬಿಟ್ಟು ಬಿಡು. ಸ್ಟಾಪ್ ಮಾಡ್ತಾ ಇದ್ದವ, ಕಂಟಿನ್ಯೂ ಮಾಡ್ತಾ ಇದ್ದವ. ಎಲ್ಲಿವರೆಗೆ ಕಂಟಿನ್ಯೂ ಮಾಡ್ತೇವೆ? ಅಥವಾ ಕ್ರೈಸ್ತ ಸಮಾಜದಲ್ಲಿರುವಂಥ ನಾವು ಸಮಾಜ ನಮ್ಮ ಈ ಲೋಕ ಯಾತ್ರೆಯಲ್ಲಿ ನಮ್ಮ ಸಮಾಜದಲ್ಲಿ ಅನ್ಯರೋ ಇತರರೋ ಅವರೊಂದಿಗೆ ಯಾವ ರೀತಿ ವರ್ತಿಸ್ತೇವೆ?
ನಿಮಗೊಂದು ಉದಾಹರಣೆಗಾಗಿ ನಾನು ಹೇಳ್ತೇನೆ. ಒಂದು ವೇಳೆ ಈಗ ನೀವು ಗಾಡಿಯಲ್ಲಿ ಹೋಗ್ತಾ ಇರ್ತೇವೆ, ನನಗೆ ಅದು ಭಾಳ ಇದಿತ್ತಪ್ಪ. ಗಾಡಿಯಲ್ಲಿ ಹೋಗುವಾಗ ಒಂದು ಸಾರಿ ನನ್ನದೇ ಹೇಳ್ತೇನೆ, ಒಂದು ಸಾರಿ ನನಗೆ ಗಾಡಿಯಲ್ಲಿ ಹೋಗುವಾಗ ಎಕ್ಸ್ಪ್ರೆಸ್ ಬಸ್ ನಾವು ಏನು ಮಾಡಿದೆ, ನನ್ನಂತ ತಪ್ಪಲ್ಲ. ಆ್ಯಕ್ಚುಲಿ ಕಾರಲ್ಲಿ ಸಹ ಹಾಗೆ ಆಗಿದೆ, ಬೈಕಲ್ಲಿ ಸಹ ನಾನು ಮಂಗಳೂರಿಗೆಲ್ಲ ಹೋಗ್ತಾ ಇದ್ದೆ ಬೈಕಿನ ಟೈಮಲ್ಲಿ, ಅವಾಗ ಸಹ ಆಗಿದೆ, ಕಾರಲ್ಲಿ ಸಹ ಆಗಿದೆ. ಅವ್ರದ್ದೊಂದು ಅಭ್ಯಾಸ ಏನಂದರೆ ಅಂತ ಬರೋದು, ರಾಪ ಸ್ಟಾಪ್ ಇರೋದು ಅವರದಲ್ಲಿ. ನಾವಿಲ್ಲಿ ಬೈಕಲ್ಲಿ 80-90 ಅನ್ನುವಾಗ ಆಗಿನ ಬೈಕ್ ಮೈಲೇಜ್ ಬೈಕ್ಗಳು, ಈಗಿನ ಬೈಕ್ ಸ್ಪೋರ್ಟ್ಸ್ ಬೈಕ್ಗಳು, ಆಗಿನ ಬೈಕ್ಗಳು ಮೈಲೇಜ್ ಕೊಡುವಂಥ ಬೈಕ್ಗಳು ಅಲ್ವಾ. 70-80 ಅನ್ನುವಾಗಲೇ ಅದೊಂದು ಬಸ್ ಹೋದ್ರೆ ಈಗ ಎಂತದೆ ಅದು ಅಲ್ಲಾಡ್ತದೆ. ಒಬ್ಬ ಬಂದುಬಿಟ್ಟ ನೋಡಿ ನಮ್ಮ ಎದುರು ಅಂತ ಬಿಟ್ಟು ಸ್ಟಾಪ್ ಮಾಡ್ದ. ನಾನು ನೋಡಿ, ನೀವು ನಂಬ್ತೀರ ಅಲ್ವಾ, ಬಸ್ಸಿನ ಅಡಿಗೆ ಹೋದೆ ಅಂತ ಎಣಿಸಿದೆ. ನಾನು ಎದ್ದು ನಿಂತುಕೊಂಡು ಬ್ರೇಕ್ ಒತ್ತಿಕೊಂಡು ಎಂತ ಮತ್ತೆ ಆಯಿತು. ದೇವರ ಕೃಪೆ, ಇಲ್ಲಾಂದ್ರೆ ಇದು ಹೋಗ್ತಾ ಇತ್ತ ಏನಾಗ್ತಾ ಇತ್ತು ಗೊತ್ತಿಲ್ಲ. ಸಿಟ್ಟು ಬಂತು ನೋಡಿ. ಯಾವ ರೀತಿ ತೋರಿಸಿದೆ ಗೊತ್ತುಂಟ, ಆ ಬಸ್ಸಿನವನ್ನ ಸಾಧಾರಣ 2 ಕಿಲೋಮೀಟರ್ ನಾನು ಅವನ್ನ ಮುಂದೆ ಹೋಗ್ಲಿಕ್ಕೆ ಬಿಡಲೇ ಇಲ್ಲ. ಹೊಡೆದ್ರೆ ಹೊಡಿಲಿ ಅಂತ ಒಮ್ಮೆ ಬಸ್ಸಿನವ ಈಚೆ ಬರುವಾಗ ಈಚೆ ತರೋದು, ಅವನ ಎದುರಲ್ಲಿ ಎಷ್ಟು ಸ್ಪೀಡಲ್ಲಿ 40-50 ಸ್ಪೀಡಲ್ಲಿ ಅವನು ಈಚೆ ಕೊಂಡೋಗೋದು, ಆಚೆ ಕೊಂಡೋಗೋದು, ಬಿಡಲೇ ಇಲ್ಲ. ಅವನಿಗೆ ಚಾನ್ಸ್ ಆಗಿಲ್ಲ. ಮತ್ತೆ ನನಗೆ ಒಂದು ಇದಾಯ್ತು, ಏನಂದರೆ ಈ ಏರು ಮಾರಾಯ ಏನು ಮಾಡ್ತಂದಿಲ್ಲ. ಕೆಲವು ಸಾರಿ ಒಳಗಿಂದ ವಾಯ್ಸ್ ಬರ್ತದೆ, ನೀನು ಯಾರು ಮಾರಾಯ, ಇದು ಏನು ಮಾಡ್ತಾ ಇದ್ದಿ, ಅವನು ನೀನಾ ಅಂತ ಒಂದು ಬರ್ತದೆ. ಓ ರಪ್ಪ ಓಪನ ಕಟ್ಟೆ ಹೊಡೀತು ಡ್ರ. ಅವರು ನವಚ್ಚ ವರ್ಡ್ಗಳಿಂದ ಬೈತಾ ಇದ್ದಾರೆ. ಥ್ಯಾಂಕ್ ಯು. ಸಮ್ಟೈಮ್ಸ್ ಗೊತ್ತಾಗೋದಿಲ್ಲ ಸರಿಯಾ. ಕೆಲವು ಸರಿ ಏನಾಗ್ತದೆ, ನಮ್ಮ ಆಫೀಸ್ ಲೈಫಲ್ಲಿಯೋ ಕೆಲಸ ಕಾರ್ಯಗಳಲ್ಲಿಯೋ ಏನಾದರೂ ಸಿಟ್ಟು ಬರೋದು, ಜೋರಾಗಿ ಸಿಟ್ಟು ಬಂದದ್ದು ಗಂಡಂದಿರು ಆಫೀಸಲ್ಲಿ ಕೆಲಸ ಮಾಡ್ತಾರೆ, ಬಾಸ್ ಕರೆದು ಸಾರಿ ಲೆಕ್ಚರ್ ಕೊಟ್ಟಿರ್ತಾರೆ. ಮತ್ತೆ ಬಾಸ್ ಉಡಲ್ ಸಿಟ್ಟು ತೋಜಾರ ಆಪುಂಡ ಹೆಜ್ಜಿ ಬಾಸ್ ಹತ್ರ ಸಿಟ್ಟು ತೋರಿಸ್ಲಿಕ್ಕೆ ಆಗ್ತದ ಇಲ್ಲ. ಮನೆಗೆ ಬರ್ತಾರೆ, ಮನೆಗೆ ಬಂದು ಗರ್ಜಿಸುವ ಸಿಂಹ ಗರ್ಜಿಸೋದು ಯಾರಿಗೆ? ಹೆಂಡತಿಗೆ. ಆ ನಂತರ ಹೆಂಡತಿ ಗರ್ಜಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾರಿಗೆ? ಮಗಳಿಗೆ ಅಥವಾ ಮಗನಿಗೆ. ಒಂದು ಕುಟುಂಬದಲ್ಲಿ ಹಾಗೇನೆ ಆಯ್ತಂತೆ. ಒಂದು ಕುಟುಂಬದಲ್ಲಿ ಏನು ಗೊತ್ತುಂಟ, ಗಂಡ ಸಿಟ್ಟಿನಿಂದ ಬಾಸ್ಗೆ ಬೈಲಿಕ್ಕೆ ಆಗದೆ ಸಿಟ್ಟು ಏರಿ ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಕಂಟ್ರೋಲ್, ಮನೆಯಲ್ಲಿ ಕಂಟ್ರೋಲ್ ಇಲ್ಲ. ಒಂದು ಹೆಂಡತಿ ಪಾಪ ತಪ್ಪಿ ಏನೋ ಒಂದು ಮಾತಾಡಿದ್ದು ಆಯ್ತು, ಈ ಅದಲ್ಲ ಅಂಚನೆ ಅಂತ ದೊಡ್ಡದಾಯಿತು, ಹೊಡಿಲಿಕ್ಕೆ ಹೋಗೋವರೆಗೆ ಆಯಿತು. ಹೆಂಡತಿಗೆ ಸಿಟ್ಟು ಬಂತು. ಮಗಳು ಬಂದು ಎಂಥದ ಹೇಳಿದ್ಲಂತೆ, ಟಾಕ್ ಒಂದು ಕೂಡ ಪಾಪ ನಿಜ ಆಯಿತು. ಆ ಮಗುಗೆ ಸಿಟ್ಟು ಬಂದಂತೆ. ಆ ಮಗುಗೆ ಸಿಟ್ಟು ಬಂತು, ಏನು ಮಾಡಿದೆ ಗೊತ್ತಾನೆ, ಇನ್ನೊಂದು ಸಣ್ಣ ಮಗು ಏನೋ ಮಾಡಲಿಕ್ಕೆ ಅಂತ ಬಂದ, ಈಗ ಯಾವಾಗಲೂ ಕೂಗುದಂತ ಅದಕ್ಕೆ ಬಿಟ್ಟಂತೆ. ಸಣ್ಣ ಮಗು ಹೋಗಿ ಅಲ್ಲಿ ನಾಯಿ ಬಗಲ್ತಾ ಇತ್ತಂತೆ, ಇದು ಅದಕ್ಕೆ ಹಾಗೆ. ಒಂದು ಸಿಟ್ಟು ಪ್ರಾರಂಭ ಆದರೆ ಎಲ್ಲಿ ಅದು ಹೇಗೆ ಪ್ರಸರಿಸ್ತದೆ ಎಂಬುದಾಗಿ ಒಬ್ಬರು ಬೋಧಕರು ಹೇಳ್ತಾ ಇದ್ರು, ಅದನ್ನು ಕೇಳಿದೆ ನಾನು. ಓಕೆ, ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ಹಾಗಾದರೆ ಸಿಟ್ಟು ಅಂತ್ಯಗೊಳ್ಳುವುದು ಅವಘಡಗಳಿಂದಲೇ. ಆದರೆ ಬೈಬಲ್ ಏನು ಹೇಳ್ತದೆ? ತಿರುಗಿ ನಮ್ಮ ಇದಕ್ಕೆ ಬರುವ, ನಾವು ತೆಗೆದಂಥ ವಾಕ್ಯಕ್ಕೆ ಬರುವ 19ನೇ ಅಧ್ಯಾಯ ಜ್ಞಾನೋಕ್ತಿ 11ನೇ ವಚನದಲ್ಲಿ ಮೊದಲ ಭಾಗ ಹೇಳ್ತದೆ, ಸಿಟ್ಟಿಗೆ, ಒಬ್ಬ ಮನುಷ್ಯನ ಸಿಟ್ಟಿಗೆ ಅಡ್ಡಿ ಏನಂತೆ? ಅವನ ವಿವೇಕದ ಜೀವಿತ ಅಲ್ವಾ? ಓದ್ಲೆ ಮನುಷ್ಯನ ವಿವೇಕ ಅವನ ಸಿಟ್ಟಿಗೆ ಅಡ್ಡಿ. ಹಲ್ಲೆಲೂಯ. ಒಬ್ಬ ಮನುಷ್ಯನು ಗಡಿ ಸಿಟ್ಟಿಗೆ ಹೇಳ್ಬಾರ್ದಾದ್ರೆ ಅವನು ವಿವೇಕಿಯಾಗಿರಬೇಕು. ಹಲ್ಲೆಲೂಯ. ಅಥವಾ ಈಗ ಹೇಳ್ಬೋದು, ಅವನಲ್ಲಿ ವಿವೇಕ ಇರಬೇಕು. ಯಾರು ವಿವೇಕಿಯಾಗಿದ್ದಾನೋ ಅಥವಾ ಯಾರಲ್ಲಿ ವಿವೇಕ ಇದೆಯೋ, ಹಲ್ಲೆಲೂಯ, ವಿವೇಕ ಇದೆಯೋ ಅಥವಾ ವಿವೇಕಿಯಾಗಿದ್ದಾನೋ, ಅವನ ವಿವೇಕದ ಬಾಳ್ವೆ ಅವನಲ್ಲಿ ಬರುವಂಥ ಸಿಟ್ಟಿಗೆ ಅದು ಪ್ರೊಟೆಕ್ಟ್ ಮಾಡುವಂಥದ್ದಾಗಿದೆ ಅಥವಾ ತಡೆಯುವಂಥದ್ದಾಗಿದೆ.
ಇವನನ್ನು ಪ್ರೊಟೆಕ್ಟ್ ಮಾಡ್ತದೆ, ಅದನ್ನು ತಡೀತದೆ. ವಿವೇಕ ಅಂದ್ರೆ ಏನು? ಪರಿಜ್ಞಾನ. ವಿವೇಕ ಅಂದರೆ ಪರಿಜ್ಞಾನ. ಹಾಗಾದರೆ ಈ ಪರಿಜ್ಞಾನ ಅನ್ನುವಾಗ ಯಾವುದರ ವಿಷಯವಾಗಿ ವಿವೇಕ, ಯಾವುದರ ವಿಷಯವಾಗಿ ಪರಿಜ್ಞಾನ? ಇನ್ನೂ ಕೂಡ ಕೆಲವು ಸಂಗತಿಗಳು ನಾವು ಹೇಳ್ಬೋದು, ಅದು ನೆನಪಿಗಾಗಿ ನಾನು ಬರೆದಿಟ್ಕೊಂಡಿದ್ದೇನೆ. ಅದು ಹೀಗೆ ಹೇಳ್ತದೆ, ಒಳ್ಳೆ ಒಂದು ಸ್ವಭಾವ, ಒಳ್ಳೆ ಗುಡ್ ಸೆನ್ಸ್ ಅಂತಾರೆ ಅದಕ್ಕೆ, ಗುಡ್ ಸೆನ್ಸ್, ಮತ್ತೊಂದು ಪರಿಜ್ಞಾನ, ಮತ್ತೊಂದು ವಿವೇಚನೆ, ಮತ್ತೊಂದು ಅದೇ ಆ ಗುಡ್ ಸೆನ್ಸ್, ಒಳ್ಳೆಯ ಒಂದು ಮನವರಿಕೆ. ಹಲಲುಯ. ಒಬ್ಬ ಮನುಷ್ಯನ ಜೀವಿತದಲ್ಲಿ ಅವನಲ್ಲಿ ವಿವೇಕ ಇರುವುದಾದರೆ ಆ ವಿವೇಕ ಏನು ಮಾಡ್ತದಂದರೆ ಅವನ ಜೀವಿತದಲ್ಲಿ ಆ ಸಿಟ್ಟು ಎದ್ದು ಬರದಂತೆ ಅವನನ್ನು ತಡೆಯುವಂಥದ್ದಾಗಿದೆ. ಹಲಲುಯ. ಹಾಗಾದರೆ ನಾನೊಂದು ನಿಮಗೆ ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಯಾವ ಜ್ಞಾನದ ಕುರಿತಾಗಿ ಮಾತಾಡ್ತದೆ? ಪರಿಜ್ಞಾನ. ಯಾವುದರ ವಿಷಯವಾದಂಥ ಪರಿಜ್ಞಾನ? ಸತ್ಯದ ವಿಷಯವಾದಂಥ ಒಂದು ಪರಿಜ್ಞಾನದ ಕುರಿತಾಗಿ ನಾವು ಯಾವಾಗಲೂ ಇರಬೇಕು. ನಿಮಗೆ ಯಾವಾಗಲೂ ಹೇಳುವಂಥ ವಾಕ್ಯ ತಿರುಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೋಬ 3:13 ಓದ್ತಾ ಹೋಗಿ ಅಲ್ಲಿ ಏನು ಹೇಳ್ತದೆ? ನಮ್ಮಲ್ಲಿ ಜ್ಞಾನಿಯು ಬುದ್ಧಿವಂತನು ಯಾರು? ಅಂಥವನು ಯೋಗ್ಯವಾಗಿ ನಡೆದುಕೊಂಡು, ಅಯೋಗ್ಯವಾಗಿ ಅಲ್ಲ, ಅವನ ನೋಡಿ, ಜ್ಞಾನಿ ಬುದ್ಧಿವಂತ ಯಾರು? ಅವನು ಯೋಗ್ಯವಾಗಿ ನಡೆದುಕೊಳ್ಬೇಕು. ಪ್ರಿಯರೇ, ನಾನೊಂದು ವಿಷಯ ಹೇಳ್ತೇನೆ. ನಮ್ಮ ಕ್ರೈಸ್ತ ಬಾಳ್ವೆ ಖಾಲಿ ಸಭೆಯಾಗಿ ಸೇರಿ ಬರುವುದರಲ್ಲೇ ಅಲ್ಲ. ನಮ್ಮ ಕ್ರೈಸ್ತ ಬಾಳ್ವೆ ಇರುವುದು ಕೇವಲ ಬಾಯಿ ಮಾತಿನಲ್ಲಿ ವಾಕ್ಯ ಮಾತಾಡಿ ಬಾಯಿ ಮಾತಿನಲ್ಲಿ ಮಾತಾಡಿದ್ರಲ್ಲಿ ಇರುವುದಲ್ಲ. ನಮ್ಮ ಕ್ರೈಸ್ತ ಬಾಳ್ವೆ ಕಂಡು ಬರಬೇಕಾಗಿದೆ ಕೃತ್ಯದಲ್ಲಿ. ಹಲಲುಯ. ಕ್ರೈಸ್ತ ಬಾಳ್ವೆ ಕಂಡು ಬರಬೇಕಾಗಿದೆ ಕೃತ್ಯದಲ್ಲಿ. ನಿಮ್ಮಲ್ಲಿ ಜ್ಞಾನಿಯೂ ಬುದ್ಧಿವಂತನು ಯಾರು? ಅಂಥವನು ಏನು ಮಾಡಲಂತೆ? ಯೋಗ್ಯವಾಗಿ ನಡೆದುಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದರ ಫಲವನ್ನು ತೋರಿಸಲಿ. ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದರ ಫಲವನ್ನು ತೋರಿಸಲಿ. ಆಮೇಲೆ ಆದರೆ ತೀಕ್ಷ್ಣವಾದ ಮತ್ಸರವು ಪಕ್ಷಭೇದವು ನಿಮ್ಮ ಹೃದಯದೊಳಗೆ. ನೋಡಿ, ಪಕ್ಷಭೇದ ಅನ್ನುವಾಗ ಕುಟುಂಬದಲ್ಲಿ ಪಕ್ಷಭೇದ ಇದೆ, ಸಭೆಯಲ್ಲಿ ಪಕ್ಷಭೇದ ಇರ್ತದೆ, ಸಮಾಜದಲ್ಲಿ ಪಕ್ಷಭೇದ ಇರ್ತದೆ. ತೀಕ್ಷ್ಣವಾದ ಮತ್ಸರವು ಪಕ್ಷಭೇದವು ನಿಮ್ಮ ಹೃದಯದಲ್ಲಿ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡ್ರಿ. ಅದು ಮೇಲನಿಂದ ಬಂದ ಜ್ಞಾನವಲ್ಲ. ಅದು ಭೂಸಂಬಂಧವಾದದ್ದು, ಪ್ರಾಕೃತ ಭಾವವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟಂತ. ಮತ್ಸರವು ಪಕ್ಷಭೇದವು ಇರುವ ಕಡೆ ಗಲಿಬಿಲಿಯು ಸಕಲವಿಧ ನೀಚ ಕೃತ್ಯಗಳು ಇರುವವು. ನೋಡಿ, ಎಲ್ಲಿ ಗಲಿಬಿಲಿ ಉಂಟ, ಸಭೆ ಇರ್ಬೋದು, ಕ್ರೈಸ್ತ ಕುಟುಂಬ ಇರ್ಬೋದು, ಕ್ರೈಸ್ತ ಸಮಾಜ ಇರ್ಬೋದು, ನೀವು ತಿಳ್ಕೊಳ್ಳಿ, ಗಲಿಬಿಲಿ ಉಂಟಂದ್ರೆ ಅಲ್ಲಿ ಪಕ್ಷಭೇದ ಉಂಟಂತ ಲೆಕ್ಕ, ಅಲ್ಲಿ ಮತ್ಸರ ಆಪರೇಟ್ ಆಗ್ತಾ ಇದೆ ಅಂತ ಲೆಕ್ಕ. ಅಲ್ಲಿ ಪಕ್ಷಭೇದ ಮತ್ಸರ ಇರುವಲ್ಲಿ ಗಲಿಬಿಲಿ ಇರ್ತದೆ. ಇದು ಮೇಲನಿಂದ. ನೋಡಿ, ಈ ಸಂಗತಿಗಳಲ್ಲಿ ಯಾರು ಆಪರೇಟ್ ಆಗ್ತಾರೋ ಇದು ಮೇಲನ ಜ್ಞಾನ ಅಲ್ಲ, ಇದು ಭೂ ಸಂಬಂಧವಾದದ್ದು. ಬೈಬಲ್ ಹೇಳ್ತದೆ ದೆವ್ವಗಳಿಗೆ ಸಂಬಂಧಪಟ್ಟದ್ದು. ನಿಮ್ಮ ಕೊಂಕಣಿ ಬೈಬಲ್ ಏನು ಹೇಳ್ತದೆ? ಅದು ಜೇಮ್ಸ್ ಯಾಕೋಬ್ 3:13 ಕೆಳಗಿನ ಭಾಗ ಸೈತಾನ್ ಅಂತ ಹೇಳ್ತದ. ಯಾರಿಗೆ ಸಂಬಂಧ? ದೇವ್ಸಾರ್ ಅಂತ ಹೇಳ್ತದ. ದೇವ್ಸಾರ್ಗೆ ಸಂಬಂಧಪಟ್ಟದ್ದು, ಸೈತಾನನಿಗೆ ಸಂಬಂಧಪಟ್ಟದ್ದು. ಯಾವುದು? ಭೂ ಸಂಬಂಧವಾದಂಥ ಸಂಗತಿಗಳು, ಅದು ಸೈತಾನಿಗೆ ಸಂಬಂಧಪಟ್ಟದ್ದು. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ತಿಳ್ಕೊಳ್ಳಿ, ಒಬ್ಬ ಪರಿಜ್ಞಾನ, ಆತ್ಮಿಕ ಸತ್ಯತೆಯ ಆ ಪರಿಜ್ಞಾನವನ್ನು ಹೊಂದಿರುವುದಾದರೆ ಏನು ಅದರ ಅರ್ಥ? ನಾನು ಯಾವಾಗಲೂ ಶಾಂತತೆಯಲ್ಲಿರಬೇಕಾದವ. ಯಾಕಂದರೆ ನನ್ನ ಅರಸನು ಶಾಂತಿಯ ಅರಸನು. ಹಲ್ಲೆಲೂಯ. ಸಮಾಧಾನದ ಪ್ರಭು. ಇವತ್ತು ನನ್ನಲ್ಲಿರುವ ಆತನು ಯಾರು? ಸಮಾಧಾನದ ಪ್ರಭು. ನಾನು ಯಾವುದರ ಕಡೆಗೆ ಗಮನ ಕೊಡಬೇಕಾದವನು? ನಾನು ಸಮಾಧಾನದಲ್ಲಿರುವುದಕ್ಕೂ ಇತರರನ್ನು ಸಮಾಧಾನ ಪಡಿಸುವುದಕ್ಕೂ ನಾನು ಕರೆಯಲ್ಪಟ್ಟವನು.
ಇದು ಆತ್ಮಿಕ ಪರಿಜ್ಞಾನ. ನಾನು ಸಟಕ್ಕ ಒಮ್ಮೆಲೆ ನನ್ನ ಕಂಟ್ರೋಲ್ ತಪ್ಪುವುದಕ್ಕಾಗಿ ಕರೆಯಲ್ಪಟ್ಟವನಲ್ಲ. ಎಲ್ಲಿ ಆತ್ಮಿಕವಾದಂಥ ಪರಿಜ್ಞಾನದಿಂದ ತುಂಬಿದ ಬಾಳ್ವೆ ಇದೆಯೋ ಅಲ್ಲಿ ವಿವೇಕದ ಒಂದು ಬಾಳ್ವೆ ಇದೆ. ಹಲ್ಲೆಲೂಯ, ಹಲ್ಲೆಲೂಯ. ಅದು ಅವನನ್ನು ತಡಿತದೆ. ಮುಂದೆ ಓದೋದು ಇದು ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಆದರೆ ಮೇಲನಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು, ಆಮೇಲೆ ಸಮಾಧಾನಕರವಾದದ್ದು. ಸಮಾಧಾನ. ಯಾರು ಮೇಲನ ಜ್ಞಾನದಲ್ಲಿ ಆಪರೇಟ್ ಆಗ್ತಾ ಇದ್ದಾರೆ, ಅವರ ಮೈಂಡ್ ಮೇಲನ ಜ್ಞಾನದಿಂದ ಆಪರೇಟ್ ಆಗ್ತಾ ಇರೋದು, ವರ್ಡ್ ಆಫ್ ಗಾಡ್ ಇಂದ ಆಪರೇಟ್. ಮೇಲನ ಜ್ಞಾನ ಅಂದ್ರೆ ಬೇರೆ ಏನಿಲ್ಲ, ದೇವರ ವಾಕ್ಯ. ಹಲ್ಲೆಲೂಯಾ. ಪ್ರಕಟಿಸಲ್ಪಟ್ಟ ವಾಕ್ಯ. ಆ ವಾಕ್ಯದಲ್ಲಿ ಯಾರು ಆಪರೇಟ್ ಆಗ್ತಾ ಇದ್ದಾರೋ ಅವರು ಮೊದಲು ಪರಿಶುದ್ಧವಾದದ್ದು, ಆಮೇಲೆ ಸಮಾಧಾನಕರವಾದದ್ದು, ವಿನಯವುಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು. ಸಂತೋಷ. ಹಾಗಾದ್ರೆ ಒಂದು ಎಷ್ಟು ತಾಳ್ಮೆ ಉಳ್ಳದು ನೋಡಿ. ಇದು ಮೇಲನಿಂದ ಬರುವಂತ ಜ್ಞಾನ ತಾಳ್ಮೆ ಉಳ್ಳುವಂಥದ್ದು. ಒಂದು ಕಡೆ ಮೇಲನ ಜ್ಞಾನ ಅಂತ ಹೇಳ್ತದೆ ಆ ತಾಳ್ಮೆಯನ್ನ, ಇನ್ನೊಂದು ಕಡೆ ತಾಳ್ಮೆಯನ್ನ ಪವಿತ್ರಾತ್ಮನ ಫಲ ಅಂತ ಹೇಳ್ತದೆ. ಹಲ್ಲೆಲೂಯಾ. ನಾನು ನಿಮ್ಮನ್ನು ಎನ್ಕರೇಜ್ ಮಾಡ್ತಾ ಇದ್ದೇನೆ, ಪಡೆದುಕೊಳ್ಳಿ. ಅನೇಕ ಸಾರಿ ವೈರಿ ಬಲಹೀನ ಸಂದರ್ಭ, ನಮ್ಮ ಬಲಹೀನ ಸಂದರ್ಭವನ್ನು ಕೂಡ ಉಪಯೋಗಿಸ್ಕೊಳ್ಳಿಕ್ಕೆ ನೋಡ್ತಾನೆ, ಅಥವಾ ಇತರ ಬಲಹೀನರನ್ನು ನಮ್ಮ ಮೇಲೆ ಕಳಿಸಿ ತನ್ನ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಏನಾದರೂ ಮಾಡಲಿಕ್ಕೆ ನೋಡ್ತಾನೆ. ಅಂಥ ಸಂದರ್ಭದಲ್ಲಿ ಮೇಲಣ ಪ್ರಕಟಣೆಗಳಿಂದ, ಮೇಲಣ ಜ್ಞಾನದಿಂದ ತುಂಬಿದ ಮನುಷ್ಯನು ಹೇಗಿರ್ತಾನೆ? ಒಬ್ಬ ಥೀ ಅಂತ ಹೇಳಿದರೆ ಇವನು ಥೂ ಅಂತಾನ? ಇಲ್ಲ, ಅವನು ಅದನ್ನು ಗಮನಕ್ಕೇ ತರೋದಿಲ್ಲ. ಹಲ್ಲೆಲೂಯಾ. ಒಂದು ತಿಳ್ಕೊಳ್ಳಿ, ಮೇಲಿನ ಜ್ಞಾನದಿಂದ ತುಂಬಲ್ಪಟ್ಟ ಬಾಳ್ವೆ ಎಲ್ಲಿ ಉಂಟೋ ಅಲ್ಲಿ ತಾಳ್ಮೆಯ ಒಂದು ಬಾಳ್ವೆ ಇರ್ತದೆ, ಪರಿಶುದ್ಧಾತ್ಮನ ಫಲ ಕೊಡುವಂಥ ಬಾಳ್ವೆ ಇರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಪರಿಶುದ್ಧಾತ್ಮನ ಫಲ ಕೊಡುವಂಥ ಬಾಳ್ವೆ. ಒಂದು ವೇಳೆ ಆ ಪರಿಶುದ್ಧಾತ್ಮನ ಫಲದಲ್ಲಿದ್ದರೆ ನಮ್ಮ ಜೀವಿತದಲ್ಲಿ ಅದೊಂದು ಕ್ರಿಸ್ತಿಯ ಬ್ಯೂಟಿಯನ್ನು, ಕ್ರೈಸ್ತ ಸೌಂದರ್ಯವನ್ನು ಅದು ಏನು ಮಾಡ್ತದೆ? ಹೊರಚೆಲ್ತದೆ. ಇನ್ನೊಂದು ವಿಷಯ ಏನಂದರೆ, ಈ ತಾಳ್ಮೆಯ ಬಾಳ್ವೆ ಕ್ರೈಸ್ತತ್ವದ ಸೌಂದರ್ಯ ಮಾತ್ರವಲ್ಲದೆ ಕ್ರೈಸ್ತತ್ವದ ಸೂಚನೆ ಕೂಡ ಆಗಿದೆ. ಹಲ್ಲೆಲೂಯಾ. ಕ್ರೈಸ್ತತ್ವ ಅಂದರೆ ಒಂದು ಸಮಾಧಾನದ ಬಾಳ್ವೆ, ಕ್ರೈಸ್ತತ್ವ ಅಂದರೆ ಒಂದು ಶ್ರಮಿಸುವ ಬಾಳ್ವೆ, ಕ್ರೈಸ್ತತ್ವ ಅಂದರೆ ಒಂದು ದೀನತೆಯ ಬಾಳ್ವೆ. ಹಲ್ಲೆಲೂಯಾ. ಇದು ಫ್ರೂಟ್ ಆಫ್ ಹೋಲಿ ಸ್ಪಿರಿಟ್. ಇನ್ನೊಂದು ವಿಚಾರ ಏನಂದರೆ, ಎಲ್ಲಿ ತಾಳ್ಮೆಯ ಬಾಳ್ವೆ ಕಂಡು ಬರ್ತದೋ ಅದು ಆತ್ಮಿಕ ಪರಿಪಕ್ವತೆಯನ್ನು ಹೊಂದಿದ ಬಾಳ್ವೆಯಾಗಿ ಕಂಡು ಬರ್ತದೆ. ಹಲ್ಲೆಲೂಯಾ. ಎಲ್ಲಿ ದೇವರಲ್ಲಿ, ದೇವರ ವಾಕ್ಯದ ಜ್ಞಾನದಲ್ಲಿ ಬೆಳೆದಂಥ ಸ್ಥಿತಿ ಇದೆಯೋ ಅಲ್ಲಿ ನಿಜವಾಗಿ ತಾಳ್ಮೆ ಇರ್ತದೆ. ಹಲ್ಲೆಲೂಯಾ. ನಾನು ನಿಮ್ಮ ಹತ್ರ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಎಕ್ಸಾಂಪಲ್ ಕೊಡ್ತೇನೆ. ಯಾರ ಕುರಿತಾಗಿ? ನಮ್ಮ ಜೀಸಸ್ ಕ್ರೈಸ್ಟ್ನ ಕುರಿತಾಗಿ. ಯೇಸುಗೆ ಎಷ್ಟು ವಿರುದ್ಧತ್ವಗಳಿತ್ತು. ಪ್ರಸಂಗ ಮಾಡಲಿಕ್ಕೆ ಹೋಗುವಾಗ ಸಹ ವಿರುದ್ಧತ್ವಗಳಿತ್ತು. ಸ್ವಂತದವರು ವಿರುದ್ಧ ಮಾಡ್ತಾಯಿದ್ರು, ಮನೆಯವರು ವಿರುದ್ಧತ್ವ ಮಾಡ್ತಾಯಿದ್ರು. ಕೆಲವು ಸಾರಿ ಏನೇನೋ ಮಾತಾಡಿಕೊಂಡು ಬಂದರು. ಯೇಸು ಸ್ವಾಮಿ ಸೈಲೆಂಟಾಗಿ ಏನು ಮಾಡಿದರು? ಅವ್ರ ಜೊತೆ ಜಗಳ ಮಾಡಲಿಕ್ಕೆ ಹೋದ್ರೆ, ನನ್ನ ಸಮಯ ಇನ್ನೂ ಬಂದಿಲ್ಲ ಎಂಬುದಾಗಿ ತಿಳ್ಕೊಂಡು ಮೆಲ್ಲ ಜಾರಿ ಹೋದರು. ಯಾಕೆ? ಅವರ ಗುರಿ ಭೂಲೋಕದ ಮನುಷ್ಯರ ಜೊತೆ ಹೋರಾಡಿ, ಮನುಷ್ಯರ ಜೊತೆ ಜಗಳ ಮಾಡಿ, ತನ್ನನ್ನು ಡಿಸ್ಟರ್ಬ್ ಮಾಡಿಕೊಂಡು ದೇವರ ಅನ್ಯೋನ್ಯತೆಯಿಂದ ದೂರ ಹೋಗುವಂಥ ಗುರಿ ಅಲ್ಲ ಅವರದು. ಅವರಿಗೆ ಒಂದು ಜವಾಬ್ದಾರಿ ಕೊಡಲ್ಪಟ್ಟಿದೆ. ಇಡೀ ಮಾನವ ಕುಲದ ರಕ್ಷಣೆಯ ಜವಾಬ್ದಾರಿ ಅವರಿಗೆ ಕೊಡಲ್ಪಟ್ಟಿದೆ. ಅವರ ಮೈಂಡ್, ಅವರ ಮನಸ್ಸು, ಯೇಸು ಕ್ರಿಸ್ತರ ಮನಸ್ಸು ಅದೇ ಕಾನ್ಷಿಯಸ್ನೆಸ್ ಅಲ್ಲಿತ್ತು. ನಾನು ಹೇಳ್ತೇನೆ, ಇವತ್ತು ಚರ್ಚ್ ಅಂದರೆ ಏನು ಎಂಬಂಥ ಪರಿಜ್ಞಾನಕ್ಕೆ ಬಂದವರು, ದೇವರ ಮಕ್ಕಳಂದರೆ ಯಾರೆಂಬಂಥ ಪರಿಜ್ಞಾನಕ್ಕೆ ಬಂದವರು, ಮತ್ತು ನಾನು ಭೂಲೋಕದಲ್ಲಿ ಯಾವುದಕ್ಕಾಗಿ ಇನ್ನೂ ಕೂಡ ಇದ್ದೇನೆ ಎಂಬುದಾಗಿ ಪರಿಜ್ಞಾನಕ್ಕೆ ಬಂದವರು, ಅವರು ಲೋಕ ವ್ಯವಹಾರಗಳಲ್ಲಿ ಕೂಡ ಸಿಕ್ಕಿಕೊಳ್ಳುವುದಿಲ್ಲ, ಲೋಕದ ಜಗಳ ಇದರಲ್ಲಿ ಕೂಡ ಸಿಕ್ಕಿಕೊಳ್ಳುವುದಿಲ್ಲ. ಅವರು ಆತ್ಮೀಕರಾಗಿ ಪರಲೋಕದ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೇನೆ ಲೈಕ್ ಜೀಸಸ್, ಯೇಸುವಿನ ಹಾಗೆ ಅವರು ಮುಂದುವರಿತಾ ಇರ್ತಾರೆ. ಹಲ್ಲೆಲೂಯಾ,
ಹಲ್ಲೆಲೂಯಾ. ಎಲ್ಲಿ ತಾಳ್ಮೆಯ ಬಾಳ್ವೆ ಇದೆಯೋ ಅಲ್ಲೊಂದು ಕ್ರೈಸ್ತ ಬ್ಯೂಟಿಯ ಬಾಳ್ವೆ ಇದೆ. ಎಲ್ಲಿ ತಾಳ್ಮೆಯ ಬಾಳ್ವೆ ಇದೆಯೋ ಅಲ್ಲಿ ಇನ್ನೊಂದು ಕ್ರೈಸ್ತತ್ವದ ಸೂಚನೆ. ಹಲ್ಲೆಲೂಯಾ. ನಮ್ಮ ಪ್ರಭುವೇ ಸಮಾಧಾನದ ಪ್ರಭು ಆದಮೇಲೆ ನಾವೆಷ್ಟು ಸಮಾಧಾನದಲ್ಲಿರಬೇಕು? ಆತನಲ್ಲಿ ಎಷ್ಟು ತಾಳ್ಮೆ ಇತ್ತು. ನನಗೆ ಒಂದು ಬಹಳ ವಿಶೇಷವಾಗಿ ಕಾಣೋದೇನೆಂದರೆ, ನಾವು ಆದರೂ ಅನೇಕ ಸಾರಿ ಹೇಳ್ತೇವೆ, ಏನು ಹೇಳ್ತೇವೆ ಗೊತ್ತುಂಟ, ಬುಡ್ಪಿನಾತೆ ಬಿಡೋಲ್ಲಿ ಒಂದು ಆತಿಯ ಆಂಡು ನಾನಾ ಬಿಡ್ರ ಪೂಜೆ ಕೈ ಪಿರಪ್ಪೊಪ್ಪಂಡು ಕಾಲರ್ ಪುರ ಲಕ್ಕೊಂಡು ತಾಳ್ತೇವೆ. ಏತು ತಡ್ತೊಮ್ಮಿನಿ. ನಾನು ಕೆಲವರಿಗೆ ಕೌನ್ಸಿಲಿಂಗ್ ಮಾಡುವಾಗ ಹೀಗೆ ಹೇಳ್ತೇನೆ, ತಡತೊನ್ಲ ಪ್ರಾರ್ಥನೆ ಮಾಡ್ಲ ಕಾಲಿ ತಡತೊಂದಿತ್ತಂಡ ಅಜ್ಜಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ಇರಬೇಕು. ಪ್ರೇಯರ್ ಮಾಡು, ತಡೆದುಕೋ, ಪ್ರೇಯರ್ ಮಾಡು. ಆಗ ಏನಾಗ್ತದೆ ಗೊತ್ತುಂಟ ನೋಡಿ, ಒಂದು ವಿಷಯ ಹೇಳ್ತೇನೆ. ಹೋಲಿ ಸ್ಪಿರಿಟ್ ಫ್ರೂಟಲ್ಲಿ ಯಾರು ಫಲಿಸ್ತಾರೋ, ಪರಿಶುದ್ಧಾತ್ಮನ ಫಲದಲ್ಲಿ ಯಾರು ಫಲಿಸ್ತಾರೋ ಅವರ ಜೊತೆ 100ಕ್ಕೆ 100 ಪಾಲು ಪರಲೋಕ ಸಕ್ರಿಯವಾಗಿ, ಹೆವೆನ್ಲಿ ಫೋರ್ಸ್, ಪರಲೋಕ ಸೇನೆ ಸಕ್ರಿಯವಾಗಿ ವರ್ಕ್ ಮಾಡ್ತದೆ. ಯಾಕಂದರೆ ಪರಲೋಕಕ್ಕೆ ವರ್ಕ್ ಮಾಡೋದಕ್ಕೆ ಅವರು ಅವಕಾಶ ಕೊಡ್ತಾ ಇದ್ದಾರೆ. ಅವರು ಮುಂದಾಗಿ ಹೋಗ್ತಾ ಇಲ್ಲ, ಅವರು ರ್ಯಾಶ್ ಆಗ್ತಾ ಇಲ್ಲ, ಅವರು ನಿರ್ಧಾರ ಕೈಗೆ ತಗೊಳ್ತಾ ಇಲ್ಲ. ಈಗ ಪರಲೋಕ ಆಕ್ಟಿವೇಟ್ ಆಗೋದಕ್ಕೆ ಅವರು ಅವಕಾಶ ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅಂಥವರ ಜೀವಿತದಲ್ಲಿ ಪರಲೋಕ ದೊಡ್ಡ ಕಾರ್ಯವನ್ನು ಮಾಡ್ತದೆ. ಹಲ್ಲೆಲೂಯಾ. ಇನ್ನೊಂದು ವಿಚಾರ ಏನಂದರೆ, ಬನ್ನಿ ಸೀಟ್ ಇದೆ. ಇನ್ನೊಂದು ವಿಚಾರ ಏನಂದರೆ, ಹಲ್ಲೆಲೂಯಾ, ಎಲ್ಲಿ ಹಲ್ಲೆಲೂಯಾ ತಾಳ್ಮೆ ಜೀವಿತ ಕಾಣ್ತದೋ ಅಥವಾ ಸಿಟ್ಟಿಗೇರದ ಜೀವಿತ ಕಾಣ್ತದೋ, ಜಗಳಕ್ಕೆಂತೂ ತಲೆ ಹಾಕದ ಜೀವಿತ ಕಾಣ್ತದೋ, ತಿಳ್ಕೊಳ್ರಿ ಸ್ಪಿರಿಚುವಲ್ ಗ್ರೋತ್ ಆದಂಥ ಜೀವಿತ. ಏನಾಗ್ತದೆ, ಒಬ್ಬ ವ್ಯಕ್ತಿಯ ಆತ್ಮಿಕ ಜೀವಿತದಲ್ಲಿ ಆತನ ಆತ್ಮಿಕ ಪರಿಪಕ್ವತೆಗೆ ಬಂದರೆ, ಬೆಳೆದ್ರೆ ಏನಾಗ್ತದೆ, ಏನಾಗ್ಬೋದು? ನೀವೊಂದು ಹೇಳಿ, ನಿಮ್ಮ ಒಂದು ಅಭಿಪ್ರಾಯ, ಆಲೋಚನೆ ಮಾಡಿ, ಏನಾಗ್ಬೋದು? ಆತ್ಮಿಕ ಪರಿಪಕ್ವತೆಯಲ್ಲಿ ಯಾರಿರ್ತಾರೋ ಅವರಿಗೆ ಏನಾಗ್ತದೆ ಗೊತ್ತುಂಟ, ವಿಸಿಟೇಷನ್ಗಳು ಉಂಟಾಗ್ತದೆ, ಸಂದರ್ಶನ. ನಿಮಗೆ ದೇವರ ಸೇವಕರಾದಂಥ ಡಾಕ್ಟರ್ DGS ದಿನಕರನ್ನ ಕುರಿತಾಗಿ ನಿಮ್ಗೆ ಗೊತ್ತುಂಟಲ್ವಾ? ಅವರೆಲ್ಲ ದೇವರ ವಾಕ್ಯದಲ್ಲಿ ಟೈಮ್ ಸ್ಪೆಂಡ್ ಮಾಡುವವರು ಮಾತ್ರವೇ ಅಲ್ಲದೆ ಅವರೆಲ್ಲ ವಾಕ್ಯದಲ್ಲಿ ನಡೆಯುವವರು. ಅವರ ಪ್ರಾರ್ಥನಾ ಜೀವಿತ ನಿಮಗೆ ಗೊತ್ತುಂಟು, 8ರಿಂದ 12 ತಾಸು. ಒಬ್ಬರು ಪ್ರಸಿದ್ಧ ದೇವರ ಸೇವಕರು, ದೊಡ್ಡ ದೇವರ ಇಂಟರ್ನ್ಯಾಷನಲ್ ಸೇವಕರು, ದೇವರು ಮಾತ್ರ ದೊಡ್ಡವನು. ಹಲ್ಲೆಲೂಯಾ. ಓಕೆ, ಅವರು ಇವರನ್ನು ಸಂದರ್ಶನ ಮಾಡ್ತಾ ಇರುವಾಗ ಅವರು ಕೇಳಿದರು, ನಿನ್ನ ಪ್ರಾರ್ಥನಾ ಅವಧಿ ಏನೆಂಬುದಾಗಿ ಕೇಳಿದಾಗ ಇವರಿಗೆ ಶಾಕ್ ಆಯಿತು. ಯಾರಿಗೆ? ಕೇಳಿದವರಿಗೆ. 8ರಿಂದ 12 ತಾಸು ಅನ್ನುವಾಗ. ಮತ್ತು ನಿನ್ನ ಅನುಭವಗಳೇನು, ಹೆವೆನ್ಲಿ ವಿಸಿಟೇಷನ್ನ ಎಕ್ಸ್ಪೀರಿಯನ್ಸ್ ಏನು ಎಂಬುದಾಗಿ ಕೇಳಿದಾಗ ಅವರು ಹೇಳಿದಂಥದ್ದು ಎಂತ ಗೊತ್ತುಂಟ, ಪ್ರಾರ್ಥನೆಗೆ ನನ್ನ ಕೊಠಡಿಗೆ ಹೋದರೆ ಒಂದೇ ನಾನು ಆತನ ಜೊತೆ ಅಲ್ಲಿರ್ತಾ ಇದ್ದರೆ, ಅಥವಾ ಆತ ನನ್ನ ರೂಮಿಗೆ ಬಂದು ನನ್ನ ಜೊತೆ ಸಂಭಾಷಣೆ ಮಾಡ್ತಾ ಇದ್ದ. ಓ, ಇದು ಎಂಥ ಪ್ರಾರ್ಥನಾ ಜೀವಿತ! ಎಂದಾದರೂ ಅನುಭವಿಸಿದ್ದೇವ ಇಂಥ ಪ್ರಾರ್ಥನಾ ಜೀವಿತ? ನಮ್ಮಲ್ಲಿ ಅನೇಕ ಸರಿ ನಮ್ಮಲ್ಲಿ ಪ್ರಾರ್ಥನಾ ಜೀವಿತ ಹೇಗಿರ್ತೇವೆ ಗೊತ್ತುಂಟ, ರೇಷನ್ ಅಂಗಡಿಗೆ ಹೋಗಿ, ಅಕ್ಕಿ ಸಾಮಾನು ಅಂಗಡಿಗೆ ಹೋಗಿ ಲೀಸ್ಟ್ ಕೊಡುವಂಥ, ಟಕಟಕ ತುಲೆ ಅರ್ಧ ಕಿಲೋ ಬೆಲ್ಲ, 1/4 ಕಿಲೋ ನೀರುಳ್ಳಿ. ಯಾಕಂದರೆ ನೀರುಳ್ಳಿ ರೇಟ್ ಜಾಸ್ತಿ ಆಗ್ತೈತೆ, ದಿನದ 1/4 ಕಿಲೋ, ಇತ್ತೆಂಚೂರು ಕಡಿಮೆ ಆಗ್ತದೆ, ಅರ್ಧ ಕಿಲೋ ಬೆಳ್ಳುಳ್ಳಿ, ನೀರುಳ್ಳಿ ಟಕಟಕ ಕೊಡ್ತಾ ಹೋಗೋದು ಎಲ್ಲ ವಿಷಯ. ಆದರೆ ಅವರುಗಳ ಜೀವಿತ ಆಗಲ್ಲ. ಸ್ಪಿರಿಟಲ್ಲಿ ನಡೆಸಲ್ಪಟ್ಟವರಾಗಿ ಅವರು ಏನಾಗ್ತಾ ಇದ್ರು, ಜೀಸಸ್ ಬಂದವರ ಹತ್ರ ಮಾತಾಡ್ತಾ ಇದ್ರು. ಒಂದು ತಿಳ್ಕೊಳ್ಳಿ, ಆತ್ಮಿಕ ಪರಿಪಕ್ವತೆಯಲ್ಲಿ ಯಾರು ಕಾಣಿಸ್ತಾರೆ ಅಂದರೆ, ದೇವರಾತ್ಮನ ಫಲದಲ್ಲಿ ಕಾಣಿಸಲ್ಪಡುವವರ ಜೀವಿತವೇ ಆತ್ಮಿಕ ಪರಿಪಕ್ವತೆಗೆ ಹೋದಂಥ ಜೀವಿತ. ಅಲ್ಲಿ ಅದ್ಭುತವಾದಂಥ ಕಾರ್ಯಗಳನ್ನು ಅವರು ನಡೆಸ್ತಾರೆ. ನಾನೊಂದು ವಿಷಯ ನಿಮಗೆ ಹೇಳ್ತೇನೆ, ಮೋಸ ಹೋಗಬೇಡ್ರಿ. ವಾಕ್ಯ ತಲೆಯಲ್ಲಿದ್ದುಕೊಂಡು ಬೋಧಿಸುವಂಥ ಬೋಧನೆಗಳಿಗೆ ಮೋಸ ಹೋಗಬೇಡ್ರಿ. ಬೋಧಿಸುವಂಥ ಜೀವಿತ ಅದು ವಾಕ್ಯವೇ ಆಗಿರೋದಾದರೆ ರಿಸೀವ್ ಮಾಡ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.
ಸಮ್ಟೈಮ್ಸ್ ಹೇಳೋದೊಂದು ಮಾಡೋದೊಂದು ಜೀವಿತ ಇರ್ತದೆ. ಅಂದರೆ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ಫ್ರೂಟ್ ಆಫ್ ಹೋಲಿ ಸ್ಪಿರಿಟ್ ಇಲ್ಲ, ಪರಿಶುದ್ಧಾತ್ಮನ ಒಂದು ಫಲದ ಜೀವಿತ ಇರುವುದಿಲ್ಲ. ಅಲ್ಲಿ ಆತ್ಮಿಕ ಪರಿಪಕ್ವತೆ ಅಲ್ಲ. ಆತ್ಮಿಕ ಪರಿಪಕ್ವತೆ ಇಲ್ಲದಲ್ಲಿ ಏನು ಗೊತ್ತುಂಟ, ಸಂದರ್ಶನಗಳ ಕೊರತೆ ಇರ್ತದೆ, ರೇಮಾ ವರ್ಡಿನ ಕೊರತೆ ಇರ್ತದೆ. ಅರ್ಥ ಆಗ್ತಾ ಉಂಟ? ರೇಮಾ ವರ್ಡ್ ಅಂದರೆ ಪ್ರಕಟಣೆ ವಾಕ್ಯಗಳ ಕೊರತೆ ಇರ್ತದೆ. ಯೇಸು ಸ್ವಾಮಿ ನೋಡ್ರಿ, ಯೋಹಾನ ಸುವಾರ್ತೆಯಲ್ಲಿ ಒಂದು ಮಾತು ನೆನಪು ಬರ್ತಾ ಉಂಟು. 14ನೇ ಅಧ್ಯಾಯದಲ್ಲಿ ಇಪ್ಪತ್ತೊಂದನೇ ವಚನ. ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಕೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವವನು. ನನ್ನನ್ನು ಪ್ರೀತಿಸುವವನು ನನ್ನ ತಂದೆಗೆ ಪ್ರಿಯನಾಗಿರುವನು. ನಾನು ಅವನನ್ನು ಪ್ರೀತಿಸಿ ಅವನಿಗೆ ಕಾಣಿಸಿಕೊಳ್ಳುವೆನು ಎಂದು ಹೇಳಿದನು. ವಾವ್! ನಾನು ಅವನನ್ನು ಪ್ರೀತಿಸಿ ಅವನಿಗೆ ಕಾಣಿಸ್ಕೊಳ್ಳುವೆನು. ಈ ಕಾಂಟೆಸ್ಟ್ ಬಂದ್ಬಿಟ್ಟು ಫಸ್ಟ್ ಯಾರಿಗೆ ಮಾತಾಡಿದೆ? ಶಿಷ್ಯರ ಕಾಲಕ್ಕೆ ಅದು ಮಾತಾಡುವಂಥದ್ದು. ಆದರೆ ಶಿಷ್ಯರ ಕಾಲದ ನಂತರ ಇವತ್ತು ಆ ಶಿಷ್ಯರ ಮೂಲಕ ಯಾರೆಲ್ಲ ಜೀಸಸ್ಸನ್ನು ಆಕ್ಸೆಪ್ಟ್ ಮಾಡಿ ಜೀಸಸ್ಸನ್ನು ಪ್ರೀತಿಸ್ತಾ ಇದ್ದಾರೋ ಅವರಿಗೆ ಕೂಡ ಆತನು ಕಾಣಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ, ಪುನರುತ್ಥಾನನಾದ ಯೇಸು ಸ್ವಾಮಿ ಎಷ್ಟು ಜನರಿಗೆಲ್ಲ ಕಾಣಿಸ್ಕೊಂಡಿದ್ದಾನೆ ಗೊತ್ತುಂಟ ನಿಮಗೆ? ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯದಲ್ಲೆಲ್ಲ ಓದ್ತಾ ಹೋಗೋದಾದರೆ ಕೆಲವು ವಿಷಯ ಅಲ್ಲಿ ಗೊತ್ತಾಗ್ತದೆ. ಮತ್ತು ಇದರಲ್ಲಿ 1ನೇ ಕೊರಿಂಥೆ 15ನೇ ಅಧ್ಯಾಯ ಓದೋದಾದರೆ ಅಲ್ಲಿ ಕೂಡ ಕೆಲವು ವಿಷಯ ಗೊತ್ತಾಗ್ತದೆ, ಯಾರಿಗೆಲ್ಲ ಕಾಣಿಸ್ಕೊಂಡಿದ್ದಾನೆ ಎಂಬುದಾಗಿ. ಖಾಲಿ ಆತನ ಕಾಲದಲ್ಲಿದ್ದಂಥ ಅಪೊಸ್ತಲರಿಗೆ ಮಾತ್ರವಲ್ಲದೆ ಆತನ ಕಾಲದ ನಂತರ ಕೂಡ, ಆತನ ಪರಲೋಕಕ್ಕೆ ಹೋದ ನಂತರ ಕೂಡ ಸ್ಪರ್ಶಿಸಲ್ಪಟ್ಟು ದೇವರ ಸೇವೆಗೆ ಬಂದು ಆತನನ್ನು ಪ್ರೀತಿಸುವವರಿಗೂ ಕೂಡ ಕಾಣಿಸ್ಕೊಂಡಿದ್ದಾನೆ. ಪೌಲನಿಗೆ ಕಾಣಿಸ್ಕೊಂಡಿದ್ದಾನೆ. ಇನ್ನೂ ಅನೇಕರಿಗೆ 500 ಮಂದಿಗೆ ಕೂಡ ಆತನು ಕಾಣಿಸಿಕೊಂಡಿದ್ದಾನೆ ಆತನ ಹೋದ ನಂತರ. ಅಷ್ಟು ಮಾತ್ರವಲ್ಲ, ಈ ಕಾಲದವರೆಗೂ ಕೂಡ ಆತನು ಏನು ಮಾಡ್ತಾ ಇದ್ದಾನೆ ಗೊತ್ತುಂಟ? ಕಾಣಿಸಿಕೊಳ್ತಾ ಇದ್ದಾನೆ. ಯಾರಿಗೆ ಕಾಣಿಸಿಕೊಳ್ತಾನೆ ಅಂತ ಆತನು? ಇನ್ನೊಮ್ಮೆ ಓದಿ ತಿಳ್ಕೊಳ್ಳಿ. ಯಾರಿಗೆ ಕಾಣಿಸಿಕೊಳ್ತಾನೆ? 14ನೇ ಅಧ್ಯಾಯ 21ನೇ ವಚನ. ನಾನು ಅವನನ್ನು ಪ್ರೀತಿಸಿ ಅವನಿಗೆ ಕಾಣಿಸಿಕೊಳ್ಳುವೆನು ಎಂದು ಹೇಳಿದನು. ಅವನಿಗೆ ಕಾಣಿಸಿಕೊಳ್ಳುವೆನು. ಆಮೇಲೆ ನಾನು ಅವನನ್ನು ಪ್ರೀತಿಸಿ ಯಾರಿಗೆ ಕಾಣಿಸಿಕೊಳ್ತಾನೆ? ನನ್ನನ್ನು ಪ್ರೀತಿಸುವವನಿಗೆ. ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಕೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವವನು. ನನ್ನನ್ನು ಪ್ರೀತಿಸುವವನು ನನ್ನ ತಂದೆಗೆ ಪ್ರಿಯನಾಗಿರುವನು. ನಾನು ಅವನನ್ನು ಪ್ರೀತಿಸಿ ಅವನಿಗೆ ಕಾಣಿಸಿಕೊಳ್ಳುವೆನೆಂದು ಹೇಳಿ. ಇದರಲ್ಲಿ ನಾನೊಂದು ವಿಷಯ ಹೇಳ್ತೇನೆ. ವಾಕ್ಯ ಹೇಳ್ತದೆ, ಶರೀರ ಭಾವದ ಫಲದ ಕುರಿತಾಗಿ ಹೇಳ್ತದೆ, ಆತ್ಮನ ಫಲದ ಕುರಿತಾಗಿ ಹೇಳ್ತದೆ. ಯಾರಿಗೆ ಇದು ಪ್ರಕಟನ ಜ್ಞಾನ ತುಂಬಲ್ಪಟ್ಟಿದ್ದೋ ಅವನ ಆ ಭಾಗದಲ್ಲಿ ವಿವೇಕಕ್ಕೆ ಬರ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ದಿಸ್ ಇಸ್ ವರ್ಡ್ ಆಫ್ ಗಾಡ್. ಆತನದನ್ನು ರಿಸೀವ್ ಮಾಡಿದ್ದಾನೆ. ಎವ್ರಿ ಡೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ವರ್ಡಲ್ಲಿ ನಡೆಯೋದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಹಲ್ಲೆಲೂಯ. ಅರ್ಥ ಆಗ್ತಾ ಉಂಟ? ಯಾರು ವರ್ಡಲ್ಲಿ ನಡೆಯೋದಕ್ಕೆ ಪ್ರಾಕ್ಟೀಸ್ ಮಾಡ್ತಾರೋ ಅವರು ಹೆಚ್ಚೆಚ್ಚು ಸ್ವಾಮಿಯನ್ನು ಪ್ರೀತಿಸ್ತಾ ಇರುವವರು ಎಂಬುದಾಗಿ ಲೆಕ್ಕ. ಹಲ್ಲೆಲೂಯಾ. ಅಂಥವರು ಆತ್ಮಿಕ ಪರಿಪಕ್ವತೆಗೆ ಬಂದವರು, ಅಂಥವರಿಗೆ ವಿಸಿಟೇಷನ್ ಉಂಟಾಗ್ತದೆ. ನೀವೆಂತ ಹೇಳ್ತೀರಿ? ಇದನ್ನು ನಂಬ್ತೀರಾ ಇಲ್ವಾ? ಈಗಲೂ ಕೂಡ ನಾನು ಹೇಳ್ತೇನೆ, ಈ ಲೋಕ ಯಾತ್ರೆಯಲ್ಲಿ ನಿಮ್ಮನ್ನು ಕೋಪಕ್ಕೆ ಎಬ್ಬಿಸುವ, ನಿಮ್ಮನ್ನು ಕೆಣಕಿಸುವ, ನಿಮ್ಮನ್ನು ದುಃಖಕ್ಕೆ ನಡೆಸುವ ಎಂತ ಬಂದರೂ ಕೂಡ ಅದನ್ನು ಅಲಕ್ಷ್ಯ ಮಾಡುವಂಥ ಜೀವಿತ ನಿಮ್ಮದು ನಮ್ಮದಾಗಿರೋದಾದರೆ, ಯಾವುದನ್ನು ಲಕ್ಷ್ಯ ಮಾಡಬೇಕಾ ಅದನ್ನು ಲಕ್ಷ್ಯ ಮಾಡುವಂಥ ಜೀವಿತ ನನ್ನದು ನಿಮ್ಮದಾದರೆ ನಮ್ಮ ಜೀವಿತ ಆತ್ಮಿಕವಾಗಿ ಬೆಳೆದ ಜೀವಿತವಾಗಿರ್ತದೆ. ಆ ನಂತರ ಏನಾಗ್ತದೆ ಗೊತ್ತುಂಟ? ವಿಸಿಟೇಷನ್ಗಳು ಪ್ರಾರಂಭ ಆಗ್ತದೆ. ಸ್ವಾಮಿಯ ವರ್ಡ್ ಕೂಡ ಮಾತಾಡ್ತದೆ. ಸ್ವಾಮಿ ಕೂಡ ಬಂದು ಡೈರೆಕ್ಟ್ ಆಗಿ ನಮ್ಮನ್ನು ಸಂದರ್ಶಿಸಲಿಕ್ಕೆ ಸಾಧ್ಯ ಉಂಟು. ನಿಮಗೆ ಗೊತ್ತುಂಟ, ಗಲ್ಫ್ ಕಂಟ್ರಿಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಎಷ್ಟೋ ಕಡೆಗಳಲ್ಲಿ ವಿಸಿಟೇಷನ್ ಆಗಿದೆ. ಒಂದು ಸಾರಿ ಗಲ್ಫ್ ಕಂಟ್ರಿಯಲ್ಲಿ ನಡೆದಂಥ ಘಟನೆ, ಒಂದು ಅರಸ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಒಬ್ಳು ಮಗಳು ಆಕೆ ಅನ್ಯಧರ್ಮೀಯಳು. ಆಕೆ ಜೀವಿತದಲ್ಲಿ ಏನಾಯ್ತಂದ್ರೆ ಪ್ಯಾರಲೈಸ್ ಅಟ್ಯಾಕ್ ಆಗಿ ಬೆಡ್ಡಲ್ಲೇ ಇದ್ದಾಳೆ. ಬೆಡ್ಡಲ್ಲಿರುವಾಗ ನೋಡ್ರಿ, ಅಲ್ಲಿ ಒಬ್ಬರು ಆಕೆಯ ಚಾಕ್ರಿಯನ್ನು ಮಾಡುವಂಥ ಒಬ್ಬಳು ಚಾಕ್ರಿ ಅವಳಿದ್ಲು. ಆಕೆ ವಿಶ್ವಾಸಿ.
ಆಕೆ ಯೇಸುವನ್ನು ಪ್ರೀತಿಸುವವಳು. ಆಕೆಗೆ ಹೃದಯದಲ್ಲಿ ಒಂದು ಆಸೆ, ನನ್ನ ದಣಿ ಈಗ ಎದ್ದೇಳಬೇಕು, ಈಗ ಎದ್ದೇಳಬೇಕು ಎಂಬಂಥ ಒಂದು ಆಸೆ. ಯಾರಿಗೆ ಈ ಆಸೆ ಇತ್ತು ಗೊತ್ತುಂಟ? ನಾಮಾನನ ಚಾಕ್ರಿಯವಳಿಗೆ ಕೂಡ ಈ ಆಸೆ ಇತ್ತು. ನನ್ನ ದಣಿ ಇಸ್ರೇಲಲ್ಲಿದ್ದರೆ, ಆ ಪ್ರವಾದಿ ಹತ್ರ ಇದ್ದರೆ ಎಷ್ಟೋ ಒಳ್ಳೆಯದು, ಹೀಲಾಗ್ತಾ ಇದ್ದಲ್ಲ. ಅದೇ ಆಸೆ ಅಲ್ಲಿ ಕೆಲಸ ಕಾರ್ಯ ಮಾಡ್ತಾ ಇದ್ದ ಆಕೆಯನ್ನು ನೋಡ್ತಾ ಇದ್ದಂಥ ಒಬ್ಬ ಸ್ತ್ರೀಗೆ ಬಂತು. ಅಯ್ಯೋ, ಈಕೆಗೆ ಸುವಾರ್ತೆ ಕೊಡಬೇಕು. ಏಕೆ ಕೊಡೋದು? ಹೆದರಿಕೆ. ಯಾಕಂದರೆ ಸುವಾರ್ತೆ ಸ್ವೀಕರಿದವರನ್ನು ಕೊಚ್ಚಿ ಕೊಂದು ಹಾಕುವಂಥ ಒಂದು ದಿನಮಾನಗಳು ಮತ್ತು ಘಟನೆಗಳು ನಡೀತಾ ಉಂಟು. ಅದರ ಮಧ್ಯದಲ್ಲಿ ಏನೇ ಆಗಲಿ ಈಕೆ ಹೇಳಬೇಕಾದ್ರೆ ನಾನು ಸುವಾರ್ತೆ ಕೊಡಬೇಕು. ಒಂದು ಹೃದಯದಲ್ಲಿ ಭಾರ ಬಂತು. ಪ್ರಾರ್ಥಿಸ್ತಾ ಇದ್ರು. ಪ್ಯಾರಲೈಸ್ ಆಗಿ ಮಲಗಿದವಳಿಗೆ ಗಾಸ್ಪಲ್ ಕೊಟ್ಟರು. ಅಮ್ಮ ಇಷ್ಟೇ ಹೇಳಿದ್ರು, ನೀವೆಲ್ಲವನ್ನು ನೋಡಿದ್ರಲ್ಲ, ಟ್ರೈ ಮಾಡಿದ್ರಲ್ಲ. ನೋಡಿ, ಯೇಸು ಕ್ರಿಸ್ತರ ಬಗ್ಗೆ ನಾನೊಂದು ವಿಷಯ ಹೇಳ್ತೇನೆ. ಇದನ್ನು ಟ್ರೈ ಮಾಡಿ ಅಂತ ಜನರಲ್ ಲ್ಯಾಂಗ್ವೇಜಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ. ಆಗ ಆಕೆ ಕಣ್ಣೀರಿನಿಂದ ಏನು ಮಾಡಿದೆ ಗೊತ್ತುಂಟ? ಎಲ್ಲವನ್ನೂ ನೋಡಿ ಆಯಿತು. ಯೇಸುವೆ, ನೀನು ದೇವರಾಗಿರುವುದಾದರೆ ನನಗೆ ಕಾಣಿಸಿಕೋ, ನಿನ್ನನ್ನು ಏನು ಮಾಡು, ನನಗೆ ಪ್ರಕಟಿಸು, ನನ್ನನ್ನು ನೀನು ಮುಟ್ಟು. ನಿಜ ನಡೆದಂಥ ಘಟನೆ. ಒಂದು ದಿನ ಬಂತು, ಮಧ್ಯರಾತ್ರಿ ಮಲಗಿದಲ್ಲಿ ಒಂದು ಬೆಳಕು ಕಂಡಿತು. ಒಂದು ಬಿಳಿ ಬಟ್ಟೆಯ ವ್ಯಕ್ತಿ ಬಂದು ನಿಂತಾಗೆ ಆಯಿತು. ಆತನಿಂದ ಬೆಳಕು ಆಕೆಯ ಬಾಡಿ ಮೇಲೆ ಬಂತು. ಬಾಡಿ ಮೇಲೆ ಬಂದಾಗ, ಇದು ರಕ್ಷಣೆ ಹೊಂದುವುದಕ್ಕಿಂತ ಮುಂಚೆ ಕೂಡ ಇದು ನಡೆದಿದೆ ಎಂಬುದಕ್ಕೆ ಹೇಳ್ತಾ ಇದ್ದೆ ನಾನು. ಆಕೆಯ ಕೈಕಾಲು, ಬಲಹೀನ ಕೈಕಾಲು ಬಲವನ್ನು ಹೊಂದಿದವು. ಆಕೆ ಒಂದು ಸರ್ಪ್ರೈಸ್ ಕೊಟ್ಟಳು. ಏನು ಗೊತ್ತುಂಟ? ಎಲ್ಲರೂ ಹೇಳೋದಕ್ಕಿಂತ ಮುಂಚೆ, ಚಾಕ್ರಿಯವರು ಕೂಡ ಹೇಳೋದಕ್ಕಿಂತ ಮುಂಚೆ ಎದ್ದು ಕಿಚನ್ಗೆ ಹೋಗಿ ತನ್ನವರಿಗೆ ಚಾ ಮಾಡಿ ಅವರು ಬರುವಾಗ ಟೀ ಮಾಡಿ ತಂದು ಎದುರು ಕೊಟ್ಟಾಗ ತಮ್ಮವರು ಆಶ್ಚರ್ಯಗೊಂಡರು. ಹಲ್ಲೆಲೂಯಾ. ಹಾಗಾದರೆ ಒಬ್ಬರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಒಬ್ಬರ ರಕ್ಷಣೆಗಾಗಿ, ಒಬ್ಬರ ಆರೋಗ್ಯಕ್ಕಾಗಿ. ಅಂಥ ಸಂದರ್ಭದಲ್ಲಿ ಆ ಪ್ರಾರ್ಥನೆ ಕೇಳಿ, ಒಬ್ಬರ ಪ್ರಾರ್ಥನೆ ಕೇಳಿ ಅವರಿಗೆ ಕಾಣಿಸಿಕೊಂಡಿರುವುದಾದರೆ ನಾನು ಎಣಿಸ್ತೇನೆ ಅದು ಇವರು ಯೇಸುವಿನ ಮೇಲಿಟ್ಟಂಥ ಪ್ರೀತಿ ಕಾರಣ. ಹಲ್ಲೆಲೂಯಾ. ಯಾರು ಯೇಸುವನ್ನು ಪ್ರೀತಿಸಿ, ವರ್ಡ್ ಆಫ್ ಗಾಡ್, ಫ್ರೂಟ್ ಆಫ್ ಹೋಲಿ ಸ್ಪಿರಿಟ್, ವರ್ಡ್ ಆಫ್ ಗಾಡ್ ಅಲ್ಲಿ ಫ್ರೂಟ್ ಆಫ್ ಹೋಲಿ ಸ್ಪಿರಿಟ್ ಕೂಡ ಇದೆ, ಅದರಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಯಾರು ಬಿಟ್ಟು ಕೊಡ್ತಾರೋ, ಹಲ್ಲೆಲೂಯಾ, ಅವರ ಮೂಲಕ ಅನೇಕರಿಗೆ ವಿಸಿಟೇಷನ್ ಆಗ್ತದೆ, ಅವರಿಗೂ ವಿಸಿಟೇಷನ್ ಆಗ್ತದೆ, ಯೇಸುವಿನ ಸಂದರ್ಶನ ಆಗ್ತದೆ. ಸಭೆ ನಿಮ್ಮನ್ನು ಎನ್ಕರೇಜ್ ಮಾಡ್ತೇನೆ. ನಾನು ನೀನು ಯಾಕೆ ಈ ಒಂದು ರ್ಯಾಲ್ಮಿಗೆ ಹೋಗಬಾರ್ದು? ಆ ಸಂದರ್ಶನದ ಅನುಭವಕ್ಕೆ ನೀನು ಯಾಕೆ ಹೋಗಬಾರ್ದು? ನಾನು ಹೇಳ್ತೇನೆ, ಒಂದು ವೇಳೆ ಜೀಸಸ್ನ ಸಂದರ್ಶನ ನನಗೆ ನಿನಗೆ ಆಗಿದರೆ, ಕೊರೋನಾ ಏನು, ಅದರ ಹಿಂದಿರುವಂಥ ಘಟನೆ ಏನು ದೇವರೆಲ್ಲ ಹೇಳ್ತಾರೆ. ಅಥವಾ ಇನ್ನೊಂದು ಸಂಗತಿ ಹೇಳ್ಬೋದು, ನಿಮ್ಮ ಕಾಲಿಂಗ್ ಏನು ಹೇಳ್ಬೋದು, ಅಥವಾ ನಿಮ್ಮನ್ನು ಯಾವ ರೀತಿ ಉಪಯೋಗಿಸ್ತೇನೆ ಅಂತ ಹೇಳ್ಬೋದು, ಅಥವಾ ನಿಮ್ಮನ್ನು ಕರೆದಂಥ ಉದ್ದೇಶ ಹೇಳ್ಬೋದು, ಅಥವಾ ಏನು ಹೇಳ್ಬೋದು, ಇನ್ನು ಅನೇಕ ಆತ್ಮೀಯ ರಹಸ್ಯಾರ್ಥಗಳನ್ನು ನಿನಗೆ ತಿಳಿಸಬಹುದು. ಎಂಥ ಒಂದು ಅಪರ್ಚುನಿಟಿಯ ಕಾಲದಲ್ಲಿದ್ದೇವೆ. ಗ್ರೇಸ್ ಟೈಮ್, ಕೃಪಾಕಾಲ. ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ 2 ಕೊರಿಂಥ್ಯ 6ನೇ ಅಧ್ಯಾಯದಲ್ಲಿ 1-2 ವಚನ ಓದ್ರಿ. ಹಿಂದೆ ಆ ಕೃಪಾ ಸಮಯ, ಸುಪ್ರಸನ್ನತೆಯ ಕಾಲದಲ್ಲಿ ನಿನ್ನ ಮನವೆಯನ್ನು ಕೇಳಿದೆನು. ಏನು ಬರ್ತಿದೆ? ಕರೆಕ್ಟಾಗಿ ಓದಿ. ನೀವು ಹೊಂದಿದ ದೇವರ ಕೃಪೆ. 2 ಕೊರಿಂಥ್ಯ 6ನೇ ಅಧ್ಯಾಯ ಕರೆಕ್ಟ್ ನೀವು ಓದುದು. 1ನೇ ವಚನ, ನೀವು ಹೊಂದಿದ ದೇವರ ಕೃಪೆಯನ್ನ ವ್ಯರ್ಥ ಮಾಡಿಕೊಳ್ಳಬೇಡಿರೆಂದು ಎಚ್ಚರಿಸುತ್ತೇವೆ. ಪ್ರಸನ್ನತೆಯ ಕಾಲದಲ್ಲಿ ನಿನ್ನ ಮನವಿಯನ್ನು ಕೇಳಿದೆನು, ರಕ್ಷಣೆಯ ದಿನದಲ್ಲಿ ನಿನಗೆ ಸಹಾಯ ಮಾಡಿದೆನು. ರಕ್ಷಣೆಯ ದಿನದಲ್ಲಿ ನಿನಗೆ ಸಹಾಯ ಮಾಡಿದೆನು ಎಂದು ದೇವರು ಹೇಳುತ್ತಾನಲ್ಲ. ಈಗಲೇ ಆ ಸುಪ್ರಸನ್ನತೆಯ ಕಾಲ, ಇದೇ ಆ ರಕ್ಷಣೆಯ ದಿನ. ಇದೇ ಆ ರಕ್ಷಣೆ ದಿನ. ರಕ್ಷಣೆ ದಿನದಲ್ಲಿ ನಿನ್ನ ಮನವಿಯನ್ನು ಕೇಳಿದೆನಲ್ಲ, ಇದೇ ಆ ಸುಪ್ರಸನ್ನತೆಯ ಕಾಲ. ನಮ್ಮ ಮನವೇ ಕೇಳಲ್ಪಡುವ ಕಾಲ, ನಮಗೆ ವಿಸಿಟೇಷನ್ ಆಗುವಂಥ ಕಾಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಡಿ-ಮಾರ್ಟ್ ಬಂದಿದೆಲ್ಲ, ಡಿ-ಮಾರ್ಟ್ ಎಡ್ಡೆ ಟೈಮ್. ಡಿ-ಮಾರ್ಟ್ ಬೈದನ್ ಒಳ್ಳೆ ಟೈಮಲ್ಲಿ ಡಿ-ಮಾರ್ಟ್ ಇದು ರೈಟ್ ಟೈಮ್. ಯಾಕಂದರೆ ಎಲ್ಲ ಬಿಸ್ನೆಸ್ ಏರುಪೇರು, ಹಣಕಾಸಿನಲ್ಲಿ ಏರುಪೇರು, ಕಾಸ್ಟ್ಲಿ ಐಟಮ್ಗಳನ್ನು ತಗೊಳ್ಳಿಕ್ಕೆ ಆಗೋದಿಲ್ಲ. ಇಲ್ಲಿ 50 ರೂಪಾಯಿ ಆದರೆ ಅಲ್ಲಿ 45 ರೂಪಾಯಿಗೆ ಸಿಗ್ತದೆ. ರೈಟ್ ಟೈಮ್,
ಉಪಯೋಗ ಮಾಡಿಕೊಳ್ತೇವೆ. ಆ ರೈಟ್ ಟೈಮಲ್ಲಿ ಏನು ಬೆನಿಫಿಟ್ ಸಿಗ್ತದ ಅದನ್ನು ನಾವು ಉಪಯೋಗ ಮಾಡಿಕೊಳ್ತೇವೆ. ಹಾಗಾದರೆ ಈ ರೈಟ್ ಟೈಮ್ ಕೃಪಾ ಸಮಯದಲ್ಲಿ ಆತ್ಮಿಕ ಬೆಳವಣಿಗೆಗೆ ಯಾಕೆ ನಾವು ನಮ್ಮ ಈ ಸಮಯವನ್ನು ಉಪಯೋಗಿಸಿಕೊಳ್ಬಾರ್ದು? ಯಾಕೆ ನಿನಗೆ ವಿಸಿಟೇಷನ್ ಆಗಬಾರ್ದು? ಆಗ್ತದೆ, ಖಂಡಿತವಾಗಿ ನಾನು ಹೇಳ್ತೇನೆ. ಹಲ್ಲೆಲೂಯಾ. ಇದು ಸುಪ್ರಸನ್ನತೆಯ ಕಾಲ. ಹಲ್ಲೆಲೂಯಾ. ಇದು ಕೋಪದಲ್ಲಿ, ಜಗಳದಲ್ಲಿ, ದ್ವೇಷದಲ್ಲಿ ಸ್ಟಕ್ ಆಗಿರ್ಬೇಕಾದಂಥ ಕಾಲ ಅಲ್ಲ. ವೈಮನಸ್ಸಿನಲ್ಲಿ, ಹರ್ಟ್ನೆಸ್ ಅಲ್ಲಿ ಸ್ಟಕ್ ಆಗಿರ್ಬೇಕಂತ ಕಾಲ ಅಲ್ಲ. ಇದು ಸುಪ್ರಸನ್ನತೆ ಕಾಲ. ಒಂದು ದಿವಸ ಬರ್ತದೆ, ಈ ಕಾಲ ನಿಂತು ಹೋಗುವ ಕಾಲ ಬರ್ತದೆ. ಯೇಸು ಸ್ವಾಮಿ ಮಧ್ಯಾಕಾಶದಲ್ಲಿ ಬರುವಾಗ ಈ ಒಂದು ಸುಪ್ರಸನ್ನತೆಯ ಕಾಲ ನಿಂತು ಹೋಗ್ತದೆ. ಮನವೇ ಕೇಳಲ್ಪಡುವಂಥ ಕಾಲಗಳು ನಿಂತು ಹೋಗ್ತದೆ. ಪವಿತ್ರಾತ್ಮನ ಕಾಲಗಳು ನಿಂತು ಹೋಗ್ತದೆ. ಹಲ್ಲೆಲೂಯಾ. ಇಂದು ಕೃಪಾ ಸಮಯ. ನಮ್ಮಲ್ಲಿ ಜೂನಿಯರ್ ಫ್ರೆಡ್ ಎಣ್ಣೆ ಇದ್ದಾರೆ. ಫ್ರೆಡ್ ಎಣ್ಣೆ ಆದ್ರೆ ಬಾರಿಸ್ತಾರೆ. ಓಕೆ. ಇನ್ನು ಈರೋ ಕಾರಣ ನಿನ್ನ ಪ್ರಾಣ ರಕ್ಷೆಗೆ ಓಡಿ ಹೋಗು ಬೇಗನೆ, ಎಂದು ಹೋಗು ಶರಣ, ದೇವ ಶಬ್ದ ಕೇಳಿ ಬಾ. ಹಲ್ಲೆಲೂಯಾ. ತಿರುಗಿ ನಾವು ನಮ್ಮ ಮುಖ್ಯ ವಚನಕ್ಕೆ ಬರೋಣ. ಜ್ಞಾನೋಕ್ತಿಗಳಲ್ಲಿ 19ನೇ ಅಧ್ಯಾಯ 11ನೇ ವಚನ, 2ನೇ ಭಾಗ ಮತ್ತು ಕೊನೆಯ ವಿಚಾರ. ಅಲ್ಲಿ ಹಲ್ಲೆಲೂಯಾ, ವಿವೇಕ ಏನು ಮಾಡ್ತಂತೆ? ಮನುಷ್ಯನ ಸಿಟ್ಟಿಗೆ ಅಡ್ಡಿಪಡಿಸ್ತಂತೆ. ಮತ್ತೊಂದು ವರ್ಡ್ ಏನು ಬರ್ತಿದೆ? ಪರರ ದೋಷವನ್ನು ಲಕ್ಷಿಸದಿರುವುದು ಅವನಿಗೆ ಭೂಷಣ. ಪರರ ದೋಷವನ್ನು ಲಕ್ಷಿಸದೆ ಇರುವುದು ಅವನಿಗೆ ಭೂಷಣ. ಈಗ ಈ ಲೋಕದಲ್ಲಿರುವಾಗ ನೋಡ್ರಿ, ಒಬ್ಬರಿಂದ ಒಬ್ಬರಿಗೆ ತಪ್ಪಾಗೋದಿಲ್ಲ ಅಂತ ಖಂಡಿತವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಆದರೂ ಒಂದು ಹೇಳ್ತೇನೆ, ಯಾವತ್ತಿನಿಂದ ನಾನು ನೀನು ಯೇಸುವನ್ನು ಅಂಗೀಕಾರ ಮಾಡಿದೆವೋ ಅವತ್ತಿನಿಂದ ಹಲ್ಲೆಲೂಯಾ, ಬೈಬಲ್ ಕ್ಲಿಯರ್ ಆಗಿ ಹೇಳ್ತದೆ, ನೀನು ನೂತನ ಸೃಷ್ಟಿ, ನ್ಯೂ ಕ್ರಿಯೇಷನ್, ದೇವರ ಮಗು. ನಾನು ನೀನು ದೇವರ ಮಗು. ಆದರೆ ಮೈಂಡ್ ರಿನ್ಯೂ ಆಗಬೇಕಾಗಿದೆ, ಟೈಮ್ ತಗೊಳ್ತದೆ. ಆದರೆ ನಮ್ಮ ಜೀವಿತದಲ್ಲಿ ಆತ್ಮಿಕ ಪರಿಪಕ್ವತೆಗೆ ಹೋಗುವಾಗ ಸ್ಟೆಪ್ ಬೈ ಸ್ಟೆಪ್ ನಾವು ಹೋಗ್ತಾ ಇರ್ತೇವೆ. ಅಷ್ಟರ ಒಳಗೆ ಕೆಲವು ಏರುಪೇರುಗಳು ನಡೀತಾ ಇರ್ತದೆ. ಒಬ್ಬರಿಂದ ಒಬ್ಬರಿಗೆ ತಪ್ಪಾಗ್ಬೋದು, ಒಬ್ಬರಿಂದ ಒಬ್ಬರಿಗೆ ಅನ್ಯಾಯ ಆಗ್ಬೋದು. ಆದರೆ ಬೈಬಲ್ ಹೇಳ್ತದೆ, ಆ ಅನ್ಯಾಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಕಂಟಿನ್ಯೂ ಆಗಿ ಇಟ್ಟುಕೊಂಡ್ರೆ ನಿನಗೆ ಭೂಷಣ ಇಲ್ಲ. ಕನ್ನಡ ವರ್ಡ್ ಭೂಷಣ, ಇಂಗ್ಲಿಷ್ ವರ್ಡ್ ಗ್ಲೋರಿ. ಅದೇ ಹೇಳ್ತೇನೆ, ಆ ಮಹಿಮೆಯಲ್ಲಿ ನೀನು ಕಾಣಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ನೀನು ನಾನು ಒಂದು ವೇಳೆ ಅಲಕ್ಷ್ಯ ಮಾಡಬೇಕಾದನ್ನು ಅಲಕ್ಷ್ಯ ಮಾಡದಲ್ಲಿ, ಲಕ್ಷ್ಯ ಮಾಡಬೇಕಾದ ಸಂಗತಿಗಳಲ್ಲಿ ಲಕ್ಷ್ಯ ಮಾಡದಲ್ಲಿ ಏನಾಗ್ತದೆ ಗೊತ್ತುಂಟ? ನಮ್ಮ ಸ್ಪಿರಿಚುವಲ್ ಲೈಫ್ ಅದೊಂದು ಭೂಷಣ, ಅಂದರೆ ಅದೊಂದು ಸೌಂದರ್ಯ. ಹಲ್ಲೆಲೂಯಾ. ಆ ಸೌಂದರ್ಯ, ಸ್ಪಿರಿಚುವಲ್ ಸೌಂದರ್ಯ ಕಾಣೋದಿಲ್ಲ, ಆ ಬ್ಯೂಟಿ ಕಾಣೋದಿಲ್ಲ, ಆ ಗ್ಲೋರಿ ಕಾಣೋದಿಲ್ಲ. ಇವತ್ತು ಒಂದು ನಾವು ತಿಳಿದಿದ್ದೇವೆ ಏನಂದರೆ, 8ನೇ ಅಧ್ಯಾಯ ರೋಮಾಪುರ 29ನೇ ವಚನ, ರೋಮನ್ಸ್ 8, ನಮ್ಮ ಮುಖ್ಯ ವಚನದಲ್ಲಿ ಬೆರಳಿಟ್ಕೊಳ್ಳಿ. ರೋಮನ್ಸ್ 8:29 ಏನು ಹೇಳ್ತದೆ? ಮಹಿಮಾ ಪದವಿಗೆ ಸೇರಿಸಿದನು ಅಂತ ಹೇಳ್ತದೆ. ಹಲ್ಲೆಲೂಯಾ. ಆ ಮಹಿಮಾ ಪದವಿಯ ಆ ಮಹಿಮೆ, ಆ ಗ್ಲೋರಿ, ಆ ಬ್ಯೂಟಿ, ಆ ಭೂಷಣ ನಮ್ಮಲ್ಲಿ ಕಂಡು ಬರಬೇಕಾದ್ರೆ ಅನೇಕ ಸಂಗತಿಗಳು ಉಂಟು. ಅದಕ್ಕೆ ಒಂದು ಸಂಗತಿ ಏನಂದರೆ, ಹಲ್ಲೆಲೂಯಾ, ಪರರ ತಪ್ಪನ್ನು ಏನು ಮಾಡೋದು? ಅದಕ್ಕೆ ಲಕ್ಷ್ಯ ಕೊಡಬಾರ್ದು, ಅದನ್ನೇ ಮೆಡಿಟೇಟ್ ಮಾಡಬಾರ್ದು. ಪರರ ದೋಷ ಅಂದರೆ ತಪ್ಪು ಏನೇ ಆಗಿರ್ಬೋದು, ನಮಗೆ ಆದ ತಪ್ಪಿರ್ಬೋದು, ಇತರರಿಗಾದ ತಪ್ಪಿರ್ಬೋದು, ಅದನ್ನೇ ನಾವು ಮೆಡಿಟೇಟ್ ಮಾಡ್ತಾಯಿದ್ರೆ ಎಂತಾಗ್ತದೆ ಉಂಟ? ಈ ಗ್ರೂಪು ಯಾರಿಗೆ ಸಂಬಂಧಪಡ್ತದೋ ಆ ಸ್ಪಿರಿಟ್ ಆಪರೇಟ್ ಆಗ್ತದೆ ಅಲ್ಲಿ. ಹಲ್ಲೆಲೂಯಾ. ಸಮಾಧಾನವಾಗಿರೋದು ಪರಿಶುದ್ಧಾತ್ಮನಿಗೆ ಸಂಬಂಧಪಟ್ಟದ್ದು, ಪರಲೋಕದ ಗುಂಪಿಗೆ ಸಂಬಂಧಪಟ್ಟದ್ದು. ಕ್ಷಮಿಸುವಂಥದ್ದು ಪರಲೋಕದ ಗುಂಪಿಗೆ ಸಂಬಂಧಪಟ್ಟದ್ದು. ತಾಳ್ಮೆಯಿಂದ ಇರೋದು ಪರಲೋಕದ ಗುಂಪಿಗೆ ಸಂಬಂಧಪಟ್ಟದ್ದು. ಇದು ದ್ವೇಷ ಮಾಡೋದು, ಕ್ಷಮೆ ಇಲ್ಲದಿರೋದು, ಇದೆಲ್ಲ ಯಾರ ಗುಂಪಿಗೆ ಸೇರಿದ್ದು? ನಿಮಗೊಂದು ಏದೇನು ತೋಟದ ವಿಷಯದಲ್ಲಿ ಹೇಳಿದೆ, ಫಲ ತಿನ್ನಬಾರದು, ಆತ್ಮಿಕ ಗುಂಪಿಗೆ ಸಂಬಂಧಪಟ್ಟದ್ದು. ಫಲ ತಿನ್ನಬಹುದು, ದುರಾತ್ಮನ ಗುಂಪಿಗೆ ಸಂಬಂಧಪಟ್ಟದ್ದು. ಅದೇ ಪ್ರಕಾರ
ಕ್ಷಮಿಸಬೇಕು, ಆತ್ಮನ ಗುಂಪಿಗೆ ಸಂಬಂಧಪಟ್ಟದ್ದು. ಕ್ಷಮಿಸದೇ ಇರುವುದು, ದ್ವೇಷ ಭಾವನೆಯನ್ನು ಇನ್ನೂ ಕಟ್ಟಿಕೊಂಡು ಕಠಿಣತೆಯಿಂದ ಕಠಿಣತೆಗೆ ಹೋಗುವುದು. ಬೈಬಲ್ ಒಂದು ಕಡೆ ಹೀಗೆ ಹೇಳ್ತದೆ, ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಅಂತ ಹೇಳಿದೆ. ಎಲ್ಲಿ? ಇಬ್ರಿಯರಲ್ಲೆಲ್ಲ 3ನೇ ಅಧ್ಯಾಯ 12ನೇ ವಚನವೋ ಅಥವಾ 4ನೇ ಅಧ್ಯಾಯದಲ್ಲಿ ಉಂಟು. ಓಕೆ, ಪಾಪದಿಂದ ಮೋಸ ಹೋಗಿ ಕಠಿಣರಾಗೋದು. ನಾವು ಇಸ್ರೇಲರ ಜೀವಿತ ನೋಡ್ತೇವೆ, ಅನೇಕ ಸರ್ ನಮ್ಮ ಜೀವಿತದಲ್ಲಿ ನೋಡೋದಿಲ್ಲ. ಪಾಪ ಅಂದರೆ ಏನು? ಬೇರೆ ಏನಲ್ಲ, ಡಿಸೊಬಿಡಿಯನ್ಸ್, ಅವಿದ್ಯತ್ವ. ಅವಿದ್ಯತ್ವ ಅಂದರೆ ಏನು? ಅಧರ್ಮ. ವಾಕ್ಯ ಮಾಡೋದ್ರ ಬದಲಾಗಿ ಪಾಪ ಅಂದರೆ ನಾವೆಂತ ಎಣಿಸೋದು? ದೊಡ್ಡ ದೊಡ್ಡ ಸಂಗತಿ ಎಣಿಸೋದು. ವಾಕ್ಯದಲ್ಲಿ ನಡೀಬೇಕಾದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಮಾಡದೇ ಇರುವವನು ಪಾಪಕ್ಕೊಳಗಾಗಿದ್ದಾನೆ. ಯಾರು ಹೇಳ್ತಾನೆ ಇದನ್ನು? ಯಾಕೋಬನ ಗ್ರಂಥದಲ್ಲಿ ನಾವು ನೋಡ್ತೇವೆ. ಹಲ್ಲೆಲೂಯಾ. ಈಗ ವರ್ಡ್ ಆಫ್ ಗಾಡಲ್ಲಿ ಫ್ಲೋ ಆಗುವವನು ಅವನು ಹಲ್ಲೆಲೂಯಾ ಪರಲೋಕದ ಸಂಗತಿಗಳಿಂದ ಫ್ಲೋ ಆಗ್ತಾ ಇದ್ದಾನೆ. ಅದನ್ನು ಬಿಟ್ಟು ಏನೋ ಒಂದು ದೋಷ ಆಯಿತು, ಅದನ್ನೇ ಹಿಡ್ಕೊಂಡು ಕೂತ್ರೆ ಏನೆಲ್ಲ ಪ್ರಾಬ್ಲಮ್ ಆಗ್ತದೆ ಗೊತ್ತುಂಟ? ಅದರಲ್ಲಿ ದ್ವೇಷ ಭಾವನೆ ಹುಟ್ಟುತ್ತದೆ, ನಂಬರ್ 1. ಎರಡನೇದಾಗಿ ಅದು ಏನು ಮಾಡ್ತದೆ? ನಮ್ಮಲ್ಲಿ ಕೊರಗ್ತಾ ಇರೋದ್ರಿಂದ ನಮ್ಮ ಬಾಯಿ ತೆರೆಯುವಂತೆ ಮಾಡ್ತಾರೆ. ಒಬ್ಬರಿಂದ ಇತರರಿಗೆ, ಇತರರಿಂದ ಇತರರಿಗೆ. ನೋಡಿ ಎಷ್ಟು ಸ್ಪಿರಿಚುವಲ್ ಲೈಫಿಗೆ ಅದು ಇಫೆಕ್ಟ್ ಮಾಡುವಂಥದ್ದಾಗಿದೆ ಅಂದರೆ, ಹಿಂದಿನಿಂದ ನಾನಾಗಲಿ ನೀವಾಗಲಿ ಮಾತಾಡುವಂತೆ ಮಾಡ್ತದೆ. ಮೂರನೇದಾಗಿ ಅದು ಏನು ಮಾಡ್ತದೆ ಅಂದರೆ, ರಿವೆಂಜ್ ಹಿಂದೆ ಕೊಡಲು ಕಾಯ್ತಾ ಇರ್ತದೆ. ನಾಲ್ಕನೇದಾಗಿ ಅದು ಏನು ಮಾಡ್ತಾರೆ ಅಂದರೆ, ಇತರರ ತಪ್ಪನ್ನು ನೆನೆದು ಏನು ಮಾಡ್ತದೆ? ಅದರಲ್ಲಿ 3 ಸಂಗತಿ. ತಮ್ಮ ಬೇನೆಗಳನ್ನು ಹೆಚ್ಚಿಸಿಕೊಳ್ತದೆ. 1, ಮೆಡಿಟೇಟ್ ಅದನ್ನೇ ಮಾಡುವಾಗ ತಪ್ಪನ್ನೇ ಅಲಕ್ಷ್ಯ ಮಾಡಿಬಿಡ್ಬೇಕು. ಅದನ್ನು ಮೈಂಡಿಗೆ ತಗೊಂಡ್ರೆ ನೋವಿನ ಮೇಲೆ ನೋವು, ಕಣ್ಣೀರುಗಳು, ಚಿಂತೆಗಳು, ವೇದನೆಗಳು 1. ಎರಡನೇದಾಗಿ ಅದು ತಮ್ಮನ್ನು ಸೆಲ್ಫ್ ಆಗಿ ಕುಗ್ಗಿಸ್ತದೆ. ನಾವಷ್ಟು ಚೀಪ, ನಾನಷ್ಟು ಚೀಪ, ನಾನು ಯಾರಿಗೂ ಬೇಡವಾದವನ, ನಾನು ಯಾಕೆ? ನೋಡಿ, ಈ ಕುಗ್ಗಿಸುವ ಆತ್ಮನಿಗೆ ಇಂಗ್ಲೀಷ್ ಒಂದು ಹೇಳಿದ್ರೆ ಎಂತ ಹೇಳ್ತಾರೆ? ಕುಗ್ಗಿಸುವುದಕ್ಕೆ ಕುಗ್ಗಿಸುವಂಥದ್ದು ಆಪರೇಷನ್ ಹೇಳೋದಾ? ರಿಜೆಕ್ಷನ್, ಡಿಪ್ರೆಷನ್. ಫಸ್ಟ್ ರಿಜೆಕ್ಷನ್ ಹೋಗಿ ಮತ್ತೆ ಡಿಪ್ರೆಷನ್ಗೆ ನಡೆಸ್ತದೆ. ಮೂರನೇದಾಗಿ ಅದು ಪುನಃ ಒಂದು ಕಡೆಯಲ್ಲಿ ಆ ರೀತಿ ಆದರೆ ನೀವು ಎಣಿಸ್ಕೊಂಡ್ರೆ ಆ ರೇಂಜ್ಗೆ ಬಂದುಬಿಟ್ರೆ ಅನಾರೋಗ್ಯಗಳು ಹೆಚ್ಚುತ್ತಾ ಹೋಗ್ತದೆ. ಸಮಾಧಾನ ಇರೋದಿಲ್ಲ, ಬೈಬಲ್ ಓದಲಿಕ್ಕೆ ಆಗೋದಿಲ್ಲ, ಪ್ರೇಯರ್ ಮಾಡಲಿಕ್ಕೆ ಆಗೋದಿಲ್ಲ. ಅದರ ಬದಲಿಗೆ ಒಂದು ಪ್ರಾಪಿನೇ ಅದನ್ನು ಅಲಕ್ಷ್ಯ ಮಾಡಿಬಿಡಬೇಕು. ಎಲ್ಲಿ ಪ್ರಾಬ್ಲಮ್ ಆಗ್ತದೆ ಗೊತ್ತುಂಟ? ನಮ್ಮ ಮೇಲೆ ಬರುವಂಥ ಬಾಣಗಳನ್ನು ನಾವು ಪಡೆದುಕೊಂಡು ಚುಚ್ಚಿಸಿಕೊಂಡ್ರೆ ಪ್ರಾಬ್ಲಮ್ ಆಗೋದು. ಅನೇಕ ಸರ್ ನಾವೇನು ಮಾಡೋದು ಗೊತ್ತುಂಟು? ಯಾವುದೋ ಬರ್ತಾ ಇರ್ತದೆ, ಅವ್ಯಾನತ್ ಬೈಬಲ್ ಏನಪ್ಪ ಅನ್ಪುಂಡ ಎನ್ನ ಕುರಿತದು ಯಾನವಾದಲ್ಲ. ಹಲ್ಲೆಲೂಯಾ. ನನ್ನ ನಿಮ್ಮ ಕುರಿತಾಗಿ ಬೈಬಲ್ ಏನು ಹೇಳ್ತದೆ? ಬೈಬಲ್ ಏನು? ಯಾರ್ಯಾರು ಆತನನ್ನು ಅಂಗೀಕಾರ ಮಾಡಿದರು ಅಂದರೆ ಆತನ ಹೆಸರನ್ನು ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಡಲ್ಪಟ್ಟಿದೆ. ನಾವು ದೇವರ ಮಕ್ಕಳಾಗಿದ್ದೇವೆ. ಹಲ್ಲೆಲೂಯಾ. ದೈವ ಪುತ್ರರಾಗಿದ್ದೇವೆ. ತಂದೆ ನಮ್ಮ ಮೇಲೆ ಪ್ರೀತಿ ಇಟ್ಟಿದ್ದಾನೆ. ನಾವು ವಾತ್ಸಲ್ಯವನ್ನು ಹೊಂದಿದವರಾಗಿದ್ದೇವೆ. ಬೇರೆ ಏನೋ ಗೊತ್ತಿಲ್ಲ, ಅದು ಅವರ ಸಮಸ್ಯೆ ಇರ್ತದೆ, ನಮ್ಮ ಸಮಸ್ಯೆ ಅಲ್ಲ. ನನ್ನ ಬಗ್ಗೆ ನಿನ್ನ ಬಗ್ಗೆ ಬಾಯಿಯಲ್ಲಿ ಎಂಥದ್ದು ಯಾರು ಹೇಳಿದರೆ ಅದು ನನ್ನ ಪ್ರಾಬ್ಲಮ್, ನಿನ್ನ ಪ್ರಾಬ್ಲಮ್ ಅಲ್ಲ, ಅದು ಅವರ ಪ್ರಾಬ್ಲಮ್. ಈಗ ನಾವೇನು ಮಾಡಬೇಕು ಅಂತಂದ್ರೆ, ನಮ್ಮನ್ನು ಕುಗ್ಗಿಸಿಕೊಳ್ಳೋದಕ್ಕೆ, ದ್ವೇಷ ಭಾವನೆ ಹೆಚ್ಚಿಸಿಕೊಳ್ಳೋದಕ್ಕೆ, ಮತ್ತು ಇನ್ನೂ ಕೂಡ ಕಹಿಭಾವನೆಯಿಂದ ಕಹಿಭಾವನೆಗೆ ಹೋಗೋದಕ್ಕೆ ಅದನ್ನು ಮೆಡಿಟೇಟ್ ಮಾಡಬಾರ್ದು, ಅಲಕ್ಷ್ಯ ಮಾಡಬೇಕು. ಅಲಕ್ಷ್ಯ ಮಾಡಿದರೆ ನೋಡಿ, ವಿವೇಕ ಅಡ್ಡಿ ಮಾಡುವಂಥದ್ದಾಗಿದೆ. ಅಲಕ್ಷ್ಯ ಮಾಡುವಂಥದ್ದು ಏನು ಮಾಡುವಂಥದ್ದಾಗಿದೆ? ಭೂಷಣ. ಅದು ಗ್ಲೋರಿಯಲ್ಲಿ, ಆ ದೇವರಿಂದ ಯೇಸು ಕ್ರಿಸ್ತನ ಮೂಲಕ ಸಿಕ್ಕಿದ ಮಹಿಮೆಯಲ್ಲಿ ನಾವು ಪ್ರಜ್ವಲಿಸುವಂತೆ ಮಾಡುವಂಥದ್ದು. ಅಲಕ್ಷ್ಯ ಮಾಡ್ತಕ್ಕದನ್ನು ಅಲಕ್ಷ್ಯ ಮಾಡಲೇಬೇಕು. ಕೆಲವರು ಬರ್ತಾರೆ, ಬಂದು ಅವರು ಇದು ಮಾಡೋದಲ್ಲ, ನಾನು ಪಾಸ್ಟರ್ ಹೇಳಿಕೊಳ್ತಾರೆ. ನಾನು ಅವ್ರಿಗೆ ಹೇಳೋದು, ಅವರು ಹಾಗೆ ಹೇಳಿದ್ರು, ಇವರು ಹೀಗೆ ಹೇಳಿದ್ರು, ಪಾಪ ಅವ್ರಿಗೆ ದುಃಖ ಉಕ್ಕಿ ಬರ್ತದೆ. ನನ್ನದು ರಿಸೀವ್ ಮಾಡಬೇಡ್ರಿ. ನೀವು ಯಾಕೆ ರಿಸೀವ್ ಮಾಡಿದ್ದೀರಿ? ಪ್ರಿಯರೇ, ಈ ಭಾಗದಲ್ಲಿ ನಾವು ಬೆಳೆಯುವಾಗ ಉಂಟಲ್ಲ, ಆತ್ಮಿಕ ಪರಿಪಕ್ವತೆಯಲ್ಲಿ ಬೆಳೀತೇವೆ. ಹಲ್ಲೆಲೂಯಾ.
ನೋಡ್ರಿ, ಒಂದು ತಿಳ್ಕೊಳ್ಳಿ, ನಮ್ಮ ಆತ್ಮಿಕ ತಂದೆ ಒಂದು ಮಾತು ಹೀಗೆ ಹೇಳ್ತಾ ಇದ್ರು, ರೆವರೆಂಡ್ ಜೆ ಪ್ರಭಾಕರಯ್ಯನವರು. ಒಬ್ಬ ಸತ್ತಂತ ಮನುಷ್ಯನನ್ನು ತಂದಿಡುವ, ಸತ್ತಿದ್ದಾನೆ, ಸತ್ತಿದ್ದಾನೆ. ಯಾವುದರಲ್ಲಿ ಸತ್ತದವ? ಅವನ ಆತ್ಮ ಶರೀರದ ಬಿಟ್ಟೋಗಿದೆ, ಶರೀರ ಡೆಡ್ ಆಗಿದೆ. ಈಗ ಅವನಿಗೆ ಉಗುರಲ್ಲಿ ಚುಚ್ಚಿ, ಚುಚ್ಚಿ, ಅಯ್ಯೋ ಹೂ ಅಂತಾನ? ಇಲ್ಲ, ಪಿನ್ನು ತಂದು ಚುಚ್ಚಿ, ಅವ್ವ ಅಂತ ಹೇಳ್ತಾನೆ, ಅಂತ ಹೇಳ್ತಾನ? ಇಲ್ಲ, ರೋಡಲ್ಲಿ ಚುಚ್ಚಿ ಸ್ತಬ್ಧ. ಯಾಕೆ? ಶರೀರದಲ್ಲಿ ಸತ್ತಿದ್ದಾನೆ ಅವ. ನಾನೊಂದು ವಿಷಯ ಹೇಳ್ತೇನೆ, ಎಷ್ಟು ಚುಚ್ಚುವಿಕೆ ಬಂದರೂ ಕೂಡ ಅಲಕ್ಷ್ಯ ಮಾಡ್ರೆ. ನಾನು ಹೇಳ್ತೇನೆ, ಕ್ರಿಸ್ತ ಯೇಸುವಿನವರು ತಮ್ಮ ವಿಷಯಾಭಿಲಾಷೆ, ಶರೀರ ಭಾವಾಭಿಲಾಷೆ ಎಲ್ಲವನ್ನು ಶಿಲುಬೆಗೆ ಹಾಕಿದವರು. ಬೈಬಲ್ ಹೇಳ್ತದೆ ಏನು ಮಾಡಬೇಕು ಅಂತಂತ, ಎಲ್ಲ ಕ್ರೋಧ, ಕೋಪ. ನೋಡ್ರಿ, ಆ ವಾಕ್ಯವನ್ನು ತೆಗೀರಿ, 4ನೇ ಅಧ್ಯಾಯ, ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ, ಅದರಲ್ಲಿ 31ನೇ ವಚನ. ಅದು ಹೀಗೆ ಹೇಳ್ತದೆ, ಆದ್ದರಿಂದ ಎಲ್ಲ ಕೋಪ, ಎಲ್ಲ ಕ್ರೋಧ, ಓದಿ ಎಲ್ಲ ದ್ವೇಷ, ನೀವು ಸ್ಟಾರ್ಟಿಂಗ್ ಹೋಗಿದೆ. ಎಲ್ಲ ದ್ವೇಷ, ಕೋಪ, ದ್ವೇಷ ಬಿಡಬೇಕು. ಎಂಥದ್ದೇ ಇರಲಿ, ಬಲಹೀನತೆ ಇರಲಿ, ನಾವು ಪ್ರೇಯರ್ ಮಾಡುವ. ನಾನು ಹೇಳ್ತೇನೆ ಪ್ರಿಯರೇ, ಇದೊಂದು ಓದೋಣ. ಓಕೆ. ಎಲ್ಲ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ. ನೋಡಿ, ಇದು ದುಷ್ಟತನ ಅಂತೆ. ದುಷ್ಟತನವನ್ನು ಯಾರು ಮಾಡೋದು? ಮೊನ್ನೆಂದು ಪ್ರೀಚ್ ಮಾಡಿದ್ದೆ. ದುಷ್ಟನಂದ್ರೆ ಬೇರೆ ಯಾರಲ್ಲ, ದೇವರನ್ನು ಅಲಕ್ಷ್ಯ ಮಾಡುವವ. ಇಲ್ಲಿ ಈ ವರ್ಡ್ ಹೇಳ್ತದೆ, ಎಲ್ಲ ದುಷ್ಟತನ ಅಂತೆ ಇದು. ಈ ನೋಡಿ, ಯಾವುದೆಲ್ಲ ಅಂತ ದೊಡ್ಡ ಸಂಗತಿ ದುಷ್ಟತನ ಅಂದ್ರೆ. ನಾವೆಂತೆಣಿಸ್ತೇವೆ ದುಷ್ಟತನ ಅಂದ್ರೆ ಕರ್ಪನು, ಕೆರ್ಪಿನಿ, ಕಡಿಯುವುದು, ಕೊಲ್ಲುವುದು, ಲೂಟುವುದು, ಇದು ದುಷ್ಟತನ ಅಂತ. ಆದರೆ ದೇವರ ವಾಕ್ಯವನ್ನು ಅಲಕ್ಷ್ಯ ಮಾಡುವ ಬಾಳ್ವೆಯೇ ದುಷ್ಟತನ ಎಂಬುದಾಗಿ ಬೈಬಲ್ ಗುರುತಿಸ್ತದೆ. ಇನ್ನೊಮ್ಮೆ ಓದಿ, ದ್ವೇಷ. ಎಲ್ಲ ದ್ವೇಷ. ನೋಡಿ, ಎಲ್ಲಿ ದ್ವೇಷ ಉಂಟಾ ಅಲ್ಲಿ ಅಲಕ್ಷ್ಯ ಮನೋಭಾವನೆ ಇದೆ. ವರ್ಡ್ ಆಫ್ ಗಾಡ್ನ ಅಲಕ್ಷ್ಯ ಮನೋಭಾವನೆ, ಕ್ರಿಸ್ತನ ಪ್ರೀತಿಯಿಂದ ಹಿಂಜರಿದ ಮನೋಭಾವನೆ, ದ್ವೇಷ. ಆಮೇಲೆ ಕೋಪ, ಕ್ರೋಧ, ಕಲಹ, ದೂಷಣೆ. ಕಲಹ ಅಂದ್ರೆ ಎಂತ? ಜಗಳ ಅಲ್ವಾ? ಯಾವಾಗಲೂ ನೋಡಿದ್ರೆ ಮನೆಯಲ್ಲಿ ಜಗಳ, ಯಾವಾಗಲೂ ನೋಡಿದ್ರೆ ಸಭೆಯಲ್ಲಿ ಜಗಳ, ಯಾವಾಗ ನೋಡಿದ್ರೆ ಕೆಲಸದಲ್ಲಿ ಜಗಳ. ಇದನ್ನೆಲ್ಲ ಏನ್ ಮಾಡ್ಬೇಕಂತ? ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ. ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡ್ರಿ. ಒಬ್ಬರಿಗೂ ಅದರ ಬದಲಾಗಿ ಏನಂತೆ? ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವರಾಗಿಯೂ ಇರ್ರಿ. ಇನ್ನೊಂದು ವಚನ ಮುಂದುವರಿಸೋಣ. ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ. ದೇವರು ನಿಮಗೆ ಇಂಥವರಾಗಿದ್ರೆ ನೀವು, ಆದ್ರೆ ಕ್ರಿಸ್ತನಲ್ಲಿ ದೇವರು ಕ್ಷಮಿಸಿದ್ದಾನೆ. ನೀವು ಹಂಗಿನವರು ಅಥವಾ ನಾವು ಹಂಗಿನವರು. ಹಲ್ಲೆಲೂಯಾ. ದೇವರು ನಿಮ್ಮನ್ನ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ. ಮತ್ತೆ ಮುಂದೆ ಹಾಗೆಯೇ ಆದುದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ. ನೋಡಿ, ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವರಾಗಿರಿ. ಹಲ್ಲೆಲೂಯಾ. ಎಲ್ಲಿ ಕಲಹ ಇಲ್ಲದ ಬಾಳ್ವೆ, ಎಲ್ಲಿ ದೂಷಣೆ ಇಲ್ಲದ ಬಾಳ್ವೆ, ಎಲ್ಲಿ ಕೋಪಗೊಳ್ಳದ ಬಾಳ್ವೆ ಇದೆಯೋ ಅದೇ ಬಾಳ್ವೆ ಸ್ವಾಮಿಗೆ ಪ್ರಿಯರಾದ ಬಾಳ್ವೆ. ಅರೈಸ್ ಚರ್ಚ್. ಹಲ್ಲೆಲೂಯಾ. 2 ಸಂಗತಿ ಕೊನೆಯದಾಗಿ ನಾನು ಹೇಳ್ತೇನೆ. ಯಾವುದಂದ್ರೆ, ಒಂದು, ವಿವೇಕದ ಬಾಳ್ವೆ ನಮ್ಮಲ್ಲಿರಬೇಕು, ಪರಿಜ್ಞಾನದ ಬಾಳ್ವೆ. ಅದು ನಮಗೆ ಹೆಲ್ಪ್ ಮಾಡೋದು ವರ್ಡ್ ಆಫ್ ಗಾಡ್. ಎಷ್ಟು ವಾಕ್ಯಕ್ಕೆ ನೀವು ಸಮಯ ಕೊಡ್ತಾ ಇದ್ದೀರಿ? ಇವತ್ತೇ ಒಂದು ನಾವು ಪ್ರಶ್ನೆ ವಾಕ್ಯಗಳನ್ನ ನಿಮ್ಮನ್ನು ಎನ್ಕರೇಜ್ ಮಾಡ್ತೇನೆ. ನಿಮ್ಮ ಜೀವಿತ ಕಾಲದಲ್ಲಿ ವರ್ಡ್ಗೆ ಪ್ರಥಮ ಪ್ರಾಧಾನ್ಯತೆ ನೀವು ಕೊಟ್ಟಿರುವುದಾದರೆ, ಅಥವಾ ನಾನು ಕೊಟ್ಟಿರುವುದಾದರೆ, ನನ್ನ ಸ್ವಾಮಿಗೆ ಪ್ರಥಮ ಪ್ರಾಧಾನ್ಯತೆ ಕೊಟ್ಟಿದ್ದೇನೆ ಎಂಬುದಾಗಿ ಲೆಕ್ಕ. ಅದು ನನ್ನನ್ನು ಆತ್ಮಿಕ ಪರಿಜ್ಞಾನಕ್ಕೆ ನಡೆಸ್ತದೆ, ನನ್ನಲ್ಲಿ ಸಿಟ್ಟು ಬರದಂತೆ ಅದು ಅಡ್ಡಿ ಮಾಡ್ತದೆ. ಎರಡನೇದಾಗಿ ನನ್ನ ಜೀವಿತದಲ್ಲಿ ದೇವರ ಗ್ಲೋರಿ ಕಾಣುವಂತೆ ಮಾಡುವಂಥದ್ದು ಅಲಕ್ಷ್ಯ ಮಾಡತಕ್ಕಂಥ ಸಂಗತಿ, ಸೈತಾನನಿಗೆ ಸಂಬಂಧಪಟ್ಟ ಸಂಗತಿ, ಲೋಕದ ಸಂಗತಿಗಳು,
ವಾಕ್ಯಕ್ಕೆ ವಿರುದ್ಧವಾದಂಥ ಸಂಗತಿಗಳು ಎಲ್ಲಿ ಅಲಕ್ಷ್ಯ ಮಾಡುವಂಥ ಬಾಳ್ವೆ ಇರ್ತದೋ ಅದು ಒಂದು ಭೂಷಣದ ಬಾಳ್ವೆ, ಒಂದು ಗ್ಲೋರಿಯ ಬಾಳ್ವೆ. ಇವತ್ತು ಹೋಲಿ ಸ್ಪಿರಿಟ್ ನನ್ನಲ್ಲಿ ನಿನ್ನಲ್ಲಿ ಅಂಥ ಭೂಷಣವನ್ನು ಕಾಣಲಿಕ್ಕೆ ಬಯಸಿದ್ದಾನೆ. ಅರೈಸ್ ಚರ್ಚ್, ಶೈನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ವೇಳೆ ಇದರಲ್ಲಿ ನಾವು ಯಾರಾದರೂ ಇರುತ್ತಾದ್ರೆ ಗ್ಲೋರಿ ಟು ಗಾಡ್, ಮುಂದುವರಿರಿ. ಫಲ ಕೊಡುವ ಕೊಂಬೆಯನ್ನು ಆತನೇನು ಮಾಡ್ತಾನೆ? ಇನ್ನೂ ಫಲ ಕೊಡುವಂತೆ ಶುದ್ಧೀಕರಿಸ್ತಾನೆ. ಫಲ ಕೊಡದ ಕೊಂಬೆಯನ್ನು ಏನು ಮಾಡ್ತಾನಂತೆ? ಅದು ಕಡಿಯಲ್ಪಡ್ತದೆ. ಅಂದರೆ ಅವರ ಸ್ಪಿರಿಚುವಲ್ ಲೈಫಲ್ಲಿ ಸ್ಟಕ್ಕಿಂಗ್ನೆಸ್ ಬರ್ತದೆ. ಅವರು ದೇವರಿಗಾಗಿ ಏನು ಮಾಡ್ಲಿಕ್ಕಾಗೋದಿಲ್ಲ, ಅವರು ಕ್ರೈಸ್ತತ್ವದ ಬ್ಯೂಟಿಯಲ್ಲಿ ಫ್ಲೋ ಆಗ್ಲಿಕ್ಕಾಗೋದಿಲ್ಲ, ಅವರು ಸಾಕ್ಷಿಗಳಾಗ್ಲಿಕ್ಕಾಗೋದಿಲ್ಲ. ಹೇಳ್ಬೋದು, ನಮ್ಮ ಕುಟುಂಬದಲ್ಲಿ ಅಥವಾ ನಮ್ಮ ಸಭೆಯಲ್ಲಿ ನಾವು ಕೆಲಸ ಮಾಡುವಲ್ಲಿ ಯಾವಾಗಲೂ ಜಗಳ ಗಂಟೆಗಳು ನಾವಾದರೆ ಜನರು ಏನು ಹೇಳ್ತಾರೆ? ನಿಮಗೆ ಒಂದು ಘಟನೆ ಹೇಳಿ ನಾನು ಮುಗಿಸ್ತೇನೆ. ನಾನೊಂದು ಕ್ಲಿಪ್ಪಿಂಗ್ಸ್ ನೋಡಿದ್ದು. ಈ ನೈಜೀರಿಯಾದವರು ಒಳ್ಳೊಳ್ಳೆ ಸಣ್ಣ ಸಣ್ಣ ಕೆಲವು ಆತ್ಮಿಕ ಕ್ಲಿಪ್ಪಿಂಗ್ಸನ್ನು, ಸಣ್ಣ ಸಣ್ಣ ವಿಡಿಯೋಗಳನ್ನು ರಿಲೀಸ್ ಮಾಡ್ತಾರೆ. ಒಬ್ಬಳು ಹೀಗೆ ಬರ್ತಾ ಇರ್ತಾಳೆ. ಈಗ ನೋಡ್ರಿ, ಇದೊಂದು ಗೋಡೆ ಅಡ್ಡ ಇದೆ, ಈ ಗೋಡೆ ಹೀಗೆ ಇದೆ, ಮತ್ತೆ ಹೀಗೆ ಇದೆ. ಓಕೆ, ಒಬ್ಬ ಇಲ್ಲಿ ನಿಂತ್ಕೊಂಡು ಏನೋ ಬಟ್ಟೆಯನ್ನು ಒಗಿತಾ ಇದ್ದಾನೆ. ಅವನ ಮನೆ ಅದು, ಅವನ ಮನೆ ಸೈಡಿಂದ ಇವಳ ದಾರಿ. ಅವಳು ಹೀಗೆ ಬರುವಾಗ ಅಲ್ಲಿ ಬಕೆಟಲ್ಲಿದ್ದಂಥ ಸರ್ಪ್ ನೀರು ಅವನಿಗೆ ಗೊತ್ತಿಲ್ಲ ಪಾಪ, ಅವ ರಸ್ತೆಗೆ ಚೆಲ್ಲುವಾಗ ಈಕೆಯ ಮೈಗೆ ಬೀಳ್ತದೆ. ಮೈಗೆ ಬಿದ್ದಾಗ ಉಂಟಲ್ಲ, ಈಗ ತಡಿಲಿಕ್ಕಾಗೋದಿಲ್ಲ. ಸಿಟ್ಟು ಬಂದು ಅವನು ಹೇಳ್ತಾ ಇದ್ದಾನೆ, ಅವನೊಬ್ಬ ಅನ್ಯ, ಈಕೆ ವಿಶ್ವಾಸಿ. ಅವನೇ ಹೇಳ್ತಾ ಇದ್ದಾನೆ, ಸಾರಿ ಬೈ ಮಿಸ್ಟೇಕ್ ಅಂತ. ಇವಳಿಗೆ ಸಿಟ್ಟಿಗೆದ್ದು ಅವನಿಗೆ ಒಡಿಲಿಕ್ಕೆಲ್ಲ ಹೋಗಿ ಬಾಯಿಲೆಲ್ಲ ಅವಚ್ಚ ಮಾತು ಹೇಳಿ ಹೋಗಿಬಿಡ್ತಾಳೆ. ಅವನಿಗೆ ಎಷ್ಟು ಕಣ್ಣಲ್ಲಿ ನೀರು ಬರ್ತದೆ, ದುಃಖಕ್ಕೆ ಒಳಗಾಗ್ತಾನೆ ಒಬ್ಬ ಅನ್ಯ ವ್ಯಕ್ತಿ. ಒಂದು ದಿವಸ ಏನಾಯಿತು, ಅವಳು ಹೋಗುವಂಥ ಸಭೆಯವರು ಒಂದು ಪ್ರೋಗ್ರಾಮ್ ಮಾಡಿಕೊಳ್ತಾರೆ. ಏನು ಪ್ರೋಗ್ರಾಮ್ ಅಂದರೆ ಸುವಾರ್ತೆ ಸೇವೆಯ ಪ್ರೋಗ್ರಾಮ್. ಆಯಿತು, ಎರಡು ಜನ ಹೋದರು ಸುವಾರ್ತೆ ಸಾರಲಿಕ್ಕೆ. ಸುವಾರ್ತೆ ಇಬ್ಬರು ಆಚೆ ಹೋದರು, ಇವಳು ಸಹ ಇದ್ಲು. ಅವನ ಮನೆ ಕಡೆನೇ ಬಂದರು. ಇವಳು ಮತ್ತು ಇನ್ನೊಬ್ಬಳು ಇನ್ನೊಂದು ಕಡೆ ಹೋದರು. ಇಬ್ಬರು ಮಾತಾಡ್ತಾ ಇರುವಾಗ ಇನ್ನೇನ ಅವನು ಜೀಸಸನ್ನು ರಿಸೀವ್ ಮಾಡ್ಬೇಕನ್ನುವಾಗ ಬನ್ನಿ ಅವರು ಸಹ ಬರ್ತಾಯಿದ್ರು. ಬನ್ನಿ ಇವರಿಗೋಸ್ಕರ ಪ್ರಾರ್ಥನೆ ಮಾಡು, ಇನ್ನೂ ತಿಳಿಸುವಂತ ಅವರನ್ನು ಕರೆಯುವಾಗ ಅವಳನ್ನು ನೋಡ್ತಾನೆ. ಅವರನ್ನು ಮಾಡುವ ಸೈಲೆಂಟ್ ಅಂತ ಹೇಳ್ತಾರೆ ಅವರು. ಓಕೆ, ಮೊರ್ರಾಣಿ ಬಾಯಿ ಬತ್ತಿಲಕ್ಕೆ ನೆರೆದು ಮೊನ್ನೆ ಬಾಯಿ ಬಂದಾಗೆ ಮಾಡಿ ನನಗೆ ಓಡಿಲಿಕ್ಕೆ ಬಂದು ಅವಚ್ಚ ವರ್ಡ್ಗಳಲ್ಲಿ ಹೇಳಿ ಹೋದವಳು ಇವಳ ಅಂತ ಹೇಳಿ ಅವನೇನು ಮಾಡ್ತಾನೆ ಗೊತ್ತುಂಟ? ನೀವು ಬೇಡ, ನಿಮ್ಮ ಸುವಾರ್ತೆಯೂ ಬೇಡ, ಬೈದು ಕಳಿಸಿಬಿಡ್ತಾನೆ. ಒಬ್ಬರು ದೇವರ ಸೇವಕರು ಹೀಗೆ ಹೇಳ್ತಾ ಇದ್ರು. ಇನ್ನೊಂದು ಘಟನೆ, ದೇವರ ಸೇವಕರು ಹೀಗೆ ಹೇಳ್ತಾ ಇದ್ರು, ನಾವು ವಾಹನದಲ್ಲಿ ಹೋಗುವಾಗ ಯಾರಾದರೂ ಒಂದು ಬೈ ಮಿಸ್ಟೇಕ್ ಅಡ್ಡ ಬಂದರೆ ಅಥವಾ ಬೇಕಂತಲೇ ಅಡ್ಡ ಬಂದರೆ ಬೈಲಿಕ್ಕೆ ಹೋಗಬೇಡ್ರಿ. ನಾಳೆ ಅವನ ಮನೆಗೇನೆ ನಾವು ಸುವಾರ್ತೆ ಕೊಡ್ಲಿಕ್ಕೆ ಹೋದಾಗ ಒಬ್ಬ ದೇವರ ಅಂಡದ ಬಾಯಿ ಅಂಡರ ಕಟ್ಟಲಿಗೆ ದೊಂಡೆದ ಬಾಯಿ ಕಟ್ಟಲಿ, ನಿನ್ನ ದೊಂಡೆ ಮಲ್ಲ ಅಂತ ಮತ್ತೆ ಏನು ಮಾಡುವ ಸಾಧ್ಯತೆ ಇದೆ? ಕರ್ತನಲ್ಲಿ ಪ್ರೀತಿಯುಳ್ಳ ದೇವರು, ನಾವು ಬೆಳಕಾಗಿದ್ದೇವೆ, ಆ ಗ್ಲೋರಿಯಲ್ಲಿ ಪ್ರಜ್ವಲಿಸಬೇಕಾದವರಾಗಿದ್ದೇವೆ. ಒಂದು ವೇಳೆ ಹೋಲಿ ಸ್ಪಿರಿಟ್ ನಮ್ಮನ್ನು ಕರೆಕ್ಷನ್ಗೆ ಕರೆಯುವುದಾದರೆ ಕರೆಕ್ಷನ್ಗೆ ಹೋಗೋಣ. ಯಾವುದರಲ್ಲಿ ಸ್ಟಕ್ ಆದಂಥ ಅನುಭವ ನಮ್ಮ ಇರ್ತದೆ, ಆ ರೈಸ್ ಆಗೋಣ, ಶೈನ್ ಆಗೋಣ. ಆ ಮಹಿಮೆಯಿಂದ ಮಹಿಮೆಗೆ ಹೋಗುತ್ತಾ ಸ್ವಾಮಿಯ ನಾಮವನ್ನು ಪ್ರಖ್ಯಾತಿಗೆ ತರೋಣ. ಹೀಗಾಗುವಂತೆ ದೇವರೆಲ್ಲರನ್ನು ಆಶೀರ್ವದಿಸಲಿ. ಹಲ್ಲೆಲೂಯಾ. ವಿವೇಕದ ಜೀವಿತ, ಅಲಕ್ಷ್ಯ ಮಾಡುವಂಥ ಜೀವಿತ, ಸ್ಪಿರಿಚುವಲ್ ಬ್ಯೂಟಿಯನ್ನು ತೋರಿಸುವಂಥ ಒಂದು ಜೀವಿತ. ಗಾಡ್ ಬ್ಲೆಸ್ ಯು ಆಲ್. ನಾನು ನಂಬುತ್ತೇನೆ ಮತ್ತು ನಾನು ಇಷ್ಟಪಡ್ತೇನೆ ಮತ್ತು ನಂಬುತ್ತೇನೆ. ಇಷ್ಟೇನು ಪಡ್ತೇನೆ ಅಂದರೆ, ನಾವು ದೇವರಿಗಾಗಿ ಹೆಚ್ಚೆಚ್ಚಾಗಿ ಶೈನ್ ಆಗ್ತೇವೆ. ದೇವರ ಪವರಲ್ಲಿ ನಾವು ಶೈನ್ ಆಗ್ತೇವೆ. ಕ್ರಿಸ್ತನ ಸಭೆ ನಾವು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮಗೆ ಜೀವ ಕೊಡುವಂಥ ನುಡಿಗಳು ಸಿಗ್ತಾ ಉಂಟು. ನಾನು ಅದಕ್ಕೆ ಹೇಳೋದು ಪ್ರಿಯರೇ, ಸಭೆಯಾಗಿ ಸೇರಿ ಬರೋದನ್ನು ತಪ್ಪಿಸ್ಲಿಕ್ಕೆ ಹೋಗಬೇಡ್ರಿ. ಅದು ಹೇಗಿರ್ತದೆ ಗೊತ್ತುಂಟ? ಜಕ್ಕಾಯನ ಕಾಲದಲ್ಲಿ ಹೆರಿಕೋವನ್ನು ಹೊಕ್ಕಿ ಯೇಸು ಸ್ವಾಮಿ ಬರ್ತಾ ಇದ್ದ. ಯೇಸು ಸ್ವಾಮಿ ಲಾಸ್ಟ್ ಎಲ್ಲಿಗೆ ಹೋಗಬೇಕಿತ್ತು? ಶಿಲುಬೆ ಮರಣಕ್ಕೆ ಹೋಗಬೇಕಿತ್ತು. ಲಾಸ್ಟ್ ಪ್ರಯಾಣ ಒಂದು. ಯೇಸು ಅಲ್ಲಿ ಹೋಗುತ್ತಿರುವಾಗ ಏನಾಯ್ತು ಗೊತ್ತಾ? ಜಕ್ಕಾಯನು ಸುದ್ದಿ ಕೇಳ್ತಾನೆ. ಯೇಸುವನ್ನು ನೋಡಬೇಕೆ ಅಂತ ಆಸೆ ಬರ್ತದೆ.
ಗಿಡ್ಡಾಗಿದ್ದ ಮರ ಹತ್ತಾ ಇದ್ದಾನೆ, ಯೇಸು ಅವನಿಗೆ ಸಿಗ್ತಾ ಇದ್ದಾನೆ. ಹಲ್ಲೆಲೂಯಾ. ಆದರೆ ಇಲ್ಲಿ ಯೇಸು ಸಿಗುವಂಥ ಲಾಸ್ಟ್ ಒಂದು ಟೈಮ್ ಆಗಿತ್ತು. ಅದನ್ನು ಒಂದು ತಿಳ್ಕೊಳ್ಳೋ, ಕೆಲವೊಂದು ಹೋಲಿ ಸ್ಪಿರಿಟ್ ಮೂಲಕ ಸಂದೇಶಗಳು ಬರ್ತದಲ್ಲ, ಅದು ಮತ್ತೆ ಇನ್ನೊಮ್ಮೆ ಬರ್ತದೆ, ಆ ಮಾತುಗಳು ಇನ್ನೊಮ್ಮೆ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಲೈಕ್ ಏಸು ಅಂದರೆ ವಾಕ್ಯ ಅಲ್ಲಿಂದ ಹಾದು ಹೋಗ್ತಾ ಇತ್ತು. ಜಕ್ಕಯ ವಾಕ್ಯವನ್ನು ಗಟ್ಟಿಯಾಗಿ ಹಿಡ್ಕೊಂಡ, ಸೇವ್ಡ್ ಆದ, ರಕ್ಷಿಸಲ್ಪಟ್ಟ, ಮಿರಾಕಲ್ ಆಯಿತು ಕುಟುಂಬದಲ್ಲಿ. ಹಲ್ಲೆಲೂಯಾ. ನಾವು ಒಬ್ಬಂಟಿಗರಾಗಿ ವೈಯಕ್ತಿಕರಾಗಿ ವರ್ಡನ್ನು ಗಟ್ಟಿ ಹಿಡಿಯುವಾಗ, ಜೀಸಸ್ಗಾಗಿ ತವಕಿಸುವಾಗ, ಜೀಸಸ್ಗಾಗಿ ಹಾತೊರೆಯುವಾಗ, ವರ್ಡ್ಗಾಗಿ ಹಾತೊರೆಯುವಾಗ, ಆ ಜೀಸಸ್ ನಮ್ಮ ಮನೆಗೆ ಬರ್ತಾರೆ. ಮನೆಯಲ್ಲಿ ಮಿರಾಕಲ್ ಆಗ್ತದೆ. ಹಲ್ಲೆಲೂಯಾ. ವರ್ಡ್ ಫ್ಲೋ ಆಗ್ತಾ ಇರ್ತದೆ. ಅಟ್ಲೀಸ್ಟ್ ಬೇರೆ ದಿವಸ ಆಗದಿದ್ರು ಕೂಡ ಸಂಡೇ ಒಂದು ಬರಲಿಕ್ಕೆ ನೋಡ್ರಿ. ಆದರೆ ಅನೇಕರಿಗೆ ಅಂಥ ಪರಿಸ್ಥಿತಿ ಆಗೋದಿಲ್ಲ. ಬಿಡ್ರಿ, ದೇವರ ಕೃಪೆ ಅವರನ್ನು ನಡೆಸ್ತದೆ ಅಂತ ನಾನು ನಂಬ್ತೇನೆ. ಆದರೂ ಕೂಡ ಪ್ರಯತ್ನ ನಮ್ಮದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎದ್ದು ನಿಂತ್ಕೊಳ್ಳೋಣ, ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗೋಣ. ಥ್ಯಾಂಕ್ ಯು ಜೀಸಸ್. ಗ್ಲೋರಿ ಜೀಸಸ್. ಈ ವಾಕ್ಯಗಳ ಮೂಲಕ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನಾನು ವೀಕ್ಷಕರಿಗಾಗಿ ಒಂದು ಪ್ರಾರ್ಥನೆ ಮಾಡಲಿಕ್ಕಿದ್ದೇನೆ. ಪ್ರೀತಿಯುಳ್ಳ ತಂದೆ ದೇವರೇ, ನಮ್ಮ ವೀಕ್ಷಕರು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇನೆ. ಅನೇಕ ವಿಷಯಗಳನ್ನು ನಾವು ತಿಳಿದುಕೊಂಡು ಬಂದಿದ್ದೇವೆ, ಅನೇಕ ಸತ್ಯ ಸಂಗತಿಗಳನ್ನು ನಾವು ತಿಳಿದಿದ್ದೇವೆ. ಲಾರ್ಡ್, ನಿನ್ನ ಆತ್ಮನ ಮೂಲಕ ಪ್ರಕಟಣೆಗಳನ್ನು ನಮಗೆ ಕೊಟ್ಟಿದ್ದೆ. ನಿನ್ನ ವಾಕ್ಯ ನಮಗೆ ಕೂಡ ಮಾತಾಡಿದೆ. ಅದರಂತೆ ನಾವು ಆಗುವಂತೆ, ಇಲ್ಲದಿರುವಲ್ಲಿ ನಾವು ಆಗುವಂತೆ ಪರಿಶುದ್ಧಾತ್ಮನ ಸಹಾಯ ನೀಡಿ ಮುಂದಕ್ಕೂ ನಡೆಸು. ವಾಕ್ಯವನ್ನು ವೀಕ್ಷಿಸ್ತಿರುವಂಥ ಒಂದೊಂದು ಪ್ರಾಣಗಳು ಕೂಡ ಯೇಸುವಿನ ನಾಮದಲ್ಲಿ ಬ್ಲೆಸ್ ಆಗಲಿ. ಅವರ ಜೀವಿತದಲ್ಲಿ ದೇವರೇ ಆ ಒಂದು ಭೂಷಣ, ಆ ಒಂದು ಗ್ಲೋರಿ ಪ್ರಜ್ವಲಿಸಲಿ. ಮಹಿಮೆಯ ಕಾರ್ಯಗಳು ನಡೆಯಲಿ. ಆತ್ಮಿಕ ಪರಿಜ್ಞಾನದಿಂದ ವಿವೇಕತ ಬಾಳ್ವೆಯನ್ನು ಹೊಂದಿಕೊಂಡು ಆ ಪ್ರಕಟಣೆಯ ಮೂಲಕ ಅಲಕ್ಷ್ಯ ಮಾಡತಕ್ಕದನ್ನು ಅಲಕ್ಷ್ಯ ಮಾಡಿ, ಲಕ್ಷ್ಯ ಕೊಡತಕ್ಕಂಥ ಸಂಗತಿಗೆ ಲಕ್ಷ್ಯ ಕೊಟ್ಟು ಆತ್ಮಿಕತೆಯಲ್ಲಿ ಪ್ರಜ್ವಲಿಸಿ ನಿನಗೆ ಮಹಿಮೆ ತರಲಿ. ಇನ್ ದ ಮೈಟಿ ನೇಮ್ ಆಫ್ ಜೀಸಸ್, ಇನ್ ದ ಮೈಟಿ ನೇಮ್ ಆಫ್ ಜೀಸಸ್, ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ತಂದೆ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ದೇವರ ಕೃಪೆ, ದೇವರ ಆಶೀರ್ವಾದ ನಿಮ್ಮೊಂದಿಗಿದೆ. ಸ್ವಾಮಿಯೊಂದಿಗೆ ಮುಂದುವರಿರಿ. ಸ್ವಾಮಿಯ ಚಿತ್ತವನ್ನು ನೆರವೇರಿಸಿರಿ. ಸ್ವಾಮಿಯ ಆಶೀರ್ವಾದ ಯಾವಾಗಲೂ ನಿಮ್ಮೊಂದಿಗಿರಲಿ. ಗಾಡ್ ಬ್ಲೆಸ್ ಯು ಆಲ್.